2025-26ರ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಆಗಬೇಕು. ಆದರೆ ಮಕ್ಕಳ ಎಲ್ಲ ಕುತೂಹಲವನ್ನು ಈ ಮಳೆ ನಿಲ್ಲಿಸಿಬಿಟ್ಟು ಮಕ್ಕಳು ತುಂಬ ನಿರಾಶೆಯನ್ನು ಅನುಭವಿಸಿದರು. ಎಲ್ಲ ಡ್ರೆಸ್ ಎಲ್ಲ ಹಾಕಿ ನೇನ ಸಂಸ್ಥೆಗೆ ಹೋಗಿ ಇವತ್ತು ಸಂಭ್ರಮವನ್ನು ಆಚರಿಸಬೇಕು ಅಂದರೆ ಬೆಳಿಗ್ಗೆ 7:30 ಗಂಟೆಗೆ ಬಂದು ಇವತ್ತು ರಜೆ, ಮಳೆಗೆ ರಜೆ, ಮಕ್ಕಳು ಶಾಲೆಗೆ ಬರಬೇಕಿಲ್ಲ ಅಂತ. ಹಾಗಾಗಿ ಇವತ್ತು ಪುತ್ತೂರಿನ ಮಕ್ಕಳಿಗೆ ಕಾರ್ಯಕ್ರಮ ಇಲ್ಲ, ಶಾಲೆಯ ಪ್ರಾರಂಭೋತ್ಸವ ಇವತ್ತು ನಡೆಯುವುದಿಲ್ಲ. ಶಿಕ್ಷಣ ಇಲಾಖೆ ಹೇಳಿದ ದಿನದಲ್ಲಿ ನಡೆಯುತ್ತದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದವರು ಆಯೋಜನೆ ಮಾಡಿದಂತಹ ಈ ಕಾಮಗಾರಿಗಳ ಉದ್ಘಾಟನೆ ಈ ನಮ್ಮ ಪುತ್ತೂರಿನ ಪರಿಸರದಲ್ಲಿ ಇವತ್ತು ನೆರವೇರ್ತಾ ಇದೆ. ಅದು ಸಂಸ್ಥೆಯ ಕಾರ್ಯಕ್ರಮ ಆಗಿರುವುದರಿಂದ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಅಹರ್ನಿಶಿಯಾಗಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕಾದ್ರೆ ಅವರ ಕೆಲಸ, ಅವರ ತಾಂತ್ರಿಕವಾದಂತಹ ವ್ಯವಸ್ಥೆಗಳು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಈ ಸಂಸ್ಥೆಗೆ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಬೇಕಂತಹ ಶ್ರೀಮತಿ ಜ್ಯೋತಿಯವರು ಇವತ್ತಿನ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಅತ್ಯಂತ ಆದರದಿಂದ ಕಾರ್ಯಕ್ರಮಕ್ಕೆ ಈಗ ಸ್ವಾಗತಿಸ್ತಾರೆ. ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತಿನ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಪ್ರಭಾಕರ್ ಕೇರಿ, ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ಕರ್ನಾಟಕ ಸರ್ಕಾರ, ಇವರಿಗೆ ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ಇರುವಂತಹ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ನಮ್ಮ ಎಸ್ಡಿಎಂಸಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮಚಂದ್ರ ಭಟ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆ ಶ್ರೀ ರಾಜವರ್ಮ ಜೈನ್, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ನಾರಾವಿ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಅನಿಲ್ ಕುಮಾರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಪಿ ಟ್ರಸ್ಟ್, ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದಾರೆ. ಹಾಗೆ ಶ್ರೀ ಹರೀಶ್, CSR ಮ್ಯಾನೇಜರ್, MRPL ಮಂಗಳೂರು, ಇವರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಕಾಯರ್ಗೋಲ್ಡ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ನಟರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಕ್ಷಮಿಸಿ. ಇವತ್ತಿನ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ನಟರಾಜ್ ಅವರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾಯರ್ಗೋಲ್ಡ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ನೀವು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಬೆಸ್ಟ್ ಫೌಂಡೇಶನ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಕ್ಷಿತ್ ಶ್ರೀರಾಮ್ ಅವರು ಆಗಮಿಸಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಶ್ರೀ ಪಿ ಹರೀಶ್ ರೈ, ಅಧ್ಯಕ್ಷರು, ಮಂಗಳೂರು ಪ್ಲಸ್ ಕ್ಲಬ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಹಿರಿಯ ಸಹಾಯಕ ನಿರ್ದೇಶಕರು, ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಗಿರುವಂತಹ ಶ್ರೀಯುತ ಕಾದರ್ ಶಾ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಭ್ರಮದಲ್ಲಿ ಇದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಶಶಿಕಾಂತ್ ಜೈನ್, ಕಾರ್ಯನಿರ್ವಹಣಾಧಿಕಾರಿಗಳು, ಕೃಷಿ ಪತ್ತಿನ ಸಹಕಾರಿ ಸಂಘ ನಾರಾವಿ, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು. ಯಾಕೆಂತ ಹೇಳಿದ್ರೆ ನಮ್ಮ ಶಾಲೆಯ ಹಲವಾರು ಅಭಿವೃದ್ಧಿ ಕಾರ್ಯಕ್ಕೆ ಇವರ ಸಹಕಾರ ತುಂಬಾ ಇದೆ. ಈ ಪ್ರಸಕ್ತ ವರ್ಷಕ್ಕೆ 3 ಕಂಪ್ಯೂಟರ್ ಟೇಬಲ್ ಅನ್ನು ನಮಗೆ ಹಸ್ತಾಂತರ ಮಾಡಿದ್ದಾರೆ. ಜೊತೆಗೆ ನಮ್ಮ ಅಡಿಕೆ ತೋಟ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ 50,000 ತೋಟ ರಚನೆ ಮಾಡುವಾಗ ನಮಗೆ ಇವರು ಕೊಟ್ಟಿದ್ದಾರೆ. ಇವರ
ಎಲ್ಲಾ ರೀತಿಯಲ್ಲಿ ನನಗೆ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ವಿನಯ್ ಕುಮಾರ್ PWD ಕಾಂಟ್ರಾಕ್ಟರ್, ಇವರನ್ನು ಕೂಡ ನಾವು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಪಂಚಾಯತ್ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಸುಧಾಕರ್ ಡಿ, ಇವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತಗಳು ಸರ್. ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಸುದರ್ಶನ್ ಹೆಗಡೆ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳು, ಶಿಕ್ಷಕ ವೃಂದದವರು, ಅಂಗನವಾಡಿಯ ಸಿಬ್ಬಂದಿ ವರ್ಗದವರು, ಅಕ್ಷರದ ಸಿಬ್ಬಂದಿ ವರ್ಗದವರು, ಎಲ್ಲ ಪೋಷಕರೊಂದಿಗೆ ಆಗಮಿಸಿರುವಂತಹ ಎಲ್ಲ ಮಕ್ಕಳಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆಗಮಿಸಿರುವಂತಹ ಶ್ರೀಯುತ ಭಾಸ್ಕರ್ ರೈ, ಉಪಾಧ್ಯಕ್ಷರು, ಜಿಲ್ಲಾ ಪತ್ರಕರ್ತರ ಸಂಘ, ಪುಷ್ಪರಾಜ್, ಕೋಶಾಧಿಕಾರಿಯವರು, ಪತ್ರಕರ್ತರ ಸಂಘ, ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಸ್ತಾರಕರು ವಲಯ ಅಳತಂಗಡಿ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆಯೇ ರಾಜೇಶ್, ಕಾರ್ಯಕಾರಿ ಸಮಿತಿ, ಪತ್ರಕರ್ತರ ಸಂಘ, ಇವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಸರ್ವರಿಗೂ, ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಿರುವಂತಹ ಸರ್ವರಿಗೂ ಸ್ವಾಗತಿಸುತ್ತಾ, ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯನ್ನ ಮಾಡುತ್ತಿರುವಂತಹ ಶ್ರೀಯುತ ಅಜಿತ್ ಕೊಕ್ರಾಡಿ, ದೈಹಿಕ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಏರುಗಟ್ಟೆ, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತಗಳು ಸರ್. ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯಮಾನ್ಯರನ್ನು ಬಹಳ ಆದರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದಂತಹ ಸಂಸ್ಥೆಯ ಮುಖ್ಯೋಪಾಧ್ಯಾಯರಿಗೆ ಕೂಡ ಒಮ್ಮೆ ಚಪ್ಪಾಳೆ ಮೂಲಕ ಆತ್ಮೀಯವಾದಂತಹ ಸ್ವಾಗತವನ್ನು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಈಗ ಗೌರವಾರ್ಪಣೆಯನ್ನು SDMC ಅಧ್ಯಕ್ಷರಾಗಿರುವಂತಹ ಮಾನ್ಯ ರಾಮಚಂದ್ರ ಭಟ್ ಅವರು, ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಶ್ವೇತಾ ಜಗದೀಶ್ ಅವರು ಜಂಟಿಯಾಗಿ ನೆರವೇರಿಸಿಕೊಳ್ಬೇಕು ಅಂತ ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಮಾರಂಭದ ವಿಶೇಷ ಅತಿಥಿಯಾಗಿ ಇವತ್ತು ಭಾಗವಹಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ ಸನ್ಮಾನ್ಯ KV ಪ್ರಭಾಕರ್ ಅವರಿಗೆ SDMC ಅಧ್ಯಕ್ಷರಾಗಿರುವಂತಹ ರಾಮಚಂದ್ರ ಭಟ್ ಅವರು ಶಾಲು ಪುಷ್ಪವನ್ನು ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಇವತ್ತು ಈ ವೇದಿಕೆಯಲ್ಲಿ ಆಶಯ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಿರುವಂತಹ ಮಾನ್ಯ ಶ್ರೀನಿವಾಸ ನಾಯಕರಿಂದ ಅವರಿಗೆ ರಾಮಚಂದ್ರ ಭಟ್ ಅವರು SDMC ಅಧ್ಯಕ್ಷರು, ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಶ್ವೇತಾ ಜಗದೀಶ್ ಅವರು ಗೌರವಾರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಬೆಳ್ತಂಗಡಿಯ ಬೆಸ್ಟ್ ಫೌಂಡೇಶನ್ನ ಅಧ್ಯಕ್ಷರಾಗಿರುವಂತಹ ಮಾನ್ಯ ರಕ್ಷೇಶ್ವರ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು SDMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನೆರವೇರಿಸಿದ್ದಾರೆ. ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ಅನಿಲ್ ಕುಮಾರ್ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣಾ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಾರಾವಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸನ್ಮಾನ್ಯ ರಾಜವರ್ಮ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣಾ ಕಾರ್ಯಕ್ರಮ ನೆರವೇರಿದ್ದಾರೆ.
ಪಂಡಿತರು ಶ್ರೀ ಉಮಾಕಾಂತ್ ಆರ್ಯರವರಿಗೆ ವಿಶೇಷವಾದಂತಹ ಗೌರವಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. 1954 ಇಸ್ವಿಯಲ್ಲಿ ಪಾಂಡಿಪುರಗುತ್ತು ಮನೆಯಲ್ಲಿ ಪ್ರಾರಂಭವಾದಂತಹ ಈ ಶಿಕ್ಷಣ ಸಂಸ್ಥೆ 12 ವಿದ್ಯಾರ್ಥಿಗಳ ಮೂಲಕ ಪ್ರಾರಂಭವಾಗಿತ್ತು. ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯಮಾನ್ಯರಿಗೆ ಪ್ರೆಸಿಡೆನ್ಸಿ ಅಧ್ಯಕ್ಷರು ರಾಮಚಂದ್ರ ಭಟ್ ಅವರು ಮತ್ತೆ ಉಪಾಧ್ಯಕ್ಷರಾಗಿ ಬಂದ ಶ್ರೀಮತಿ ಶ್ವೇತಾ ಜಗದೀಶ್ ಅವರು ಪ್ರೀತಿಪೂರ್ವಕವಾದಂತಹ ಗೌರವಾರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ವಾಣಿಜ್ಯ ಅಧ್ಯಕ್ಷರಾಗಿರುವಂತಹ ಮಾನ್ಯ ನಟರಾಜ್ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆ ಕಾರ್ಯಕ್ರಮ ನೆರವೇರಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಜಿತೇಶ್ ಪುಂಡೇಶ್ವರ್ ಅವರನ್ನು ಆತ್ಮೀಯವಾಗಿ ಗೌರವಿಸಲಾಗಿದೆ. ಹಾಗೆಯೇ ದಕ್ಷಿಣ ಕನ್ನಡ ನಮ್ಮ ಪ್ರತಿಷ್ಠಿತ MRPL CSR ಮ್ಯಾನೇಜರ್ ಆಗಿರುವಂತಹ ಮಾನ್ಯ ಹರೀಶ್ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾವು ಗೌರವಿಸಿದ್ದೇವೆ. ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳಿಗೆ, ಕೋಶಾಧಿಕಾರಿಯವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ಸಮಾರಂಭದ ಅಧ್ಯಕ್ಷರು ಎಸ್ಎಂಸಿ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರ ಭಟ್ ಅವರು ನೆರವೇರಿಸಲಿದ್ದಾರೆ. ವೇದಿಕೆಯಲ್ಲಿ ಊರಿನ ಹಿರಿಯರಾದಂತಹ ಡಾಕೆ ಪೂಜಾರಿ ಸಮೃದ್ಧಿ ಕುಟುಂಬ ಉಪಸ್ಥಿತರಿದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ನಿಮಿತ್ ಜೈನ್ ಅವರು ಬೆಳ್ತಂಗಡಿ ತಾಲೂಕು ಲೋಕೋಪಯೋಗಿ ಇಲಾಖೆಯ PWD ಗುತ್ತಿಗೆದಾರರ ಸಂಘದ ಮಾಜಿ ಅಧ್ಯಕ್ಷರು ಮಾನ್ಯ ವಿನಾಯಕ್ ಹೆಗಡೆ ನಾರಾವಿ ಅವರು ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನೂ ಕೂಡ ಮತ್ತೊಮ್ಮೆ ನಾವು ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ. 2018ನೇ ಇಸ್ವಿಯಲ್ಲಿ ಕೂಡ ಅಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಮುತುವರ್ಜಿಯನ್ನು ವಹಿಸಿಕೊಂಡವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದವರು. ಪ್ರಾಯಶಃ ಅವರು ವಿಶೇಷವಾದಂತಹ ಮುತುವರ್ಜಿ ಮತ್ತು ಮಾರ್ಗದರ್ಶನದ ಮೂಲಕ ಪುತ್ತೂರು ವಿದ್ಯಾಸಂಸ್ಥೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಕಂಡಿದ್ದೇವೆ. ಎಲ್ಲೂ ಮಾಡದಂತಹ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅತ್ಯುತ್ತಮವಾದಂತಹ ಸಂದೇಶವನ್ನು ನೀಡಿ ಸಮಾಜವನ್ನು ತಿದ್ದುವುದರ ಜೊತೆಯಲ್ಲಿ ಒಂದು ವಿದ್ಯಾಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಯನ್ನು ಕೂಡ ಪತ್ರಕರ್ತರ ಸಂಘ ಮಾಡಿರುವುದಕ್ಕೆ ನಾವೆಲ್ಲರೂ ಹೆಮ್ಮೆ ಪಟ್ಟು ಅವರಿಗೆ ಅಭಿನಂದನೆಗಳನ್ನು ನಾವು ಚಪ್ಪಾಳೆಯ ಮೂಲಕ ನಾವು ಅಭಿನಂದಿಸ್ತಾ ಇದ್ದೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಆಶಯ ನುಡಿಗಳನ್ನು ನೀಡುವುದರ ಮೂಲಕ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಮಾನ್ಯರಲ್ಲಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಜವಾಬ್ದಾರಿ ಸಮಾಜದ ಮೇಲೆ ಇದೆ. ಹಾಗೆ ಸಮಾಜದ ಕಿಂಚಿತ್ ಸೇವೆಯನ್ನ ನಾವು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ನಿರ್ಧಾರವನ್ನ ಸಭೆಯಲ್ಲಿ ಕೈಗೊಂಡೆವು. ಆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ತಾಲೂಕು ಪತ್ರಕರ್ತರ ಸಂಘಗಳಿಗೆ ನಾವು ಮೂಲಭೂತ ಸೌಕರ್ಯ ವಂಚಿತ ಗ್ರಾಮಗಳಲ್ಲಿ ಪತ್ರಕರ್ತರ ಗ್ರಾಮ ವಾಸ್ತವ್ಯವನ್ನ ಮಾಡಬೇಕು ಎಂಬ ನಿರ್ಧಾರದ ಹಿನ್ನೆಲೆಯಲ್ಲಿ ಅವತ್ತು ನಮಗೆ ದೊಡ್ಡ ಸಲಹೆಯನ್ನ ಕೊಟ್ಟವರು ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದವರು. ನಾವು ನಾರಾವಿ ಮತ್ತು ಪುತ್ತೂರು ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡೋಣ ಅಂತೇಳಿ ನಮಗೆ ಸಲಹೆಯನ್ನ ಕೊಟ್ಟ ಮೇರೆಗೆ ನಾವು ಡಿಸೆಂಬರ್ 23, 2018 ಇವತ್ತು ನಾವು ಈ ಒಂದು ಪುತ್ತೂರು ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಬೇಕೆಂಬ ನಿರ್ಧಾರವನ್ನ ಕೈಗೊಂಡೆವು. ಆ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿರುವುದು ಪುತ್ತೂರು ಸರಕಾರಿ ಶಾಲೆ. ಆ ಶಾಲೆಗೆ ನಾವು ಇಲ್ಲಿ ಬಂದು 2-3 ಸಭೆಗಳನ್ನ ಮಾಡಿದಾಗ ನಮಗೆ ಶಾಲಾಭಿವೃದ್ಧಿ ಸಮಿತಿಯವರು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಊರಿನವರ ಹಳೆ ವಿದ್ಯಾರ್ಥಿ ಸಂಘದವರ ಒಂದು ದೊಡ್ಡ ಬೇಡಿಕೆ ಇತ್ತು. ಶಾಲೆ ಮುಚ್ಚುವ ಹಂತದಲ್ಲಿದೆ. ಇಲ್ಲಿ ಶಿಕ್ಷಕರ ಕೊರತೆ ಇದೆ, ಮೂಲಭೂತ ಸೌಕರ್ಯದ ಕೊರತೆ ಇದೆ. ಹಾಗೆ ಈ ವಿದ್ಯಾಸಂಸ್ಥೆಯನ್ನ ಸರ್ಕಾರಿ ಶಾಲೆಯನ್ನ ಉಳಿಸುವ ಕೆಲಸವನ್ನ ಪತ್ರಕರ್ತರ ಸಂಘ ಮಾಡ್ಬೇಕೆಂತೇಳಿ ಮನವಿಯನ್ನ ಮಾಡಿದ್ರು. ಆ ಬಳಿಕ ನಾವು ಇಲ್ಲಿ 2-3 ಸಭೆಗಳನ್ನ ಮಾಡಿದೆವು. ಆ ಸಭೆಯ ಬಳಿಕ ಶಾಸಕರಾಗಿರುವ ಹರೀಶ್ ಪೂಂಜಾ ಅವರು ಕೂಡ ಇಲ್ಲಿ ಹೆತ್ತವರ ಪೇರೆಂಟ್ಸ್ ಮೀಟಿಂಗ್ ಅನ್ನ ಕೂಡ ಕರೆದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಏನೆಲ್ಲ ಕುಂದುಕೊರತೆಗಳ ಇವೆ ಎಂಬ ಒಂದು ಇದು ಮಾಡಿದಾಗ ನಾವು ಡಿಸೆಂಬರ್ 23 ಗ್ರಾಮ ವಾಸ್ತವ್ಯದಲ್ಲಿ ನಮಗೆ ಸುಮಾರು 186 ಅರ್ಜಿಗಳು ಕೂಡ ಬಂದಿದ್ದವು. ಈ ಒಂದು ಪುತ್ತೂರು ಮತ್ತು ನಾರಾವಿ ಗ್ರಾಮದ ಸಮಸ್ಯೆಗಳು ಮತ್ತು ಈ ಒಂದು ಸರ್ಕಾರಿ ಶಾಲೆಯ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂತಹ
ಇದೆಲ್ಲ ಪಟ್ಟಿಯನ್ನೇ ಓದಿ ನಾವು ಕೊಟ್ಟಿದ್ರು. ಆ ಬಳಿಕ ನಾವು ಸಭೆಯನ್ನ ಸೇರಿ ಈ ಒಂದು ಗ್ರಾಮದ ಅಭಿವೃದ್ಧಿಗೆ, ಈ ಶಾಲೆಯ ಅಭಿವೃದ್ಧಿಗೆ ನಾವು ಬೇರೆ ಬೇರೆ ದಾನಿಗಳ ಮೂಲಕ ಇಲ್ಲಿ ಏನಾಗಬೇಕಿತ್ತು ಅದನ್ನ ಪಟ್ಟಿಯನ್ನ ಮಾಡಿ ಮೊದಲಾಗಿ ನಾವು ಈ ಶಾಲೆಗೆ MSZ ಮೂಲಕ, ಸಂಸ್ಥೆಯ ಮೂಲಕ ಕಂಪ್ಯೂಟರ್ ಅನ್ನ ಒದಗಿಸುವ ಕೆಲಸವನ್ನ ಮಾಡಿದೆವು. ಆ ಬಳಿಕ ಅಲ್ಲಿಗೆ ಬೇಕಾಗಿರುವ ವಾಚನಾಲಯಕ್ಕೆ ಬೇಕಾಗಿರುವ ಲೈಬ್ರರಿ ಪುಸ್ತಕಗಳನ್ನ ಕೊಟ್ಟರು. ಆ ಬಳಿಕ ನಮಗೆ ವರ್ಲ್ಡ್ ಬಂಡ್ಸ್ ಫೆಡರೇಷನ್ ಅವರು ಈ ಒಂದು ಶಾಲೆಗೆ ಲೈಬ್ರರಿಗೆ ಪೀಠೋಪಕರಣಗಳನ್ನ ಕೊಟ್ಟರು. ಆ ಬಳಿಕ ಇಲ್ಲೊಬ್ರು ಕಂಪ್ಯೂಟರ್ ಮತ್ತು ಇಂಗ್ಲಿಷ್ ಕಲಿಸ್ಲಿಕ್ಕೆ ಟೀಚರ್ ಬೇಕಂತ ಹೇಳಿದಾಗ ನಾವು ಟೀಚರ್ ಒಬ್ಬರನ್ನ ಆಶಯವನ್ನು ಆಯ್ಕೆ ಮಾಡಿ ಅವರಿಗೂ ಕೂಡ ವೇತನವನ್ನು ಕೊಡುವ ಕೆಲಸವನ್ನ ಪತ್ರಕರ್ತರ ಸಂಘ ಮಾಡಿತು. ಆ ಬಳಿಕ ನಮಗೆ ಈ ಒಂದು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರಾಮಚಂದ್ರ ಭಟ್ ಅವರು, ನಾವು ಯಾಕೆ ಈ ಶಾಲೆಯಲ್ಲಿ ಒಂದು ಮಧ್ಯಾಹ್ನದ ಬಿಸಿ ಊಟಕ್ಕೆ ತರಕಾರಿಗಳನ್ನ ಅಂಗಡಿಯಿಂದ ತರ್ತಾ ಇದ್ವಿ, ಯಾಕೆ ನಾವು ಶಾಲೆಯಲ್ಲಿ ಇಷ್ಟೊಂದು ಕಂದಾಯ ಭೂಮಿ ಇರುವಾಗ, ಜಾಗ ಇರುವಾಗ ಇಲ್ಲೇ ನಾವು ಸಾವಯವ ತೋಟವನ್ನ ಯಾಕೆ ಮಾಡಬಾರ್ದು ಅಂತ ಹಿನ್ನೆಲೆಯಲ್ಲಿ 2019ರಲ್ಲಿ ನಾವು ಜುಲೈ ತಿಂಗಳಲ್ಲಿ ಇನ್ನೊಂದು ಸಾವಯವ ತೋಟವನ್ನು ಕೂಡ ಆರಂಭ ಮಾಡಿದೆವು. ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ಆಗಿರುವ ಸೆಲ್ಲಮಣಿಯವರು ಇಲ್ಲಿ ಈ ಒಂದು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟರು. ಆ ಬಳಿಕ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ, ವಿಶೇಷವಾಗಿ KOCL ಕಂಪನಿಯ ಮೂಲಕ ಈ ಶಾಲೆಗೆ ನೋಟ್ ಬುಕ್ಗಳನ್ನ ಕೊಡುವ ಕೆಲಸವನ್ನ ಮಾಡಿದೆವು. ಆ ಬಳಿಕ ನಮಗೆ PSF ಹಾಗೆ MCF ನವರು ಕೂಡ ನಮಗೆ ಸಮವಸ್ತ್ರಗಳನ್ನ ಕೊಡಿಸುವ ಕೆಲಸವನ್ನ ಕೂಡ ಮಾಡ್ತಾ ಬಂದಿದ್ದಾರೆ. ಆ ಬಳಿಕ ನಮಗೆ 2022ರಲ್ಲಿ ನಾವು ಸಾವಯವ ತರಕಾರಿ ತೋಟದೊಟ್ಟಿಗೆ ರಾಮಚಂದ್ರ ಭಟ್ ಅವರು ಹೇಳಿದ್ರು, ಇಲ್ಲೊಂದು ನಾವು ಅಡಿಕೆ ತೋಟವನ್ನು ನಿರ್ಮಾಣ ಮಾಡುವ ಮೂಲಕ ಶಾಲೆಗೆ ಒಂದು ಶಾಶ್ವತವಾಗಿ ಈ ಒಂದು ಶಾಲೆಗೆ ಆದಾಯ ಬರ್ತದೆ. ಈ ಹಿನ್ನೆಲೆಯಲ್ಲಿ 2023ರಲ್ಲಿ ಪದ್ಮಶ್ರೀ ಆಜಪ್ಪ ಅವರನ್ನ, ಅರೆಕಳ ಆಜಪ್ಪ ಅವರನ್ನ ಇಲ್ಲಿ ಕಳಿಸಿ ಈ ಒಂದು ಶಾಲೆಗೆ ಊರಿನವರ ಸಹಕಾರದಿಂದ ಅಡಿಕೆ ತೋಟವನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆ ಬಳಿಕ ನಮ್ದು ಇವತ್ತು ಈ ಶಾಲೆಯ ಅಭಿವೃದ್ಧಿ ಪರ್ವ ಅಂತ ಹೇಳಿ ಹೇಳ್ಬೋದು. ಈ ಶಾಲೆಯ ಅಭಿವೃದ್ಧಿ ಪರ್ವ ಆರಂಭವಾಗಿದ್ದು KV ಪ್ರಭಾಕರ್ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಮಾಧ್ಯಮ ಸಲಹೆಗಾರರಾಗಿ 2 ಬಾರಿ ಮಂಗಳೂರಿಗೆ ಬಂದಾಗ ನಾನು ರಾಮಚಂದ್ರ ಭಟ್ ಅವರ ಮನವಿ ಮೇರೆಗೆ ಅವರನ್ನ ಇಲ್ಲಿಗೆ ಬರಲೇಬೇಕು ಸರ್, ಇದು ಎಷ್ಟು ದೂರ ಆದ್ರೂ ಕೂಡ ತೊಂದರೆ ಇಲ್ಲ, ನಾನು ಖಂಡಿತವಾಗಿ ಬರ್ತೇನೆ ಅಂತೇಳಿ ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಇಷ್ಟೊಂದು ಕುಗ್ರವಾದ ಕುತ್ಲೂರಿಗೆ ಅವರು ಕಳೆದ ತಿಂಗಳು ಬಂದಿದ್ರು. ಆಗ ಅವರು ಹೇಳಿದ್ರು, ಈ ಶಾಲೆಯ ತರಕಾರಿ ತೋಟವನ್ನ ಪಠ್ಯ ಚಟುವಟಿಕೆಯೊಂದಿಗೆ ಪಾಠ್ಯೇತರ ಚಟುವಟಿಕೆಗಳನ್ನ ಕಂಡು ಖುಷಿಪಟ್ಟ ನಮ್ಮ KV ಪ್ರಭಾಕರ್ ಸರ್ ಅವರು ಈ ಶಾಲೆಗೆ ನನ್ನಿಂದ ಏನು ಸಾಧ್ಯ ಆಗ್ತದೆ ಅದನ್ನೆಲ್ಲ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಅವರು ಅವತ್ತೇ ಈ ಶಾಲೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ರು. ನಾವು ಅವತ್ತೇ ಪುತ್ತೂರು ರಾಮಚಂದ್ರ ಭಟ್ ಅವರು ಶಾಲಾ ಸಮಿತಿ ಅಧ್ಯಕ್ಷರು ತುಂಬಾ ಮತ್ತು ಮುಖ್ಯೋಪಾಧ್ಯಾಯರು ಹಾಗೆ ಶಾಲಾ ಶಿಕ್ಷಕ ವೃಂದದವರು ಒಂದು ದೊಡ್ಡ ಮನವಿಯನ್ನೇ ಅವರಿಗೆ ಕೊಟ್ಟರು. ನಾವು ಅನ್ಕೊಂಡೆವು ಎಲ್ಲ ಭರವಸೆ ಕೊಟ್ಟದ್ದೇ ಪ್ರಭಾಕರ್ ಸರ್ ಭರವಸೆಯನ್ನ ಕೊಟ್ಟೆ. ನಾವು ಅವತ್ತೇ ಹೇಳಿದೆವು, ನಮಗೆ ಮುಖ್ಯಮಂತ್ರಿಗಳು ಬಂದಷ್ಟೇ ಖುಷಿ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಳಿಗೆ ಬಂದಷ್ಟು ಆಗಿದೆ. ಯಾಕಂದ್ರೆ ಅವತ್ತೇ ಅವರು ಕೆಲವು ಘೋಷಣೆಗಳನ್ನ ಮಾಡಿದ್ರು. ಆದ್ರೆ ಅವರು ಆ ವೇದಿಕೆಯಲ್ಲಿ ಹೇಳಿದ್ರು, ಶಾಲೆ ಆರಂಭ ಆಗುವ ಹೊತ್ತಿಗೆ ನಿಮ್ಮ ಬೇಡಿಕೆ ಏನಿದೆ ಅದನ್ನೆಲ್ಲ ನಾನು ಈಡೇರಿಸ್ತೇನೆ ಅಂತೀವಿ. ಆದ್ರೆ ಅವರ ಭರವಸೆ ಕೇವಲ ಭರವಸೆ ಆಗಲಿಲ್ಲ, ಅದನ್ನು ಈಡೇರಿಸುವ ಒಂದು ದೊಡ್ಡ ಕೆಲಸವನ್ನ ಅವರು ಮಾಡಿದ್ದಾರೆ. ಇವತ್ತು ಮಕ್ಕಳನ್ನ, ಪುತ್ತೂರು ಶಾಲೆಯ ಮಕ್ಕಳನ್ನ ಮುಖ್ಯಮಂತ್ರಿಗಳ ಗೃಹ ನಿವಾಸ ಕೃಷ್ಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳನ್ನ ಮತ್ತು ಶಿಕ್ಷಕರನ್ನ, ಹೆತ್ತವರನ್ನ ಅವರ ಬಳಿಗೆ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಯವರು ಮಕ್ಕಳ ಒಂದು ಕೃಷಿ ಪಾಠವನ್ನ ಕಂಡು ಬಹಳಷ್ಟು ಖುಷಿ ಪಟ್ಟು ಅವತ್ತೇ ಮಕ್ಕಳ ಕೈಯಲ್ಲಿ ದೊಡ್ಡ 2 ಕಂಪ್ಯೂಟರ್ಗಳನ್ನ ಮತ್ತು ಪ್ರೊಜೆಕ್ಟರ್ಗಳನ್ನ ಕೊಡುವ ದೊಡ್ಡ ಅದನ್ನ ಸಾಧ್ಯವಾದ್ರೆ ಅದಕ್ಕೆ ನಮಗೆ KV ಪ್ರಭಾಕರ್ ಸರ್ ಅವತ್ತೇ ನಾವು ಅನ್ಕೊಂಡಿವಿ, ಇದೊಂದು ನಮಗೆ ಖಂಡಿತ ಈ ಮುಖ್ಯಮಂತ್ರಿಯವರು ಎಷ್ಟು ದೊಡ್ಡ ಗಿಫ್ಟ್ ಕೊಟ್ಟರು, ಪುತ್ತೂರಿಗೆ ನಮಗೆ ನಮ್ಮ KV ಪ್ರಭಾಕರ್ ಸರ್ ಕೂಡ ಒಂದು ದೊಡ್ಡ ಗಿಫ್ಟ್ ಆಗಿದ್ದಾರೆ. ಯಾಕೆಂದ್ರೆ ಇವತ್ತು ನಮ್ಮ ಈ ಒಂದು ಊರಿನ ಗ್ರಾಮದ ಶಾಲೆಯ ಅಭಿವೃದ್ಧಿಗೆ ಅವರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಈಗಾಗಲೇ ಅವರ ಸ್ವಂತ ಹಣದಿಂದ, ಅವರ ವೇತನದಿಂದ ಇವತ್ತು ಶಾಲೆಯ ಮಕ್ಕಳಿಗೆ ಟೀ ಶರ್ಟ್ಗಳನ್ನ, ಪ್ಯಾಂಟ್ಗಳನ್ನ ಹಾಗೆ ಬ್ಯಾಗ್ಗಳನ್ನು ಟೀ ಶರ್ಟ್ ಪ್ಯಾಂಟ್ಗಳನ್ನು ಕಲಿಸಿದ್ದೇವೆ. ಬ್ಯಾಗ್ ಕೂಡ ನಾಳೆ ಬರ್ತದೆ ಅಂತೇಳಿ. ಹಾಗೆ ಅವರು ಅಷ್ಟೇ ಅಲ್ಲ, ನಮಗೆ ದೊಡ್ಡ ಬೇಡಿಕೆ ಸರ್, ಒಂದು ವಾಹನ ವ್ಯವಸ್ಥೆ ಮಕ್ಕಳನ್ನ, ಅದರಲ್ಲೂ ಕೂಡ ಈ ಒಂದು ಪುತ್ತೂರು ನಾರಾವಿ ಪ್ರದೇಶದ ಈ ಒಂದು ಗ್ರಾಮೀಣ ಪ್ರದೇಶ, ಅದರಲ್ಲೂ ಕೂಡ ದತ್ತ ಅರಣ್ಯ ಪ್ರದೇಶದಲ್ಲಿ ಹಲವಾರು ಮನೆಗಳಲ್ಲಿ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ನಮಗೆ
ಒಂದು ವಾಹನದ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡ್ತೇನೆ ಅಂತ ಹೇಳಿ ನಾವು ಮನವಿಯನ್ನ ಮಾಡಿದಾಗ ಅದಕ್ಕೂ ಕೂಡ ಒಪ್ಪಿಕೊಂಡು 1 ತಿಂಗಳೊಳಗೆ ಈ ಶಾಲೆಯಲ್ಲಿ ನಿಮಗೆ ಹೊಸ ವಾಹನದ ವ್ಯವಸ್ಥೆಯನ್ನ ಕೂಡ ಕೆ.ವಿ. ಪ್ರಭಾಕರ್ ಸರ್ ಅವರು ಖಂಡಿತವಾಗಿ ಅವರು ನಮ್ಮಲ್ಲಿ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾವು ಅವರ ಹತ್ರ ಮನವಿಯನ್ನು ಮಾಡ್ತಾ ಇದ್ದೇವೆ. ಮಿನಿ ಬಸ್ ಬರುವಾಗ ಕೂಡ ಸರ್ ತಾವು ಬರ್ಬೇಕು ಇಲ್ಲಿಗೆ, ಯಾಕಂದ್ರೆ ಬಸ್ಸಲ್ಲಿ ನಾವು ಬರ್ಬೇಕು. ಯಾಕಂದ್ರೆ ನಮಗೆ ಹಲವು ಭಾಗ್ಯಗಳ ಯೋಜನೆಯನ್ನ ಕೊಟ್ಟ ಅವರು ಕೆ.ವಿ. ಪ್ರಭಾಕರ್ ಸರ್. ಹಾಗಾಗಿ ಇವತ್ತು ನೀವು ಇಲ್ಲಿ ಬಂದಿರೋದು ನಮಗೆ ನಾವು ಖುಷಿಯಿಂದ ಹೇಳ್ಬೇಕು. ಇವತ್ತ ಬ್ರ್ಯಾಂಡ್ ಅಂಬಾಸಿಡರ್ ನೀವೊಂದು ನಮ್ಮ ಈ ಒಂದು ಪುತ್ತೂರು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಬ್ರ್ಯಾಂಡ್ ಅಂಬಾಸಿಡರ್ ರಾಯಭಾರಿಯಾಗಿ ತಾವು ಈ ಶಾಲೆಗೆ ಬಂದಿದ್ದೀವಿ. ಖಂಡಿತವಾಗಿ ಇನ್ನೊಮ್ಮೆ ಈ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಜಿಲ್ಲಾ ಪತ್ರಕರ್ತರ ತಾಲೂಕು ಪತ್ರಕರ್ತರ ಸಂಘದ ಪರವಾಗಿ ನಾವೆಲ್ಲ ಜನರ ಪರವಾಗಿ ತಮ್ಮನ್ನು ಮತ್ತೊಮ್ಮೆ ನಾನು ತಮಗೆ ಅಭಿನಂದನೆಯನ್ನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ ಸರ್, ಮುಂದೆ ಮುಖ್ಯಮಂತ್ರಿಯವರು ಜಿಲ್ಲೆಗೆ ಮಂಗಳೂರಿಗೆ ಭೇಟಿ ಕೊಟ್ಟಾಗ ಅವರನ್ನು ಕೂಡ ಈ ಒಂದು ಶಾಲೆಗೆ ಕರ್ಕೊಂಡು ಬಂದು ರಾಜ್ಯದಲ್ಲಿ ಒಂದು ಮಾದರಿ ಶಾಲೆಯನ್ನಾಗಿ ಇದನ್ನ ಮಾಡಬೇಕು ಅಂತ ಹೇಳಿ ನಾನು ನಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಇದರೊಟ್ಟಿಗೆ ನಾವು ಇಲ್ಲಿ ನೆನಪಿಸಿಕೊಳ್ಳಲೇಬೇಕು, MRPL ಸಂಸ್ಥೆಯವರು ನಮಗೆ ಹರೀಶ್ ಅವರಿದ್ದಾರೆ. ವಿಶೇಷವಾಗಿ ನಮಗೆ MRPL ನವರು ನಾವು ಕಳೆದ 2 ವರ್ಷಗಳಿಂದ ಬೇಡಿಕೆಗಳನ್ನು ಇಡ್ತಾ ಬಂದಿದ್ದೆವು. ನಮಗೆ ಇಲ್ಲಿ ಟಾಯ್ಲೆಟ್ ಬೇಕು, ಹಾಗೆ ಕ್ಲಾಸ್ ರೂಮಿಗೆ ಟೈಲ್ಸ್ ಬೇಕು, ಹಾಗೆ ಬೇರೆ ಬೇರೆ ನಮಗೆ ಯೋಜನೆಗಳು. ನಾನು ಮೊನ್ನೆ MRPL ನ CMD ಕಾಮತ್ ಸಂಪ್ರಸಾದ್ ಕಾಮತ್, ಹಾಗೆ ಅದರ ಗ್ರೂಪ್ ಜನರಲ್ ಮ್ಯಾನೇಜರ್ ಕೃಷ್ಣ ಹೆಗ್ಡೆ ಅವರನ್ನ ಮಂಗಳೂರಿಗೆ ಮುಖ್ಯಮಂತ್ರಿಯವರು ಬಂದಾಗ ಭೇಟಿ ಆದಾಗ ಅವ್ರು ಹೇಳಿದ್ರು, ನಿಮ್ಮ ಏನು ಮನವಿ ಇದೆ, ಏನು ಬೇಕಾಗಿದೆ ಶಾಲೆಗೆ ನಿಮ್ಮ ಮನವಿಯನ್ನು ಕೊಡಿ, ನಾವು ಖಂಡಿತವಾಗಿ ಇನ್ನು ನಮಗೆ ಕೆಲವೊಂದು ಕ್ಲಾಸ್ ರೂಮ್ಗಳಿಗೆ ಟೈಲ್ಸ್ ಬಾಕಿ ಇದೆ ಸರ್, ಅದಕ್ಕೂ ಕೂಡ ತಾವು ಮಾಡಿಕೊಡ್ಬೇಕು. ಅದರೊಟ್ಟಿಗೆ BSF ಕಂಪನಿಯವರು ನಾನು ಮೊನ್ನೆ ಭೇಟಿಯಾದಾಗ ಅವರು ನಮಗೆ ಬೇರೆ ನಮ್ಮ ತಾಲೂಕು ಬಿಟ್ಟು ಬೇರೆ ತಾಲೂಕುಗಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾವು ಮನವಿ ಮಾಡಿದಾಗ ಹೇಳಿದ್ರು. ಆದ್ರೂ ಕೂಡ ನಮ್ಮ ಮನವಿಯ ಮೇರೆಗೆ ಈ ಒಂದು ಶಾಲೆಗೆ ಈಗಾಗಲೇ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ನೋಟ್ ಬುಕ್ಗಳನ್ನ, ಅದರೊಟ್ಟಿಗೆ ವಾಟರ್ ಬಾಟಲ್, ಬೇರೆ ಬೇರೆ ಕಲಿಕಾ ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ. ಇದರೊಟ್ಟಿಗೆ ನಾವು ಅವರ ಮೊನ್ನೆ ಮಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ಕಾರ್ಯಕ್ರಮವನ್ನ ಮಾಡಿದಾಗ ನಾವು ಮನವಿಯನ್ನ ಮಾಡಿದ್ದೀವಿ, ಸರ್ ಈ ಶಾಲೆಗೆ ನೀವು ಒಂದು ಡಿಜಿಟಲ್ ಕ್ಲಾಸ್ ರೂಮ್, ಸ್ಮಾರ್ಟ್ ಕ್ಲಾಸ್ ಮತ್ತು ಒಂದು ವಾಟರ್ ಪ್ಯೂರಿಫೈಯರ್ ಮಿಷನ್ ಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ. ಅದಕ್ಕೂ ಕೂಡ ಅವರು ಒಪ್ಪಿಕೊಂಡು ಮುಂದಿನ 1 ತಿಂಗಳೊಳಗೆ ಈ ಶಾಲೆಗೆ ಒಂದು ವಾಟರ್ ಪ್ಯೂರಿಫೈಯರ್ ಮತ್ತು ಒಂದು ಸ್ಮಾರ್ಟ್ ಕ್ಲಾಸ್ಗಳನ್ನ, ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನ ಕೊಡುವ ವ್ಯವಸ್ಥೆಯನ್ನ ಕೂಡ ಒಪ್ಪಿಕೊಂಡಿದ್ದಾರೆ. ಇದರೊಟ್ಟಿಗೆ ನಮಗೆ ಅತ್ಯಂತ ದೊಡ್ಡ ಶಕ್ತಿಯಾಗಿ ಶಾಲೆಯನ್ನ ಬೆಳೆಸುವಲ್ಲಿ ನಮಗೆ ಧರ್ಮಸ್ಥಳ ಧರ್ಮಾಧಿಕಾರಿಯಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರನ್ನು ನಾವು ಇಲ್ಲಿ ನೆನಪಿಸಲೇಬೇಕು. ಯಾಕಂದ್ರೆ ನಾನು ಈ ಒಂದು ಶಾಲೆಯ ಕೈತೋಟವನ್ನ ಮಾಡುವಾಗ, ಇಲ್ಲಿ ಅಡಿಕೆ ತೋಟವನ್ನ ಮಾಡುವಾಗ ನಾನು ಧರ್ಮಸ್ಥಳ ಧರ್ಮಾಧಿಕಾರಿಯವರನ್ನು ಒಟ್ಟಿಗೆ ಹೋಗಿದ್ದೆ. ಹಾಗೆ ಅವರು ಹೇಳಿದ್ರು, ನೀವು ಮಾಡುವ ಕೆಲಸ ಎಲ್ಲ ಒಳ್ಳೆಯ ಕೆಲಸ, ಹಾಗಾಗಿ ಕ್ಷೇತ್ರದಿಂದ ನಿಮಗೆ ಯಾವ ರೀತಿಯ ನೆರವು ಬೇಕು, ಸಹಾಯ ಬೇಕು, ನಮ್ಮ ಆಶೀರ್ವಾದ ಇದೆ, ಮಂಜುನಾಥ ಸ್ವಾಮಿ ಅನುಗ್ರಹ ಇದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಆ ಬಳಿಕ ನಾವು ಈ ಒಂದು ಶಾಲೆಗೆ ಸುವರ್ಣ ನ್ಯೂಸ್ ಕನ್ನಡಪ್ರಭ ರೈತ ಮಿತ್ರ ಪ್ರಶಸ್ತಿ ಬಂದಾಗ ಆ ಪ್ರಶಸ್ತಿಯನ್ನ ಇಟ್ಕೊಂಡು ಅವರ ಬಳಿ ಹೋದಾಗ ಅವರು ನಮ್ಗೆ ಹೇಳಿದ್ರು, ನಾವು ಮನವಿಯನ್ನ ಮಾಡಿದ್ದೇವೆ, ಅಡಿಕೆ ತೋಟಕ್ಕೆ ಬೇಕಾಗಿರುವ ಅಲ್ಲೇ ಅಗತ್ಯ ನೆರವನ್ನ ಕೇಳಿದಾಗ ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇವತ್ತು 2.5 ಲಕ್ಷ ರೂಪಾಯಿಯನ್ನ ನಮಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಶಾಲೆಗೆ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ 33 ಇದ್ದದ್ದು ಇವತ್ತು 103 ತನಕ ತಲುಪಿದೆ. ಈಗ ಮಿನಿ ಬಸ್ ಬಂದರೆ ಮತ್ತೆ ಅದಕ್ಕೆ ನಾಮದೇವರ ಬಗ್ಗೆ ಹೇಳಿದರೆ 150 ವಿದ್ಯಾರ್ಥಿಗಳ ಸಂಖ್ಯೆ ಇದಕ್ಕೆ ಜಾಸ್ತಿ ಆಗ್ತದೆ. ಮತ್ತೆ ಈ ಶಾಲೆಯನ್ನು ಉಳಿಸುವ ಪ್ರಯತ್ನ ಮತ್ತು ಅಭಿವೃದ್ಧಿಪಡಿಸುವ ಪ್ರಯತ್ನ ಕೂಡ ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇವತ್ತು ಅಧ್ಯಾಪಕ ಶಿಕ್ಷಕರನ್ನ ಕೂಡ ನಮಗೆ ಜ್ಞಾನದೀಪ ಒಂದು ಯೋಜನೆಯ ಮೂಲಕ ನಮಗೆ ಬರ್ತಾ ಇದ್ದಾರೆ. ಈ ಬಾರಿ ಕೂಡ ನಾವು ವೀರ ಶಕ್ತಿ ಅವರನ್ನ ಮನವಿ ಮಾಡಿದಾಗ ಮತ್ತೆ ಈ ಶಾಲೆಗೆ ನಾವು ಅನಿಲ್ ಕುಮಾರ್ ಸರ್ ಅವರು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಓರ್ವ ದಕ್ಷ CEO ಆಗಿ ಬಹಳಷ್ಟು ಕೆಲಸವನ್ನ ಅವರು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಹಲವು ಬೇಡಿಕೆಗಳಿಗೆ ತಾವು ಸ್ಪಂದನೆಯನ್ನು ಕೊಡಬೇಕು. ಮತ್ತೆ ನೀವು ಮಾಡ್ತಾ ಇದ್ದೀರಿ, ಮತ್ತೊಮ್ಮೆ ನಾವು ಕ್ಷೇತ್ರ ಧರ್ಮಸ್ಥಳಕ್ಕೂ ಕೂಡ ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೀನಿ ಹೇಳುತ್ತಾ ಮತ್ತೊಮ್ಮೆ ನಾನು ವಿಶೇಷವಾಗಿ ನಾವು MSCZ ನವರಿಗೆ ಬನ್ನಿ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡುವಾಗ ಅವ್ರು ಹೇಳಿದ್ರು, ನಾನು ಈ ಕಾರ್ಯಕ್ರಮ ಬರ್ಲಿಕ್ಕೆ ಆಗದ, ನನಗೆ ಆಂಧ್ರ ಪ್ರದೇಶದಲ್ಲಿ ಮೀಟಿಂಗ್ ಇದೆ, ಆದ್ರೆ ನಿಮಗೆ ಈ ಶಾಲೆಗೆ ಏನು ಬೇಕು ಅಂತ ಹೇಳಿ ನಾನು ನಮ್ಮ CSR ನಿಧಿಯಿಂದ ಕೊಡ್ತೇನೆ ಅಂತ ಹೇಳಿದ್ರು. ರಾಮಚಂದ್ರ ಭಟ್ರಿಗೆ 1 ತಿಂಗಳಿಂದ ಹೇಳ್ತಾ ಇದ್ದಾರೆ, ನಮಗೆ ಒಂದು ಕಂಪ್ಯೂಟರ್ ಬಂದಿದೆ, CM ಅವರು ಇದಕ್ಕೊಂದು ಪ್ರಿಂಟರ್ ಬೇಕಂತ ಹೇಳಿದ್ರು. ಹಾಗಾಗಿ ನಮಗೆ MSCZ ಮಂಗಳೂರು ಸ್ಪೆಷಲ್ ಎಕನಾಮಿಕ್ ಝೋನ್ ನವರು 2
ಪ್ರಿಂಟರ್ಗಳನ್ನ ಈ ಶಾಲೆಗೆ ಕೊಡುವ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ 1 ತಿಂಗಳಲ್ಲಿ ಇದನ್ನು ಕೂಡ ಈ ಶಾಲೆಗೆ ಹಸ್ತಾಂತರ ಮಾಡುವ ಕೆಲಸವೂ ಕೂಡ ಕಂಪನಿಯಿಂದ ಆಗಲಿಕ್ಕಿದೆ ಅಂತ ಹೇಳುತ್ತಾ, ಮತ್ತೊಮ್ಮೆ ಈ ಶಾಲೆಯ ಅಭಿವೃದ್ಧಿ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಒಟ್ಟಿಗೆ ಶಾಲಾಭಿವೃದ್ಧಿ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ ಹಾಗೆ ಪುತ್ತೂರು ಸರಕಾರಿ ನಮ್ಮ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಾಗೆ ನನ್ನೊಟ್ಟಿಗೆ ಈ ಒಂದು ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿದವರು ನಮ್ಮ ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿರುವ ಹರೀಶ್ ರೈ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರುವ ಜಿತೇಂದ್ರ ಕುಂದೀಶ್ ಅವರು, ಉಪಾಧ್ಯಕ್ಷರಾಗಿರುವ ಭಾಸ್ಕರ್ ರೈ ಅವರು, ಕೋಶಾಧಿಕಾರಿಗಳಾಗಿರುವ ಪುಷ್ಪರಾಜ್ ಅವರು, ಹಾಗೆ ನಮ್ಮ ರಾಜೇಶ್ ಅವರು, ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಲ್ಲಿನ ಅಧ್ಯಕ್ಷರಾಗಿರುವ ಮನೋಹರ್ ಬಳಂಜ ಅವರು, ಪ್ರಧಾನ ಶಿಬಿ ಧರ್ಮಸ್ಥಳ ಅವರು, ಹಾಗೆ ಈಗಿನ ಅಧ್ಯಕ್ಷರಾಗಿರುವ ಪ್ರಶಾಂತ್ ಶೆಟ್ಟಿ ಏರಿಂಜೆ ಅವರು, ಹಾಗೆ ಕಾರ್ಯದರ್ಶಿ ಆಗಿರುವ ತುಕಾರಾಮ್ ಅವರು, ಹಾಗೆ ನಮ್ಮೊಟ್ಟಿಗೆ ಇವತ್ತು ಧರ್ಮಸ್ಥಳ ನಮ್ಮ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಪರವಾಗಿ ಹಿರಿಯ ಸದಸ್ಯರಾಗಿರುವ ಭುವಣಿ ಅವರು, ಹಾಗೆ ದೀಪಕ್ ಅಟಾವಳೆ ಅವರು ಕೂಡ ಇದ್ದಾರೆ. ಮತ್ತೊಮ್ಮೆ ಅವರನ್ನೆಲ್ಲ ನೆನಪು ಮಾಡುತ್ತಾ ಇವತ್ತು ನಮಗೆ ಶಾಲೆಯನ್ನ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಕೆಲಸವನ್ನ ಎಲ್ಲರ ಸಹಕಾರದಿಂದ ಇದಾಗಿದೆ. ಅದರಲ್ಲೂ ಕೂಡ KV ಪ್ರಭಾಕರ್ ಸರ್ ಅವರು ಮತ್ತೆ ನಮ್ಮೊಟ್ಟಿಗೆ ಈ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿ ಮತ್ತೊಮ್ಮೆ ಈ ಶಾಲೆಯನ್ನ ರಾಜ್ಯದಲ್ಲಿ ಮಾದರಿ ಶಾಲೆಯನ್ನಾಗಿ ಗುರುತಿಸಬೇಕು. ಹಾಗೆ ಶಿಕ್ಷಣ ಸಚಿವರನ್ನು ಕೂಡ ಒಮ್ಮೆ ಈ ಶಾಲೆಗೆ ತಾವು ಕರ್ಕೊಂಡು ಬರುವಂತೆ ಆಹ್ವಾನಿಸಬೇಕು ಅಂತ ಹೇಳುತ್ತಾ, ಮತ್ತೊಮ್ಮೆ ಈ ಒಂದು ಶಾಲೆಗೆ ನಮ್ಮೊಟ್ಟಿಗೆ ಹೆಗಲು ಕೊಟ್ಟು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ರಾಮಚಂದ್ರ ಭಟ್ ಅವರ ನಾವು ಹೇಳಬೇಕು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ನನಗೆ ನಿರಂತರವಾಗಿ ಕಳೆದ 1 ತಿಂಗಳಿಂದ ಮಂಗಳೂರಿಗೆ ಒಂದು 10-15 ಬಾರಿ ಬಂದು ಯಾರ ವ್ಯವಸ್ಥೆಗಳಾಗಬೇಕು, ಇದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಮಗೆ ಅವರು ಮಾರ್ಗದರ್ಶನವನ್ನು ಕೊಟ್ಟು ಎಲ್ಲಾ ರೀತಿಯ ಮಾರ್ಗದರ್ಶನ ಕೊಟ್ಟು ಇವತ್ತು ಈ ಒಂದು ಶಾಲಾ ಮನೆ CO ಅವರು ಹೇಳಿದ್ರು, DC ಅವರು ಹೇಳಿದ್ರು, ಇವತ್ತು SDMC ಅಧ್ಯಕ್ಷರು ಈ ರೀತಿ ಪ್ರಯತ್ನ ಪಟ್ಟು ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳು ಈ ಒಂದು ಮಾದರಿ ಶಾಲೆಯಾಗಿ ಮಾಡುವುದು. ಅದಕ್ಕೆ ವಿಶೇಷವಾಗಿ ನಾನು ರಾಮಚಂದ್ರ ಭಟ್ ಅವರ ಕೆಲಸವನ್ನ ಇಲ್ಲಿ ಸ್ಮರಿಸಿಕೊಳ್ಳುತ್ತಾ ಮತ್ತೊಮ್ಮೆ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಬಂಧುಗಳೇ, ಕೆಲವು ಸರ್ತಿ ಕೆಲವು ವ್ಯಕ್ತಿಗಳು ದೇವರ ರೂಪದಲ್ಲಿ ಬರ್ತಾರಂತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘದವರು ಪುತ್ತೂರಿನ ಮಣ್ಣಿಗೆ ಒಂದು ರೀತಿಯಲ್ಲಿ ದೇವರಾಗಿ ಅವರು ನಮಗೆ ಗೋಚರಿಸಿದ್ದಾರೆ. ಯಾಕಂದ್ರೆ ಅವರು ಮುತುವರ್ಜಿಯನ್ನ ವಹಿಸುವುದರ ಮೂಲಕ ಇವತ್ತು ಇಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಈಗಾಗಲೇ ಅವರು ಮಾತನಾಡುವಾಗ ನಮಗೆ ಅರ್ಥ ಆಗಿದೆ. ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸುವಂತಹ ಸಂಸ್ಥೆ ಆಗಬೇಕು ಎನ್ನುವಂತಹ ಸಂಕಲ್ಪ ಮತ್ತು ಪಣವನ್ನು ಅವರು ತೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳನ್ನು, ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳನ್ನ ಮತ್ತೊಮ್ಮೆ ನಾವು ಚಪ್ಪಾಳೆಯ ಮೂಲಕ ಪ್ರೀತಿಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳು ಬಹಳ ಭಾಗ್ಯವಂತರು. ಮಕ್ಕಳಿಗೆ ಸರ್ಕಾರದಿಂದ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯತೆ ಅದೆಲ್ಲವನ್ನು ಕೂಡ ಕೊಡ್ತಾ ಬಂದಿದ್ದಾರೆ. ದಾನಿಗಳಿಗೆ ಬಹಳ ಇವತ್ತು ಗೊಂದಲ, ಏನು ಕೊಡುವುದು ಶಾಲೆಗೆ ಅಂತ. ಪ್ರತಿದಿನ ಮಕ್ಕಳಿಗೆ ಊಟದ ವ್ಯವಸ್ಥೆ ಸರ್ಕಾರಿ ಶಾಲೆಯಲ್ಲಿದೆ. ಅದರ ಜೊತೆಯಲ್ಲಿ ಪ್ರತಿದಿನ ಮೊಟ್ಟೆ, ಪೌಷ್ಟಿಕಾಂಶದಿಂದ ಯಾವುದೇ ಕೊರತೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಮೊಟ್ಟೆಯ ವಿತರಣೆ ನಿರಂತರವಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇದೆ. 2 ಸೆಟ್ ಸಮವಸ್ತ್ರದ ಕೊಡುಗೆ ಸರ್ಕಾರದಿಂದ ಬರ್ತಾ ಇದೆ. ಉಚಿತವಾದಂತಹ ಪಠ್ಯ ಪುಸ್ತಕ, ಅದೆಷ್ಟೋ ಸಂಘ ಸಂಸ್ಥೆಗಳು ಉಚಿತವಾದಂತಹ ನೋಟ್ ಪುಸ್ತಕವನ್ನ ಕೊಡ್ತಾ ಇದ್ದಾರೆ. ಉಚಿತವಾದಂತಹ ಚಪ್ಪಲ್, ಪಾದರಕ್ಷೆಗಳನ್ನು, ಅವರಿಗೆ ಹುಳದ ಮಾತ್ರೆಗಳನ್ನು, ಇನ್ನಿತರ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಇವತ್ತು ಸರ್ಕಾರ ಕೊಡ್ತಾ ಬಂದಿದೆ. ಆದ್ರೂ ಕೂಡ ಇವತ್ತು ಈ ಸುಂದರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಇನ್ನೇನು ಕೊಡಬಹುದು ಎನ್ನುವಂತಹ ಯೋಚನೆಯನ್ನ ಮಾಡಿದಾಗ ಮಕ್ಕಳಿಗೆ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳ ಹಾಗೆ ಅವರು ಕೂಡ ಕಾಣಬೇಕೆನ್ನುವಂತ ನಿಟ್ಟಿನಲ್ಲಿ ಬಹಳ ಕಲರ್ಫುಲ್ ಆಗಿರುವಂತಹ ಟೀ ಶರ್ಟ್ಗಳನ್ನು, ಟ್ರ್ಯಾಕ್ ಪ್ಯಾಂಟ್ಗಳನ್ನು, ಬ್ಯಾಗ್ಗಳನ್ನ ಅವರಿಗೆ ವಿತರಿಸುವಂತಹ ಒಂದು ಸುಂದರ ಕಾರ್ಯಕ್ರಮ ನಮ್ಮ ಸಂಘಟಕರು, ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮತ್ತೆ ನಮ್ಮ SDMCಯ ಅಧ್ಯಕ್ಷರು, ಸರ್ವ ಸದಸ್ಯರುಗಳು, ನಮ್ಮ ಗ್ರಾಮಸ್ಥರು ಆಯೋಜನೆ ಮಾಡಿಕೊಂಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ KV ಪ್ರಭಾಕರ್ ಅವರು ಸಾಂಕೇತಿಕವಾಗಿ ವಿದ್ಯಾರ್ಥಿಗಳಿಗೆ ಟೀ ಶರ್ಟ್ ಅನ್ನು, ಪ್ಯಾಂಟ್ ಅನ್ನು ಮತ್ತೆ ಬ್ಯಾಗ್ ಅನ್ನ ವಿತರಿಸುವುದರ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಕೊನೆಗೆ ಅದನ್ನ ಸಾಂಕೇತಿಕವಾಗಿ ನಾವು ವಿತರಿಸಲಿಕ್ಕಿದ್ದೇವೆ. ಹಾಗೆ ಉಚಿತವಾದಂತಹ ನೋಟ್ ಪುಸ್ತಕ ವಿತರಣೆಯನ್ನು ಕೂಡ ಇವತ್ತು ನಾವು ಕೊನೆಯ ಹಂತದಲ್ಲಿ ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ವಿತರಿಸಲಿಕ್ಕಿದ್ದೇವೆ. ಬೇರೆ ಬೇರೆ ರೀತಿಯ ಕಂಪಾಸ್ ಬಾಕ್ಸ್ಗಳು, ನಾವೆಲ್ಲ ಶಾಲೆಯಲ್ಲಿ ಹೋಗ್ಬೇಕಾದ್ರೆ ಈ ರೀತಿಯ ವಸ್ತುಗಳನ್ನ ಅಂಗಡಿಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ, ಅದು ಕೂಡ ಇಷ್ಟೆಲ್ಲ ಇರ್ತಿರ್ಲಿಲ್ಲ ಅಂಗಡಿಯಲ್ಲಿ. ಇವತ್ತು ಮಕ್ಕಳಿಗೆ ಉಚಿತವಾಗಿ ದೊರೀತಾ ಇದೆ. ಹಾಗಾಗಿ ಕುತ್ತೂರು ಗ್ರಾಮದ ಗ್ರಾಮಸ್ಥರು ಒಂದು ಯೋಚನೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಾಜೆಕ್ಟರ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಟ್ಟಿದ್ದಾರೆ, ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಆಗಿದೆ, ಬಹಳ ಸುಸಜ್ಜಿತವಾದಂತಹ ತರಗತಿ ಕೊಠಡಿಗಳಿವೆ, ಅತ್ಯದ್ಭುತವಾದಂತಹ ಎಲ್ಲ ತಂತ್ರಜ್ಞಾನವನ್ನ ತರಗತಿಯಲ್ಲಿ ಅಳವಡಿಸಿದ್ದಾರೆ. ಒಂದೇ ಒಂದು ಕೊರತೆ ಇದೆ ಕುತ್ತೂರು ಶಾಲೆಯಲ್ಲಿ, ಅದೇನು ಅಂತ ನಿಮಗೂ ಗೊತ್ತಿದೆ. ಇಂತಹ ಸೌಲಭ್ಯವನ್ನ ಹೊಂದಿದ ಶಾಲೆಯಲ್ಲಿ 200-300 ಮಕ್ಕಳು ಇರಬೇಕು ಮುಂದಿನ ದಿನಗಳಲ್ಲಿ. ಕೇವಲ 2 ಸಂಖ್ಯೆಯ 100ಕ್ಕೆ ಒಳಪಟ್ಟ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದಂತಹ ವಿಚಾರ. ಪ್ರಾಯಶಃ ಆಂಗ್ಲ ಮಾಧ್ಯಮ ಶಾಲೆಯನ್ನ ಮುಂದಿನ ದಿನಗಳಲ್ಲಿ ಆರಂಭ ಮಾಡಿದರೆ ಖಂಡಿತವಾಗಿ ಕೂಡ ಎಲ್ಲ ಕೊಠಡಿಗಳಲ್ಲಿ ತುಂಬಿ ತುಳುಕುವಂತಹ, ಯಾಕಂದ್ರೆ ಹೆತ್ತವರ ಮನೋಭಾವನೆ ಆಗಿದೆ, ನನಗೆ ಇಂಗ್ಲಿಷ್ ಬರುವುದಿಲ್ಲ, ನನ್ನ ಮಕ್ಕಳಾದ್ರೂ ಇಂಗ್ಲಿಷ್ ಮಾತಾಡಬೇಕು ಎನ್ನುವಂತಹ ಒಂದು ತವಕ ವಿಶೇಷವಾಗಿ ಕರಾವಳಿ ಜಿಲ್ಲೆಯಲ್ಲಿದೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ಸರ್ಕಾರದ ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅನುಮತಿಯೊಂದಿಗೆ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಿದಾಗ ಎಲ್ಲವೂ ಕೂಡ ಪರಿಪೂರ್ಣತೆಯಲ್ಲಿ ನಡೆಯುತ್ತದೆ ಎನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿಕೊಂಡು ಎಲ್ಲ ಸಾಂಕೇತಿಕವಾದಂತಹ ವಿತರಣೆ ಕೊನೆಯ ಭಾಗಕ್ಕೆ ನಡೀತಾ ಇದ್ರೆ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ KV ಪ್ರಭಾಕರ್ ಅವರು ಈ ಊರಿಗೆ ಆಗಮಿಸಿರುವುದು ಬಹಳ ವಿಶೇಷತೆ, ಬಹಳ ಜವಾಬ್ದಾರಿಯುತವಾದಂತಹ ವ್ಯಕ್ತಿಯಾಗಿದ್ದುಕೊಂಡು ಪ್ರಾಯಶಃ ಮಾನ್ಯ ಮುಖ್ಯಮಂತ್ರಿಗಳು ಈ ಊರಿನಲ್ಲಿ, ಈ ಮಣ್ಣಿನಲ್ಲಿ ಬೆಳೆದಂತಹ ತರಕಾರಿಗಳು ವಿಧಾನಸೌಧವನ್ನ ಪ್ರವೇಶ ಮಾಡಿ ಮುಖ್ಯಮಂತ್ರಿಗಳೇ ಮಕ್ಕಳಿಂದ ಸ್ವೀಕರಿಸಿದ್ರೆ ಅದಕ್ಕೆ ಕಾರಣ ಮಾನ್ಯ KV ಪ್ರಭಾಕರ್ ಅವರು. ಆ ಎಲ್ಲ ಮಾಧ್ಯಮವನ್ನ, ಆ ಒಂದು ಸಂಪರ್ಕವನ್ನ ನಮ್ಮ ಊರಿನ ಮಕ್ಕಳಿಗೆ ಅವರು ಮಾಡಿಕೊಟ್ಟಿದ್ದಾರೆ. ಅವರನ್ನ ಬಹಳ ಪ್ರೀತಿ ಮತ್ತು ಗೌರವದಿಂದ ನಮ್ಮ ಕಾರ್ಯಕ್ರಮದ ಸಂಘಟಕರು ವಿಶೇಷವಾದಂತಹ ಗೌರವ ಅರ್ಪಣೆ, ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. SDMCಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೆ ಸಂಸ್ಥೆ ವತಿಯಿಂದ ಸಮಸ್ತ ನಮ್ಮ ಕುತ್ತೂರು ಊರಿನ ನಾಗರಿಕ ಬಂಧುಗಳ ಪರವಾಗಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿದ್ದುಕೊಂಡು ಈ ಸಂಸ್ಥೆಯ ಅಭಿವೃದ್ಧಿಗೆ ತನ್ನನ್ನ ಪರಿಪೂರ್ಣವಾಗಿ ತೊಡಗಿಸಿಕೊಂಡು ಪ್ರಾಯಶಃ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೊಂದು ಸ್ಕೂಲ್ ಬಸ್, ಈ ಸಂಸ್ಥೆಯನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಲು ಏನು ರಾಯಭಾರಿ ಅಂತ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹೇಳಿದಾರ, ಅದಕ್ಕೆ ಸೂಕ್ತ ವ್ಯಕ್ತಿ ಮಾನ್ಯ KV ಪ್ರಭಾಕರ್ ಅವರು. ನಿಮ್ಮ ಇಷ್ಟಾರ್ಥಗಳನ್ನ ನಮ್ಮೂರಿನ ದೇವರು ಅನುಗ್ರಹಿಸಲಿ, ಈಡೇರಿಸಲಿ ಅಂತ ಶುಭವನ್ನ ಹಾರೈಸಿಕೊಂಡು ಇವತ್ತಿನ ಕಾರ್ಯಕ್ರಮದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ KV ಪ್ರಭಾಕರ್ ಅವರಿಗೆ ವಿಶೇಷವಾದಂತಹ ಗೌರವ ಅರ್ಪಣಾ ಕಾರ್ಯಕ್ರಮ. ಇವತ್ತು ಈ ವಿದ್ಯಾಸಂಸ್ಥೆ ಆವರಣದಲ್ಲಿ ಹಲವು ಕಾಮಗಾರಿಗಳ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ, ನಮ್ಮಿಂದ ಪ್ರೀತಿಯ ಗೌರವವನ್ನ ಸ್ವೀಕರಿಸಿದಂತಹ ಸನ್ಮಾನ್ಯ KV ಪ್ರಭಾಕರ್ ಅವರು ಈ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಂದೇಶವನ್ನ ತಾವು ನೀಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕು ಅಂತ ನಾನು ತಮ್ಮಲ್ಲಿ ಅತ್ಯಂತ ಗೌರವದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಮತ್ತು ಸರಳ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವ ಕುತ್ಲೂರು ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ರಾಮಚಂದ್ರ ಭಟ್ ಅವರೇ, ನನ್ನ ಆತ್ಮೀಯ
ಗೆಳೆಯರಾದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದಂತಹ ಶ್ರೀನಿವಾಸ್ ಅವರೇ, ಜಿತೇಂದ್ರ ಅವರೇ, ಹರೀಶ್ ಅವರೇ, ಭಾಸ್ಕರ್ ಅವರೇ, ಪುಷ್ಪರಾಜ್ ಅವರೇ, ಗ್ರಾಮದ ಹಿರಿಯರಾದಂತಹ ರಾಜವರ್ಮ ಜೈನ್ ಅವರೇ, ವಿವಿಧ ಸಂಸ್ಥೆಗಳ ಮುಖ್ಯಸ್ಥರಾದಂತಹ ಅನಿಲ್ ಕುಮಾರ್ ಅವರೇ, ಹರೀಶ್ ಅವರೇ, ಹರೀಶ್ ರೈ ಅವರೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಗ್ರಾಮದ ಸಮಸ್ತ ಬಂಧುಗಳೇ, ನೆಚ್ಚಿನ ಪುಟಾಣಿಗಳೇ, ನನಗೆ ಇವತ್ತು ಬಹಳ ಖುಷಿ. ಯಾಕೆ ಅಂತಂದ್ರೆ ನಾನೇ ಶಾಲೆಗೆ ಹೋಗ್ತಾ ಇದ್ದೀನೇನೋ ಅನ್ನೋಷ್ಟು ಖುಷಿ. ನಮ್ಮ ಇನ್ನೊಬ್ಬ ಆತ್ಮೀಯರಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ರಕ್ಷಿತ್ ಶಿವರಾಮ್ ಅವರಿದ್ದಾರೆ. ಯಾಕೆ ಅಂತಂದ್ರೆ ಹಳೆಯ ದಿನಗಳು ನನಗೆ ನೆನಪಾಯ್ತು. ನನಗೆಲ್ಲರೂ ಕೇಳ್ತಾರೆ, ಕುತ್ಲೂರು ಶಾಲೆಗೆ ಯಾಕೆ ನೀವು ಮಹತ್ವ ಕೊಡ್ತಾ ಇದ್ದೀರಿ ಅಂತ. ಯಾಕೆ ಅಂತಂದ್ರೆ ನಾವು ಹುಟ್ಟಿದ್ದು ಕೋಲಾರ ಜಿಲ್ಲೆ ಬಂಗಾರಪೇಟೆ ಅಂತ, ನೀವು ಚಿನ್ನದ ಗಣಿ ಹೆಸರು ಕೇಳಿರ್ಬೋದು, KGF ಚಿನ್ನದ ಗಣಿ ಅಂತ. ಬಂಗಾರಪೇಟೆಯಲ್ಲಿ ನಾನು ಹುಟ್ಟಿದ್ದು. ನಾನು ಬೆಳೆದಿದ್ದು ಕೋಲಾರದಲ್ಲಿ, ಈಗ ಕೆಲಸ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಇದಕ್ಕೂ ಕುತ್ಲೂರು ಶಾಲೆಗೂ ಏನ್ ಸಂಬಂಧ ಅಂತ ಎಲ್ಲರೂ ಕೇಳ್ತಾರೆ. ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ. ಅದಕ್ಕೆ ಕಾರಣ ನಮ್ಮ ಶ್ರೀನಿವಾಸ್. ನಾನು ಕಳೆದ ಬಾರಿ ಮಂಗಳೂರಲ್ಲಿರುವಂತ ಪತ್ರಕರ್ತರ ಭವನಕ್ಕೆ ಬಂದಾಗ ನಮ್ಮ ಜಿತೇಂದ್ರ, ಹರೀಶ್, ಶ್ರೀನಿವಾಸ್ ಅವರೆಲ್ಲ ಹೀಗೆ ಕೂತ್ ಮಾತಾಡ್ತಿದ್ವಿ. ನಾವು ಶಾಲೆಯನ್ನ ದತ್ತಕ್ಕೆ ತಗೊಂಡಿದ್ದೀವಿ, ನೀವು ಆ ಶಾಲೆಗೆ ಭೇಟಿ ಕೊಡ್ಬೇಕು. ನನಗೆ ಅದೇನು ವಿಶೇಷ ಅನ್ಸ್ಲಿಲ್ಲ. ಏನೋ ಒಂದು ಶಾಲೆ ದತ್ತಕ್ಕೆ ತಗೊಂಡಿರ್ತಾರೆ, ಆ ಶಾಲೆಯವರು ಏನ್ ಕೇಳ್ತಾರೋ ಅದು ಮಾಡ್ಕೊಡ್ತಾರೆ. ಬಟ್ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದ ನೋಡಿದಾಗ ಇಲ್ಲಿನ ಚಿತ್ರಣನೇ ಬೇರೆ ತರ ಇತ್ತು. ಅಂದ್ರೆ ಈ ಶಾಲೆ, ಪರಿಸರ, ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಾಡ್ತಾ ಇರೋಂಥ ಕೃಷಿ, ಅದು ಕೇಳಿ ನಾನು ಆಶ್ಚರ್ಯ ಆಯ್ತು. ಅಕ್ಷರಾಭ್ಯಾಸದ ಜೊತೆಗೆ ಕೃಷಿ ಅಭ್ಯಾಸವನ್ನು ಕೂಡ ನಮ್ಮ ರಾಮಚಂದ್ರ ಭಟ್ರು ಮಕ್ಕಳ ಕೈಲಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ತರಕಾರಿ ಎಲ್ಲ ಬೆಳೆದಿದ್ದು ನೋಡೋದು. ಯಾಕೆಂದ್ರೆ ನಾವು ತರಕಾರಿ ನೋಡೋದು ಸಾಂಬಾರಲ್ಲಿ ಮಾತ್ರ, ಪ್ರತ್ಯಕ್ಷವಾಗಿ ನೋಡೋದು ಕಡಿಮೆ. ಅದಾದ್ಮೇಲೆ ರಾಮಚಂದ್ರ ಭಟ್ ಅವ್ರಿಗೆ ಹೇಳಿದೆ ನಾನು, ಮಕ್ಕಳು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನೀವು ಯಾಕೆ ಈ ತರಕಾರಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಡುವಂತ ಕೆಲಸ ಮಾಡಬಾರ್ದು ಅಂತ. ಅವ್ರಿಗೆ ಆಶ್ಚರ್ಯ ಆಯ್ತು. ಸುಮ್ಮನೆ ಹೇಳ್ತಾರೆ ಇವರು, CM ಎಲ್ಲ ತರಕಾರಿ ಎಲ್ಲ ತಗೊಳ್ತಾರೆ. ಆಮೇಲೆ ಒಂದು ದಿವಸ ದಿನಾಂಕ ನಿಗದಿ ಮಾಡಿದ್ರು. ಅದಾದ್ಮೇಲೆ ಮಕ್ಕಳು, ಶಿಕ್ಷಕರು, ಪೋಷಕರೆಲ್ಲ ಮುಖ್ಯಮಂತ್ರಿಗಳ ಮನೆಗೆ ಬಂದರು. ಮುಖ್ಯಮಂತ್ರಿಗಳ ಮನೆಯಲ್ಲಿ ಇನ್ನು ಹೊರಗಡೆ ಬಂದಿರಲಿಲ್ಲ. CM ಅವ್ರ ಮನೆಯಲ್ಲಿ ಕ್ಯಾಮ್ರಾ ಇದೆ, ಹೊರಗಡೆ ನೋಡ್ತಾ ಇರ್ತಾರೆ. ಒಳಗಡೆಯಿಂದ ನನಗೆ ಹೇಳಿ ಕಳಿಸಿದ್ರು, ಯಾಕೆ ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸಿದ್ರು, ಒಳಗಡೆ ಕೂರಿಸಿ. ಆಮೇಲೆ ಮುಖ್ಯಮಂತ್ರಿಗಳು ಬಂದು ತರಕಾರಿಯನ್ನೆಲ್ಲ ಬಹಳ ಆಶ್ಚರ್ಯದಿಂದ ನೋಡಿದ್ರು. ನೋಡಿ ಅದಾದ್ಮೇಲೆ ಎಲ್ಲ ಕೃಷಿ ಹೆಂಗ್ ಮಾಡ್ತಾ ಇದ್ದೀರಿ ಎಲ್ಲ ಕೇಳಿದ್ರು. ಅದಾದ್ಮೇಲೆ ನಾವು ಬೇರೆ ಕಾರ್ಯಕ್ರಮ ಇತ್ತು, ನಾವು ಹೊರಟೋದು. ಮತ್ತೊಂದು ವಿಶೇಷ ಏನು ಅಂತಂದ್ರೆ, ಮುಖ್ಯಮಂತ್ರಿಯವರ ಶ್ರೀಮತಿ ಅವರೇ ಖುದ್ದಾಗಿ ಬಂದು ಮಕ್ಕಳಿಗೆಲ್ಲ ಅವತ್ತು ಪಾನಕ ಕೊಟ್ಟು, ಉಪಹಾರ ಕೊಟ್ಟು ಕಳಿಸಿದ್ರು. ಅವತ್ತು ಕುತ್ಲೂರು ಈ ಶಾಲೆ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿ ಆಗುತ್ತೆ. ಆವತ್ತಿಂದ ನನಗೆ ಎಲ್ಲಾರು ಫೋನ್ಗಳು, ನಮ್ಮ ಶಾಲೆಗೆ ಬನ್ನಿ, ನಮ್ಮ ಶಾಲೆಗೆ ಬನ್ನಿ, ನಮ್ಮ ಶಾಲೆಗೆ ಬನ್ನಿ. ಸರ್ಕಾರಿ ಶಾಲೆ ಅಂದ್ರೆ ನನಗೆ ವಿಶೇಷವಾದಂತ ಪ್ರೀತಿ. 1980 ನಾನು 1 ಮತ್ತು 2ನೇ ತರಗತಿಗೆ ಹೋಗ್ತಾ ಇದ್ದೆ. ಅವತ್ತು ನನಗೆ ಹಾಕೊಳ್ಳಕ್ ಚಡ್ಡಿ ಸಹಾಯ ಇರಲಿಲ್ಲ ಸರಿಯಾಗಿ. ಎಲ್ಲ ಶ್ರೀಮಂತರ ಮಕ್ಕಳು, ಉಳ್ಳೋರ್ ಮಕ್ಕಳು ಒಳ್ಳೆ ಬಟ್ಟೆ ಹಾಕೊಂಡ್ಬರೋರು. ನಾನು ಮನೇಲಿ ಕರೆಕ್ಟ್ ಸರಿಯಾದ ಚಡ್ಡಿ ಇಲ್ಲ, ಶರ್ಟ್ ಇಲ್ಲ, ನಾನು ಹಿಂಗೆ ಶಾಲೆಗೆ ಹೋಗ್ಲಿ ಅಂತ. ನಮ್ಮ ತಂದೆ BML ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋರಿಗೆ ಬಟ್ಟೆ ಕೊಟ್ಟರು. ಒಂದು ಕಾಕಿ ಬಟ್ಟೆ, ಒಂದು ಕ್ರೀಮ್ ಕಲರು ಶರ್ಟ್ ಬಟ್ಟೆ ಕೊಟ್ಟರು. ಆ ಬಟ್ಟೆನಲ್ಲಿ ನನಗೆ ಬಟ್ಟೆ ಹೊಲಿಸ್ಕೊಟ್ಟು ಶಾಲೆಗೆ ಕಳಿಸ್ಕೊಂಡು ಅಂತ ಕಷ್ಟ ದಿನಗಳನ್ನ ಕೂಡ ನೋಡಿದ್ವಿ. ಅವತ್ತು ಆ ಶಿಕ್ಷಕರು ಅಷ್ಟೇ. ನಾನು ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಇವನು ಶ್ರೀಮಂತರ ಮಗನ, ಬಡವ್ರ ಮಗನ ಅಂತ ನನಗೆ ನೋಡಲಿಲ್ಲ. ಬಹಳ ಪ್ರೀತಿಯಿಂದ ನನ್ನ ಆರೈಕೆ ಮಾಡಿದ್ರು, ತಿದ್ದಿ ತೀಡಿ ಬೆಳೆಸಿದ್ರು. ಅವತ್ತು ಆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ನನಗೆ ಕಲಿಸಿಕೊಟ್ಟಂತಹ ಪಾಠ, ಒಂದು ಸಂಸ್ಕೃತಿ ಮತ್ತು ಒಂದು ಶಿಸ್ತು ಇವತ್ತು ನಾನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗುವ ತನಕ ಬಂದು. ಅದಕ್ಕೆ ನನಗೆ ಸರ್ಕಾರಿ ಶಾಲೆ ಶಿಕ್ಷಕರು, ಸರ್ಕಾರಿ ಶಾಲೆಯ ಮಕ್ಕಳು ಅಂದ್ರೆ ವಿಶೇಷವಾದಂತಹ ಪ್ರೀತಿ. ಇದು ಶಾಲೆ ಅಂತಲ್ಲ, ನಾನು ಕಳೆದ ವರ್ಷ ನಾನು ಓದಿದ ಶಾಲೆಗೆ ಹೋಗಿದ್ದೆ. ಹೋದಾಗ ಅಲ್ಲಿಗೆ ಟೀಚರ್ಸ್ನೆಲ್ಲ ಭೇಟಿ ಮಾಡಿದೆ. ಅವ್ರನ್ನ ಕೇಳದೆ, ಏನ್ ನಾನು ಇದೇ ಶಾಲೆಯಲ್ಲಿ ಓದಿದ್ದು, ಈ ಶಾಲೆಗೆ ಏನಾದ್ರು ಅಗತ್ಯ ಇದೆಯಾ ಅಂತ ಕೇಳಿದೆ. ಅವ್ರಿಗೆ ಡೌಟ್ ಹೋಗಿ, ಬಂದವರೆಲ್ಲ ಹಿಂಗೆ ಕೇಳ್ತಾರೆ, ಸುಮ್ಮನೆ ಏನು ಮಾಡೋದಿಲ್ಲ, ಓದಿಲ್ಲ.
ಹೇಳ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಅದಾದ್ಮೇಲೆ ಅವ್ರು ನನ್ಗೇನು ಹೇಳಿಲ್ಲ ಏನ್ ಬೇಕು ಅಂತ. ಆಮೇಲೆ ನಾನೇ ನಮ್ಮ ಕಚೇರಿ ಸಿಬ್ಬಂದಿನ ಅವ್ರ ಶಾಲೆ ಕಳಿಸಿ ಕೇಳ್ಕೊಂಡ್ಬಿಟ್ರಿ ಅವ್ರ ಶಾಲೆಗೆ. ಅವರು ನಮ್ಮ ಶಾಲೆ ಚಾವಣಿ ಸೋರ್ತಾ ಇದೆ, ರಾಮಚಂದ್ರ ಭಟ್ರ ತರ ಒಂದು ಇಷ್ಟುದ್ದ ಪಟ್ಟಿಯನ್ನ ಕೊಟ್ಟರು. ಶಾಲೆ ಸೋರ್ತಾ ಇದೆ, ನಮಗೊಂದು ಸಭಾಂಗಣ ಇಲ್ಲ ಅಂತ. ಸುಮಾರು 1 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ನಮ್ಮ ಶಾಲೆ. ಯಾಕೆ ಅಂತಂದ್ರೆ ನಾವು ಸಮಾಜದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಗಳಾಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಸಮಾಜಕ್ಕೆ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ನನಗೆ ಒಂದು ತತ್ವದಲ್ಲಿ ನಂಬಿಕೆ ಇದೆ, ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ. ಯಾಕೆ ಅಂತಂದ್ರೆ ನಾಳೆ ದಿವಸ ನಾವು ಇಲ್ಲದೆ ಇದ್ರು ಕೂಡ ನಾವು ಮಾಡದಂತ ಕೆಲಸಗಳು ಇಲ್ಲಿ ಸಾಕ್ಷಿ ಗುಡ್ಡೆಗಳಾಗಿರ್ಬೇಕು. ಟೀಕೆಗಳು ಬರ್ತವೆ, ಟೀಕೆಗಳು ಸಾಯ್ತವೆ, ಆದ್ರೆ ನಾವು ಮಾಡದಂತಹ ಸಾಧನೆ ಅದು ಇತಿಹಾಸದಲ್ಲಿ ಉಳ್ಕೊಳ್ತದೆ. ಆಮೇಲೆ ಮಕ್ಕಳು ಬಂದಾಗ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ಮುಂಚೆನೆ, ಈ ತರ ಮಕ್ಕಳು ತರಕಾರಿ ತಗೊಂಡು ಬರ್ತಾ ಇದ್ದಾರೆ, ತಾವು ಅವ್ರಿಗೆ ಏನಾದ್ರು ಕೊಡುಗೆ ಕೊಡ್ಲೇಬೇಕು ಅಂತ ಹೇಳಿ. ಅದಕ್ಕೆ ಏನ್ ಕೊಡ್ಬೇಕು ಅವ್ರಿಗೆ ಅಂತ ಹೇಳಿದ್ರು. ಇಲ್ಲ ನಮ್ಮ ಭಟ್ರು 2 ಕಂಪ್ಯೂಟರ್ 1 ಪ್ರೊಜೆಕ್ಟರ್ ಕೇಳ್ತಾರೆ. ವಿದ್ಯಾರ್ಥಿಗಳು ಬರೋಕ್ ಮುಂಚೆನೆ ಕಂಪ್ಯೂಟರ್ ಮತ್ತೆ ಪ್ರೊಜೆಕ್ಟರ್ ಅಲ್ಲಿ ಬಂದಿದೆ. ಅದಾದ್ಮೇಲೆ ಭಟ್ರು ಫೋನ್ ಮಾಡಿದ್ರು, ಪೇಂಟಿಂಗ್ ಆಗಿಲ್ಲ, ಶಾಲೆಗೆ ಪೇಂಟ್ ಹಾಕ್ಬೇಕು ಅಂತ. ನಾನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ನೀವು ದಯವಿಟ್ಟು ಶಾಲೆ ಸ್ಟಾರ್ಟ್ ಆಗೋಷ್ಟೊಳಗಾಗಿ ಶಾಲೆಗೆ ಪೇಂಟಿಂಗ್ ಮಾಡಿಸ್ಕೊಡ್ಬೇಕು ಅಂತ. ಈಗ ಪೇಂಟಿಂಗ್ ಕೂಡ ಅತ್ಯಂತ ಚೆನ್ನಾಗಿ ಮಾಡಿದ್ದಾರೆ. ರಾಮಚಂದ್ರ ಭಟ್ ಅವರ ಮುಖದಲ್ಲಿ ಮಂದಹಾಸ ಮಿನುಗ್ತಾ ಇದೆ. ಈಗ ಮತ್ತೊಂದು ಬೇಡಿಕೆ, ಒಂದು ಪ್ರಮುಖವಾದಂತಹ ಬೇಡಿಕೆ, ನಮಗೊಂದು ವಾಹನ ಬೇಕು ಅಂತ. ಈಗ ವಾಹನಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಆಗಿದೆ, ಸ್ವಲ್ಪ ತಡ ಆಯಿತು. ಇನ್ನ ಒಂದು 15-20 ದಿವಸಗಳ ಒಳಗಾಗಿ ಒಂದು ಒಳ್ಳೆ ಮಿನಿ ಬಸ್ ನಿಮ್ಮ ಶಾಲೆ ಇನ್ನು ಮುಂದೆ ಕೊಲ್ಲೂರು ಶಾಲೆ ಅದು ನನ್ನ ಶಾಲೆ. ಪತ್ರಕರ್ತರ ಸಂಘದ ಜವಾಬ್ದಾರಿ ನನ್ನ ಜವಾಬ್ದಾರಿ. ಈ ಶಾಲೆ ಈ ಒಂದೇ ಶಾಲೆ ಅಂತಲ್ಲ, ಸುತ್ತಮುತ್ತಲಿನ ಯಾವುದೇ ಶಾಲೆಗಳಲ್ಲಿ ಅದರ ಅಭಿವೃದ್ಧಿಯಲ್ಲಿ ನನ್ನ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತೀನಿ. ನಾವು ಮಾಡೋ ಕೆಲಸ ಸಣ್ಣದೋ ಪುಟ್ಟದೋ ಅದು ಬೇರೆ ಪ್ರಶ್ನೆ, ಆದ್ರೆ ನಾವು ಮಾಡೋ ಕೆಲಸದಿಂದ 4 ಜನಕ್ಕೆ ಅನುಕೂಲ ಆದ್ರೆ ಅದೇ ಒಳ್ಳೇದು. ನಿಮ್ಗೆ ಒಂದು ಘಟನೆ ಹೇಳ್ಬೇಕು ನಾನು. ಒಂದು ಬೆಳಗಿನ ಜಾವ 2 ಗಂಟೆ ಒಂದು ಊರಲ್ಲಿ ಒಬ್ಬ ಅಜ್ಜ ಏನ್ ಮಾಡ್ತಾನೆ, ಬಿಡಿ ಸೇರ್ಬೇಕು ಅಂತ ಹೇಳಿ ಆಚೆ ಬರ್ತಾನೆ. ಬಿಡಿ ಸೇರ್ಬೇಕಾದ್ರೆ ಒಂದು 4-5 ಗುಡಿಸಲಿಗೆ ಬೆಂಕಿ ಬಿಟ್ಬಿಡ್ತಾರೆ. ಅವನು ಬೆಂಕಿ ಅಂತ ಅಜ್ಜ ಕೂಗ್ತಾನೆ. ಎಲ್ಲ ಅಕ್ಕಪಕ್ಕದ ಮನೆಗಳವರೆಲ್ಲ ಬರ್ತಾರೆ. ಶಕ್ತಿ ಇದ್ದವ್ರು ಏನ್ ಮಾಡ್ತಾರೆ, ಬಾವಿನಲ್ಲಿ ಬಕೆಟ್ ತಗೊಂಡೋಗಿ ಆ ಗುಡಿಸಲುಗಳಿಗೆ ನೀರು ಹಾಕ್ತಾರೆ. ಕೆಲವರು ಮಣ್ಣು ತಗೊಂಡ್ಬಂದು ಬೆಂಕಿ ಹಾರಿಸುವಂತ ಪ್ರಯತ್ನ ಮಾಡ್ತಾರೆ. ಇವೆರಡು ಆಗದೆ ಇರೋರು ಮನೆಯೊಳಗೆ ಸಿಲುಕಿದಂತಹ ಮಕ್ಕಳನ್ನ, ವೃದ್ಧರನ್ನ ಹೊರಗಡೆ ತಗೊಂಡ್ಬಂದು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಇದರಲ್ಲಿ ಯಾರ್ದು ದೊಡ್ಡ ಕೆಲಸ? ಬೆಂಕಿ ಅಂತ ಕೂಗಿದ ಅಜ್ಜನ ದೊಡ್ಡ ಕೆಲಸನ, ನೀರು ತಂದಾಕಿದವ್ರದ್ದು ದೊಡ್ಡ ಕೆಲಸನ, ಮಣ್ಣಾಕಿದವ್ರದ್ದು ದೊಡ್ಡ ಕೆಲಸನ? ಎಲ್ಲರದ್ದು ದೊಡ್ಡ ಕೆಲಸನೇ. ಆದ್ರೆ ಅದ್ರಲ್ಲಿ ದೊಡ್ಡದು ಚಿಕ್ಕದು ಅಂತ ಏನಿರಲ್ಲ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಶಾಲೆ ಇರ್ಬೋದು, ನಾವು ಮಾಡಿದ ಕೆಲಸ ರಾಮಚಂದ್ರ ಭಟ್ರು ನಿಮ್ಮ ಪತ್ರಕರ್ತರ ಸಂಘದವರು ಮಾಡಿರುವಂತ ಕೆಲಸ ಬೇರೆಯವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರು ಬರ್ಬೇಕು ಅಂತ ಅವ್ರೇನ್ ಮಾಡಿಲ್ಲ, ಮಕ್ಕಳಿಗೆ ಇಲ್ಲಿನ ಪೋಷಕರಿಗೆ ಒಳ್ಳೇದಾಗ್ಬೇಕು ಅಂತ ಅವ್ರು ಮಾಡಿದ್ದಾರೆ. ನಿಜಕ್ಕೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘ ಆಗಿರ್ಬೋದು, ನಮ್ಮ ಪ್ರೆಸ್ ಕ್ಲಬ್ ಆಗಿರ್ಬೋದು, ಇವತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಕೆಲಸವನ್ನ ಮಾಡ್ತಾರೆ. ನಮ್ಮ ಸಮಾಜದಲ್ಲಿ ಶಿಕ್ಷಕರಿಗೆ ವಿಶೇಷವಾದಂತಹ ಗೌರವ ಇದೆ. ಯಾಕೆ ಅಂತಂದ್ರೆ ನಮ್ಮ ಸಮಾಜಕ್ಕೆ ಬೇಕಾದಂತಹ ಒಳ್ಳೆಯ ವ್ಯಕ್ತಿಗಳನ್ನ ರೂಪಿಸುವಂತಹ ಮಹತ್ತರವಾದ ಜವಾಬ್ದಾರಿಯನ್ನ ಶಿಕ್ಷಕರು ನಿಭಾಯಿಸ್ತಾರೆ. ನೀವು ಕೇಳಿರ್ಬೋದು, ಹಿಟ್ಲರು ಯಾವುದೇ ಯುದ್ಧ ಆಗುವಂತ ಸಂದರ್ಭದಲ್ಲಿ ಮೊದಲು ಶಿಕ್ಷಕರನ್ನ ಅರೆಸ್ಟ್ ಮಾಡಿಸ್ತಾ ಇದ್ದ. ಯಾಕೆ ಅಂತಂದ್ರೆ ಶಿಕ್ಷಕರ ಸಮಾಜದ ಮೇಲೆ ಪ್ರಭಾವ ಬೀರ್ತಾರೆ, ಸರ್ಕಾರಗಳ ವಿರುದ್ಧ ಜನಗಳನ್ನ, ವಿದ್ಯಾರ್ಥಿಗಳನ್ನ ಎತ್ಕಟ್ತಾರೆ ಅಂತೇಳಿ ಮೊದಲು ಶಿಕ್ಷಕರನ್ನ ಅರೆಸ್ಟ್ ಮಾಡ್ತಾರೆ. ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮೊದಲು ಪ್ರೇರೇಪಣೆ ನೀಡಿದ್ದು ಶಿಕ್ಷಕರಿಗೆ. ಶಿಕ್ಷಕರ ಮೂಲಕ ಅವರು ಸ್ವಾತಂತ್ರ್ಯ ಚಳವಳಿಯ ರೂಪುಗೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಹೀಗಾಗಿ ನಾನು ವಿದ್ಯಾರ್ಥಿಗಳಿಗೂ ಅಷ್ಟೇ, ಸುಮಾರು ಜನ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಫಸ್ಟ್ ನೀವು ಗುರುಗಳಿಗೆ, ನಮ್ಮ ಜೀವನದಲ್ಲಿ ಗುರಿ ಮತ್ತು ಗುರು ಎರಡೂ ಮುಖ್ಯ. ನಾವು ಸಮಾಜದಲ್ಲಿ ಇವತ್ತು ಒಳ್ಳೆ ವ್ಯಕ್ತಿಗಳ ರೂಪುಗೊಳ್ಬೇಕು ಅಂತಂದ್ರೆ ಶಿಕ್ಷಕರನ್ನ ನಾವು ಗೌರವಿಸ್ಬೇಕು. ಇವತ್ತು ನೀವು ಇಲ್ಲಿ ಓದ್ತಾ ಇದ್ದೀರಿ, ನಾಳೆ ಇಲ್ಲಿ ಓದಿದವರು ಸುಮಾರು ಜನ ಹೊರ ರಾಜ್ಯಗಳಲ್ಲಿ, ಹೊರ ದೇಶಗಳಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಈ ಶಾಲೆ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ಮಾಡಬಹುದು. ಹೀಗಾಗಿ ನಾವು ಓದಿದಂತ ಶಾಲೆ ಆಗಿರ್ಬೋದು, ನಾವು ಓದಿದಂತ ಪರಿಸರ ಆಗಿರ್ಬೋದು, ನಮ್ಮ ಎತ್ತ ತಂದೆ ತಾಯಿಗಳಿಗೆ ನಾವು ಗೌರವ ಕೊಡುವಂತ ಕೆಲಸವನ್ನ ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ, ಸಮಾಜ
ಬಹಳ ವೇಗವಾಗಿ ಬೆಳೀತಾ ಇದೆ. ಎಲ್ಲರೂ ಕೂಡ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಇವತ್ತು ಮಾನವೀಯ ಮೌಲ್ಯಗಳಿಗೆ, ಮಾನವೀಯತೆಗೆ ಬೆಲೆನೇ ಇಲ್ಲ. ಇವತ್ತು ಒಂದು ಮನೆಯಲ್ಲಿ 4 ಬೆಡ್ರೂಮ್ ಇದ್ರೆ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಬರೀ ಮೊಬೈಲಲ್ಲೇ ಮಾತಾಡ್ಕೊಳ್ತಾರೆ. ನಾವು ಮನೆಯಿಂದ ರಾತ್ರಿ ಆಫೀಸಿಂದ ಮನೆಗೆ ಬಂದ್ರೆ ಯಾವ ರೂಮಲ್ಲಿ ಯಾರಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಮಕ್ಕಳು ಬಂದಿದ್ದಾರೋ ಇಲ್ವೋ. ಯಾಕೆ ಅಂತಂದ್ರೆ ಮನುಷ್ಯರ ನಡುವೆ ಪ್ರೀತಿ ಸಾಮರಸ್ಯ ಕಡಿಮೆ ಆಗ್ತಾ ಇದೆ, ಅಂತರ ಜಾಸ್ತಿ ಆಗ್ತಾ ಇದೆ. ಮುಂಚೆ ಎಲ್ಲ ನೀವು ಗಮನಿಸಿರ್ಬೋದು, ಊರಲ್ಲಿ ಒಂದು ಮದುವೆ ಆದ್ರೆ ಅಥವಾ ಯಾರಾದ್ರೂ ತೀರ್ಕೊಂಡ್ರೆ ಇಡೀ ಊರೇ ಭಾಗಿಯಾಗ್ತಾ ಇತ್ತು. ಇವತ್ತು ಪಕ್ಕದ ಮನೇಲಿ ಒಂದು ಮದುವೆ ಆದ್ರೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮುಂಚೆ ಎಲ್ಲ ಚಪ್ರ ಹಾಕಿ ರಂಗೋಲಿ ಬಿಡಿಸಿ ಆ ಮದುವೆ ಶಾಸ್ತ್ರಗಳಲ್ಲಿ ಮನೆಯವರು ಪಕ್ಕದ ಮನೆಯವರು ಅತ್ಯಂತ ಪ್ರೀತಿಯಿಂದ ಭಾಗವಹಿಸ್ತಾ ಇದ್ರು. ಈಗ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಬ್ಯುಸಿ ಅಂತಂದ್ರೆ ಅನ್ಕೊಂಡ್ಬಿಟ್ಟಿದ್ದಾರೆ ನಮಗೆ ನಾವೇ ಬ್ಯುಸಿ ಅಂತ. ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಬೆಲೆನೇ ಇಲ್ಲ. ಆದ್ರೆ ಹಳ್ಳಿಗಳಲ್ಲಿ ಅಂತ ವಾತಾವರಣ ಇಲ್ಲ. ಇವತ್ತೆಲ್ಲ ನಿಮ್ಮನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ನೀವು ಮಕ್ಕಳನ್ನ ಕಳಿಸಿ ಪೋಷಕರು ಸುಮ್ಮನೆ ಮನೇಲಿ ಇಟ್ಕೊಳ್ಬೋದಾಗಿತ್ತು. ಆದ್ರೆ ನನ್ನ ಶಾಲೆ, ನಮ್ಮ ಮಕ್ಕಳು, ನಮ್ಮ ಶಿಕ್ಷಕರು ಅನ್ನೋ ಪ್ರೀತಿಯಿಂದ ನೀವೆಲ್ಲರೂ ಕೂಡ ಬಂದಿದ್ದೀರಿ. ರಾಮಚಂದ್ರ ಭಟ್ರು ಹೇಳ್ದಂಗೆ, ನಮ್ಮ ಶ್ರೀನಿವಾಸ್ ಅವರು ಹೇಳ್ದಂಗೆ, ಈ ಶಾಲೆಗೆ ಇನ್ನೂ ಏನೇನಾಗಬೇಕು ಎಲ್ಲವನ್ನು ದಯವಿಟ್ಟು ಹೇಳಿ. ಯಾವ್ಯಾವ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯವಾಗುತ್ತೆ ಅದನ್ನೆಲ್ಲವನ್ನು ಕೂಡ ನಾವು ನೀವು ಎಲ್ಲ ಸೇರಿ ಒಟ್ಟಾಗಿ ಮಾಡುವ. ಜೊತೆಗೆ ನಮ್ಮ ಹಲವಾರು ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಇದ್ದಾರೆ. ಅವರೆಲ್ಲರೂ ಕೈ ಜೋಡಿಸಿದ್ರೆ ಕುದ್ಲೂರು ಶಾಲೆ ರಾಜ್ಯದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲೇ ಕೂಡ ಪ್ರಸಿದ್ಧಿಯಾಗುವಂತ ಕೆಲಸವನ್ನು ಮಾಡೋಣ. ಸರ್ಕಾರಿ ಶಾಲೆ ಅಂತ ಹೇಳಿದ್ರು, ಆಂಗ್ಲ ಮಾಧ್ಯಮ ಶಾಲೆ ಬೇಕು ಅಂತ. ನಿಜ ಬೇಕು. ಯಾಕೆ ಅಂತಂದ್ರೆ ಮುಂಚೆ ಎಲ್ಲ ಕನ್ನಡಕ್ಕೆ ಸೀಮಿತ ಆಗಿತ್ತು. ಈಗ ನಮ್ಮ ತಂತ್ರಜ್ಞಾನ ಭಾಷೆ ಎಲ್ಲ ಬೆಳವಣಿಗೆ ಆದ್ಮೇಲೆ ಈಗೆಲ್ಲ ಮಾರ್ಕ್ಸ್ ಮೇಲೆ ನಿಂತಿರುತ್ತೆ. ಈಗ ನಾವು ಆಗ್ಲೇ ಮಾತಾಡ್ತಾ ಇರ್ತಾ ಇದೀವಿ, ಯಾವುದೇ ಕಾಲೇಜಲ್ಲಿ ಸೀಟ್ ಕೇಳಕ್ ಹೋದ್ರೆ ಎಷ್ಟು ಪರ್ಸೆಂಟ್ ಇದೆ ಅಂತ ಕೇಳ್ತಾರೆ. ಅಂದ್ರೆ 90%, 95% ಮೇಲೆ ಬಂದಿರೋರ್ಗಷ್ಟೇ ಅಡ್ಮಿಷನ್. ಈಗ 95% ಬಂದಿರೋರಿಗೆ ಅಡ್ಮಿಷನ್ ಕೊಟ್ರೆ ಏನ್ ಪ್ರಯೋಜನ? 50% ಬಂದಿರೋರಿಗೆ ಅಡ್ಮಿಷನ್ ಮಾಡಿ ಅವರು 90% ತಗೊಳ್ಳೋ ಮಾಡಿದ್ರೆ ತಾನೇ ಅದೇ ಸಾಧನೆ. ಆದ್ರೂ ಕೂಡ ಆಂಗ್ಲ ಶಾಲೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳುವ. ಬರೀ ಅಂಕಗಳು ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಬೇಕಾಗಿರೋದು ಮಾನವೀಯತೆಯ ಸ್ಪರ್ಶ ಕೂಡ ಎಲ್ರಿಗೂ ಇರಬೇಕು ಅಂತ ಹೇಳ್ತಾ, ಇವತ್ತು ಕುದ್ಲೂರು ಶಾಲೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತಿದೆ. ಎಲ್ಲ ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡು ನಾನು ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಂಡಿದ್ದಾರೆ. ಆಕ್ಚುಲಿ ಇವತ್ತು ವಿಧಾನಸೌಧದಲ್ಲಿ IAS ಮತ್ತೆ IPS ಅಧಿಕಾರಿಗಳ ಸಭೆ ಇತ್ತು. ನಾನು ನಿನ್ನೆ ರಾತ್ರಿನೇ ಮಂಗಳೂರಿಗೆ ಬಂದೆ. ಬರಕ್ ಮುಂಚೆ ಮುಖ್ಯಮಂತ್ರಿಗಳಿಗೆ ರಜೆ ಕೇಳಬೇಕಲ್ಲ, ಈ ತರ ಕುದ್ಲೂರು ಶಾಲೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದೆ. ಅವರು ಕೂಡ ನನ್ನ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸುವ. ನಾನು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಪರವಾಗಿ ಕೂಡ ನಿಮಗೆ ಶುಭಾಶಯಗಳನ್ನು ಹೇಳ್ತಾರೆ. ಮುಖ್ಯಮಂತ್ರಿಗಳು ಕೂಡ ಒಂದು ಸಾಮಾನ್ಯ ಸರ್ಕಾರಿ ಶಾಲೆಯಲ್ಲಿ ಓದಿದಂಥವ್ರು. ನಿನ್ನೆ ಬೆಂಗಳೂರಿನ ಆಡುಗೋಡಿನಲ್ಲಿ ಇದೆ ಶಾಲೆ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಿದ್ರು. ಅವರ ಒಂದು ಪ್ರಸಂಗವನ್ನು ಹೇಳ್ತಾ ಇದ್ರು, ನಾನು 1ರಿಂದ 4ನೇ ತರಗತಿವರೆಗೂ ಶಾಲೆಗೆ ಹೋಗ್ಲಿಲ್ಲ. ನಾನು ಸಾಂಪ್ರದಾಯಿಕವಾದಂತಹ ಜಾನಪದ ನೃತ್ಯವನ್ನ ಅಭ್ಯಾಸ ಮಾಡಿಕೊಂಡು ಕಾಲ ಕಳೀತಾ ಇದ್ದೆ. ಆ ಸಂದರ್ಭದಲ್ಲಿ ರಾಜಪ್ಪ ಅನ್ನೋ ಒಬ್ಬ ಮೇಷ್ಟ್ರು ಮುಖ್ಯಮಂತ್ರಿಗಳಿಗೆ ಪರಿಚಯ ಆಗ್ತಾರೆ. ಯಾಕಪ್ಪ ನೀನ್ ಶಾಲೆಗೆ ಹೋಗ್ತಾ ಇಲ್ಲ? ಇಲ್ಲ, ನಾನು ಈ ತರ ಜಾನಪದ ನೃತ್ಯ ಕಲಿತಾ ಇದ್ದೀನಿ, ಹೀಗಾಗಿ ನಾನು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ರಾಜಪ್ಪ ಅನ್ನೋ ಮೇಷ್ಟ್ರು ಮುಖ್ಯಮಂತ್ರಿಗಳ ತಂದೆಯವರು ಭೇಟಿ ಮಾಡಿ, ನಾಳೆಯಿಂದ ನಿಮ್ಮ ಮಗನನ್ನ ಶಾಲೆಗೆ ಕಳಿಸ್ಬೇಕು ಅಂತೇಳಿ ಅವರು ನೇರವಾಗಿ 5ನೇ ತರಗತಿಗೆ ಅದೇ ಕೈ ಹಿಡಿತಿದ್ರಲ್ಲ ಮುಂಚೆನೆ, ಕಿವಿ ಟಚ್ ಆದ್ರೆ ಅಡ್ಮಿಷನ್ ಅಂತ. ಹಾಗೆ ನೇರವಾಗಿ ಮುಖ್ಯಮಂತ್ರಿಗಳು 5ನೇ ತರಗತಿಯನ್ನ ಪ್ರವೇಶ ಮಾಡ್ತಾರೆ. ಆಗ ನೆನ್ನೆ ಹೇಳ್ತಿದ್ರು, ರಾಜಪ್ಪ ಅನ್ನೋ ಒಬ್ಬ ಮೇಷ್ಟ್ರು ನನಗೆ ಸಿಗದೇ ಇದ್ದಿದ್ರೆ ಅದು ನನ್ನ ಜೀವನದ ಅತ್ಯಂತ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಇವತ್ತು ನಾನು ರಾಜಪ್ಪ ಮೇಷ್ಟ್ರನ್ನ ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ ಅಂತ. ಅಂದ್ರೆ ಬರೀ ಕಾನ್ವೆಂಟ್ ಅಲ್ಲಿ ಓದಿದವ್ರೆ ಅಂತಲ್ಲ, ತಂದೆ ತಾಯಿಗಳಿಗೂ ಇಷ್ಟ ನನ್ನ ಮಗ ನನ್ನ ಮುಂದೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು, ಮಮ್ಮಿ ಡ್ಯಾಡಿ ಅನ್ಬೇಕು, ಹ್ಯಾಡ್ ಲಂಚ್ ಹ್ಯಾಡ್ ಡಿನ್ನರ್ ಅಂತ ಹೇಳ್ಬೇಕು, ಇದೆಲ್ಲ ಇರುತ್ತೆ. ಆದ್ರೆ ಸರ್ಕಾರಿ ಶಾಲೆಗಳನ್ನ ನಾವು ಕಡೆಗಣಿನಿಂದ ನೋಡಬಾರ್ದು. ಯಾಕಂದ್ರೆ ಇವತ್ತು ರಾಷ್ಟ್ರಪತಿಗಳಾದಂತ ಅಬ್ದುಲ್ ಕಲಾಂ ಆಗಿರ್ಬೋದು, ಬೇರೆ ಯಾರೇ ಗಣ್ಯರಿರ್ಬೋದು, ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಿಂದ ಬಂದಂತವ್ರೆ. ಹೀಗಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಎಲ್ಲರಿಗೂ ಕೂಡ ಒಟ್ಟಾಗಿ ಕೈ ಜೋಡಿಸಿ ಅದರ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಸಭೆಯನ್ನು ಉದ್ದೇಶಿಸಿ ಬಹಳ ಮನೋಜ್ಞವಾಗಿ ಮನದಾಳದ ಮಾತನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಮತ್ತು ನಮ್ಮೂರಿನ ನಮ್ಮ ವಿದ್ಯಾಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟಿರುವಂತಹ ಸನ್ಮಾನ್ಯ
KV ಪ್ರಭಾಕರ್ ಅವರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಸರ್, ತಮ್ಮಲ್ಲಿ ಮತ್ತೊಂದು ನಮ್ಮ ತಾಲೂಕಿನ ವೈಶಿಷ್ಟ್ಯತೆ ಹೇಳಬೇಕು. ಅತ್ಯಂತ ಗ್ರಾಮೀಣ ಪ್ರದೇಶವಾಗಿರುವಂತಹ 81 ಗ್ರಾಮಗಳನ್ನ ಹೊಂದಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ತಾಲೂಕು ಬೆಳ್ತಂಗಡಿ. ಇಲ್ಲಿ 80% ಸರ್ಕಾರಿ ಶಾಲೆಗಳಿರುವಂತದ್ದು. ಕರ್ನಾಟಕ ರಾಜ್ಯದ ಮೊನ್ನೆಯ SSLC ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ನಂಬರ್ 1. ಅದರಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕು ರಿಸಲ್ಟ್ ಅಲ್ಲಿ 100ಕ್ಕೆ 93% ಅನ್ನು ಪಡೆದಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ SSLC ರಿಸಲ್ಟ್ ನಲ್ಲಿ ರಾಜ್ಯದಲ್ಲಿ 4ನೇ ಸ್ಥಾನ ಪಡೆದಂತಹ ಹೆಮ್ಮೆಯ ಗ್ರಾಮೀಣ ತಾಲೂಕು ಬೆಳ್ತಂಗಡಿ. ಬೆಳ್ತಂಗಡಿಯ ಬದನಾಜೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ 623 ಅಂಕಗಳನ್ನ ಪಡ್ಕೊಂಡು ರಾಜ್ಯಕ್ಕೆ 3ನೇ ರ್ಯಾಂಕ್. ಬದನಾಜೆ ಶಾಲೆ ಹುಡುಗಿ. ವೇಣೂರಿನ ಇನ್ನೊಂದು ಸರ್ಕಾರಿ ಶಾಲೆ ಹುಡುಗಿ 622 ಮಾರ್ಕ್ ಅನ್ನ ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್. ಗುರುಣಿಕೆರೆ ಸರ್ಕಾರಿ ಪ್ರೌಢಶಾಲೆಯ ಹುಡುಗ ಮೊಹಮ್ಮದ್ ರಿಯಾಜ್ ಅಂತ ನಮ್ಮ ಕುಕ್ರಾಡಿ ಶಾಲೆಯ ಮಾಸ್ಟರ್ ಮಗ 621 ಅಂಕಗಳನ್ನ ಪಡ್ಕೊಂಡು ರಾಜ್ಯಕ್ಕೆ 5ನೇ ರ್ಯಾಂಕ್. ನಿರಂತರ ರ್ಯಾಂಕ್ಗಳ ಪಟ್ಟಿಯನ್ನು ನೋಡಿದ್ರೆ ಬೆಳ್ತಂಗಡಿ ಸರ್ಕಾರಿ ಹೈಸ್ಕೂಲ್ ಮಕ್ಕಳಂತ ಸಾಧನೆ ಮಾಡಿದ್ದಾರೆ. ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ವ್ಯತ್ಯಾಸ ಇಲ್ಲ. ಇಲ್ಲಿಯ ತನಕ ಎಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ಕನ್ನಡ ಮಾಧ್ಯಮದ ಮಕ್ಕಳು ಮೇಲಕ್ಕೆ ಸಾಧನೆಯನ್ನ ಮಾಡಿದ್ದಾರೆ. ಆದ್ರೆ ನಮ್ಮ ಹೆತ್ತವರಿಗೆ ಒಂದು ಆಸೆ ಇದೆ, ನಮ್ಮ ಮಗು ಇಂಗ್ಲಿಷ್ ಮೀಡಿಯಂ ಹೋಗ್ಬೇಕು ಅಂತೇಳಿ ಹಳದಿ ಬಸ್ ಅಲ್ಲಿ ಕೂತ್ಕೊಳಿಸಿ ದೂರಕ್ಕೆ ಕಳಿಸ್ತಾರೆ. ಆ ನಿಟ್ಟಿಗೋಸ್ಕರ ನಮ್ಮ ಸಂಸ್ಥೆಯಲ್ಲಿ ಕೂಡ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಆದ್ರೆ ಖಂಡಿತವಾಗಿ ಕೂಡ ಅತ್ಯುತ್ತಮ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಎನ್ನುವ ಮಾತನ್ನ ಹೇಳಿಕೊಂಡು ಮತ್ತೊಮ್ಮೆ ತಮ್ಮ ಪ್ರೀತಿಯ ಅಭಿನಂದನೆಗಳಿಗೆ, ಈ ಸಂಸ್ಥೆ ಮೇಲಿರುವಂತಹ ಕಾಳಜಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಈ ಸಂಸ್ಥೆ ಬೆಳಿಲಿಕ್ಕೆ 10 ಹಲವು ಸಂಘಟನೆಗಳು ಕಾರಣ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಬಂದಾಗ ಎಲ್ಲ ಕ್ಲಾಸ್ ರೂಮ್ಗಳಿಗೆ, ಪ್ಯಾಸೇಜ್ ವರಾಂಡಗಳಿಗೆ ಟೈಲ್ಸ್ ಅನ್ನ ಹಾಕಿರುವುದನ್ನು ನಾವು ಗಮನಿಸಿದ್ದೇವೆ. ಆಚೆ ನೋಡಿದ್ರೆ ಅತ್ಯುತ್ತಮವಾದಂತಹ ಶೌಚಾಲಯದ ನಿರ್ಮಾಣ ಇದೆ. ಸುಮಾರು 16 ಲಕ್ಷ ರೂಪಾಯಿಯ CSR ಅನುದಾನವನ್ನು ಒದಗಿಸಿದಂತಹ ದೇಶದ ಶ್ರೀಮಂತ ಸಂಸ್ಥೆ ಪ್ರತಿಷ್ಠಿತ MRPL. ನಮಗೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಒಂದು ಮಾತನ್ನು ಉಲ್ಲೇಖಿಸ್ತೇನೆ, ಸಮಯ ಮೀರಿದ್ರು ಕೂಡ. ಈ ಸಭಾಂಗಣದ ಒಂದು ಮೇಲ್ಭಾಗದಲ್ಲಿ ಉದ್ದಕ್ಕೆ ಟ್ರೋಫಿಗಳನ್ನು ಇಟ್ಟಿದ್ದಾರೆ. ಇದು ಪುತ್ತೂರಿನ ಯುವ ಶಕ್ತಿಗಳು ಕಬಡ್ಡಿಯಲ್ಲಿ ಮಾಡಿದ ಸಾಧನೆ. ಈ ಕಬಡ್ಡಿಗೂ ONGC ಸಂಸ್ಥೆ, MRPL ಮಾತೃ ಸಂಸ್ಥೆ ONGCಗೂ ಕಬಡ್ಡಿಗೂ ಬಹಳ ಸಂಬಂಧ ಇದೆ. ಏನು ಅಂತ ಹೇಳಿದ್ರೆ, ಭಾರತ ದೇಶದ ಆಕ್ಟಿವ್ 12 ಜನ ಪ್ಲೇಯರ್ಸ್ಗಳಲ್ಲಿ ಒಂದು 6 ಪ್ಲೇಯರ್ಸ್ಗಳು ONGC ಅಲ್ಲಿ ಇರುವುದು. ONGC ಆ ನಿಟ್ಟಿನಲ್ಲಿ ಬರೀ ಸಾಮಾಜಿಕವಾದಂತಹ ಕೆಲಸ ಅಲ್ಲ, ಶೈಕ್ಷಣಿಕ ಕಾರ್ಯಕ್ರಮ ಅಲ್ಲ, ಈ ದೇಶಕ್ಕೆ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ. ಭಾರತ ದೇಶದ ಹಲವಾರು ಕ್ರೀಡಾ ತಾರೆಗಳನ್ನ ಕೊಟ್ಟಂತಹ ಒಂದು ಸಂಸ್ಥೆ ಅದು ONGC. ಅದರ ಅಂಗ ಸಂಸ್ಥೆ ನಮ್ಮ ಹೆಮ್ಮೆಯ ಮಂಗಳೂರಿನ MRPL. ಆ ಮೂಲಕ ನಮಗೆ ನೋಡಿ ಸರ್, ಪೂಮಾ ಕೂಡ ONGC. ಅದೇ ಹೇಳಿಕ್ಕೆ ಹೋದ್ರೆ ಸರ್, ಜಸ್ವೀರ್ ಸಿಂಗ್, ರಿಷಾದ್ ದೇವಾಡಿಗ, ಜೀವ್ ಕುಮಾರ್, ಮನೋಜ್, ಯಾರನ್ನ ನೀವು ತಕೊಳ್ಳಿ ಪೊಸಿಷನ್ ಪ್ಲೇಯರ್ಸ್, ಅವರೆಲ್ಲರೂ ಕೂಡ ONGC ಪ್ಲೇಯರ್ಸ್ಗಳು. MR ಪೂಮಾ ಎನ್ನುವಂತಹ ಬಾಲಕಿ ನಮ್ಮ ಮಂಗಳೂರಿನ ಏರ್ಪೋರ್ಟ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನ ವಿದ್ಯಾರ್ಥಿನಿ, ಅವಳು ಕೂಡ ONGCಯ ಕೊಡುಗೆ. ಹಾಗಾಗಿ ಆ ONGCಯ ಒಂದು ಸಹಸಂಸ್ಥೆಯಾಗಿರುವಂತಹ MRPL, ನಮ್ಮ ಹೆಮ್ಮೆಯ MRPL ಮಂಗಳೂರು, ಅವರ ಮೂಲಕ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಮಾನ್ಯ ಶಾಸಕರು ಹರೀಶ್ ಪೂಂಜರ್ ಅವತ್ತು 5.5 ಕೋಟಿ ರೂಪಾಯಿಯ CSR ಫಂಡ್ ಅನ್ನ ಶೌಚಾಲಯಕ್ಕೆ ಕೊಟ್ಟರು. ಇವಾಗ ಎಲ್ಲಿ ನೋಡಿದ್ರು ಕೂಡ MRPL ನ ಬೋರ್ಡ್ ಅನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲರಿಗೂ ಕೂಡ MRPL ಮೇಲೆ ಒಂದು ಕಣ್ಣು ನಮ್ಮ ಸಂಸ್ಥೆ ಕೂಡ ಬೇಕಿತ್ತು ಅಂತ ಹೇಳಿ ಪ್ರಾಪರ್ ಚಾನೆಲ್ ಅಲ್ಲಿ ಹೋದ್ರೆ ಖಂಡಿತವಾಗಿ ಕೂಡ CSR ಅನುದಾನವನ್ನ ಕೊಡ್ತಾ ಈ ಕುತ್ತೂರಿನ ಸಣ್ಣ ಶಾಲೆಗೆ ಕೂಡ 16 ಲಕ್ಷ ರೂಪಾಯಿಯ ಕೊಡುಗೆಯನ್ನ ಕೊಟ್ಟಂತ MRPL ಸಂಸ್ಥೆಗೆ ನಾವು ತಲೆಬಾಗಿ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಆ ಸಂಸ್ಥೆಯ ಪರವಾಗಿ ಇವತ್ತು ಆಕ್ಚುಲಿ ಮಾನ್ಯ ಕೃಷ್ಣ ಹೆಗಡೆ ಅವರು ಗ್ರೂಪ್ ಜನರಲ್ ಮ್ಯಾನೇಜರ್ ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಹರೀಶ್ ರವರು CSR ಮ್ಯಾನೇಜರ್ ಅವರು ಆಗಮಿಸಿದ್ದಾರೆ. ಅವರನ್ನ ನಮ್ಮ ಸಂಘಟಕರ ವತಿಯಿಂದ ಅತ್ಯಂತ ಗೌರವಪೂರ್ವಕವಾದಂತಹ ಸನ್ಮಾನ ಕಾರ್ಯಕ್ರಮವನ್ನು ಅವರಿಗೆ ನೆರವೇರಿಸಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ MRPL ನ CSR ಮ್ಯಾನೇಜರ್ ಆಗಿರುವಂತಹ ಮಾನ್ಯ ಹರೀಶ್ ಅವರು 2 ಮಾತುಗಳ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರೇ ಹಾಗೂ ಗಣ್ಯ ವ್ಯಕ್ತಿಗಳು, ಮುಖ್ಯ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ ಹಾಗೂ SDMC ಸರ್ವ ಸದಸ್ಯರೇ, ಶಿಕ್ಷಕ ವೃಂದದವರೇ, ಪೋಷಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ MRPL ಸಂಸ್ಥೆಯ ಪರವಾಗಿ ಪೂರ್ವಕ ನಮಸ್ಕಾರ. ಇದೊಂದು ನನಗೆ ಜಾಸ್ತಿ ಮಾತಾಡಲಿಕ್ಕೆ ಬರುವುದಿಲ್ಲ, ದಯವಿಟ್ಟು ಕ್ಷಮಿಸಿ. ಒಂದು 2 CSR ಬಗ್ಗೆ 2 ಮಾತುಗಳನ್ನು ಆಡಿ ನಾನು ಮಾತನ್ನು ಮುಗಿಸ್ತೇನೆ. ಇದೊಂದು ಸುವರ್ಣಾವಕಾಶ. CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರಿಗೂ ಅವರದ್ದೇ ಆದಂತಹ ಒಂದು ಜವಾಬ್ದಾರಿಯುತ ಕೆಲಸಗಳು ಇರುತ್ತವೆ. ಅದೇ ತರ MRPL, ಮ್ಯಾಂಗ್ಳೂರ್ ರಿಫೈನರಿ ಪೆಟ್ರೋಕೆಮಿಕಲ್ಸ್, ನಮ್ಮ ಹೆಮ್ಮೆಯ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಸಂಸ್ಥೆಯ MRPL ಸಂಸ್ಥೆಯು ಕೂಡ ಒಂದು ಜವಾಬ್ದಾರಿಯುತ ಕೆಲಸವನ್ನು, ಸಾಮಾಜಿಕ ಜವಾಬ್ದಾರಿಯನ್ನು ಸಮಾಜ ಸೇವೆಯ ಮುಖೇನ ಈ CSR ಅನುಷ್ಠಾನದಿಂದ ಮಾಡಿಕೊಂಡು ಬರ್ತಾ ಇದೆ, ಮುಂದೆಯೂ ಬರುತ್ತದೆ ಅಂತ ಹೇಳಲು ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಈ ಸುವರ್ಣ ಅವಕಾಶದಲ್ಲಿ ಭಾಗಿಯಾಗಲು ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ನನ್ನ ಸಂಸ್ಥೆಯ ಪ್ರತಿನಿಧಿಯಾಗಿ ನಾನು ಇಲ್ಲಿ ಬಂದು ಸೇರಿದ್ದು ನನ್ನ ಸಂಸ್ಥೆಗೆ ಸದಾ ಚಿರಋಣಿಯಾಗಿರುತ್ತೇನೆ ಅಂತ ಹೇಳಲು ನಾನು ಇಲ್ಲಿ ಇಷ್ಟಪಡುತ್ತೇನೆ. CSR MRPL ಸಂಸ್ಥೆಯ ಲಾಭಾಂಶದ ಸ್ವಲ್ಪ ಭಾಗವನ್ನು ನಾವು ಸಮಾಜ ಸೇವೆಗೆ ಅಂತೇಳಿ ಮೀಸಲಿಡುತ್ತೇವೆ. ಇದನ್ನು 5 ವಿಭಾಗವಾಗಿ ನಾವು ವಿಂಗಡಿಸುತ್ತೇವೆ. ಒಂದು ಶಿಕ್ಷಣ ಸಂರಕ್ಷಣೆ ಅಂತ ಕರೆಯುತ್ತೇವೆ. ಅದರ ಅಡಿಯಲ್ಲಿ ಒಂದು ಶಿಕ್ಷಣ ಸಂರಕ್ಷಣೆ, ಇನ್ನೊಂದು 2ನೇದಾಗಿ ಆರೋಗ್ಯ ಸಂರಕ್ಷಣೆ, ಬಹುಜನ ಸಂರಕ್ಷಣೆ, ಸಂಸ್ಕೃತಿ ಸಂರಕ್ಷಣೆ, ಹಾಗೆಯೇ ಪ್ರಕೃತಿ ಸಂರಕ್ಷಣೆ ಅಂತೇಳಿ ನಾವು ಕರೆಯುತ್ತೇವೆ. ಅದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಾವು ಶಿಕ್ಷಣ ಹಾಗೂ ಆರೋಗ್ಯದ ವಿಷಯದಲ್ಲಿ ನಾವು MRPL ಸಂಸ್ಥೆಯು ಮಾಡ್ತಾ ಬರ್ತಾ ಇದೆ. ಇಲ್ಲಿಯ ಇವತ್ತಿನ ಈ ಪ್ರಾಜೆಕ್ಟ್ ಶಿಕ್ಷಣ ಹಾಗೂ ಆರೋಗ್ಯದ ವಿಷಯದಲ್ಲಿ ಬರುತ್ತದೆ. ಮಕ್ಕಳಿಗೆ ಶುಚಿತ್ವವನ್ನು ಶೈಕ್ಷಣಿಕ ವರ್ಷದಿಂದಲೇ ನಾವು ಹೇಳಿಕೊಡ್ಬೇಕಾಗ್ತದೆ. ಇದೆಲ್ಲ ನಮ್ಮೆಲ್ಲರ ಕರ್ತವ್ಯವೂ ಕೂಡ. ಸೊ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಜಾಸ್ತಿ ಶುಚಿತ್ವದ ಬಗ್ಗೆ ಅರಿವನ್ನು ಮೂಡಿಸಲು MRPL ಎಂಬ ಸಂಸ್ಥೆಯಿಂದ ಈ ತರ ಒಂದು ಪ್ರಾಜೆಕ್ಟ್ಗಳು CSR ಮುಖೇನ ಆಗ್ತಾ ಇದೆ ಅಂದ್ರೆ ಎಲ್ಲರಿಗೂ ಒಂದು ಅನುಭವ ಆಗ್ತದೆ. MRPL ದೊಡ್ಡ ಸಂಸ್ಥೆ ಏನೋ ಒಂದು ಶಾಲೆಯಲ್ಲಿ ಮಾಡ್ತಾ ಇದೆ ಅಂತೇಳಿ. ಸೊ ಅದನ್ನು ಮಕ್ಕಳಿಗೂ ಆ ಚಿಕ್ಕ ಮಕ್ಕಳ ಮನಸ್ಸಲ್ಲಿ ನಾವು ಮೂಡಿಸಬೇಕು. ಆಗ ಶುಚಿತ್ವ ಅಂದ್ರೆ ಏನು ಅಂತೇಳಿ ಆ ಮಕ್ಕಳಿಗೆ ಗೊತ್ತಾಗ್ತದೆ. ಆರೋಗ್ಯದ ವಿಷಯ ಅತಿ ಮುಖ್ಯ. ಮತ್ತೆ ಈಗಾಗಲೇ ಅತಿಥಿಗಳು ಮಾತಾಡಿದ್ದಾರೆ. ಅಷ್ಟೊಂದು ಮಾತಾಡ್ಲಿಕ್ಕೆ ನನಗೆ ಬರುವುದಿಲ್ಲ, ನಾನು ನೇರವಾಗಿ ಹೇಳ್ತೇನೆ. ಆದರೆ ಒಂದು ವಿಷಯ ಹೇಳಲು ನಾನು ಇಲ್ಲಿ ಇಷ್ಟಪಡುತ್ತೇನೆ. ಅದೇನೆಂದರೆ ಅಧ್ಯಕ್ಷರು, SDMC ಅಧ್ಯಕ್ಷರು ಪ್ರತಿ ಸಲ ನನಗೆ ಅಂದ್ರೆ ಅವರಿಗೆ ಫ್ರೀ ಆಗುವಾಗ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಇಲ್ಲಿಯ ತೋಟಗಾರಿಕೆ ಇಲಾಖೆ ಹಾಗೂ ಶಿಕ್ಷಣ ಸಂಸ್ಥೆಯ ಬಗ್ಗೆ ಆಗಾಗ ನನಗೆ ಅಲ್ಪ ಸ್ವಲ್ಪ ಮಾಹಿತಿಯನ್ನು ಕೊಡಲು ಪ್ರಯತ್ನ ಪಟ್ಟಿರುತ್ತಾರೆ. ಯಾವುದೋ ಒಂದು ಕೆಲಸದ ಒತ್ತಡದಲ್ಲಿ ನಾನು ಕೂಡ ಒಂದು ಸಲ, ಸರ್ ನಿಮ್ದು ಯಾವಾಗ್ಲೂ ನೋಡ್ಲಿಕ್ಕೆ ನನಗೆ ಪುರುಸೊತ್ತು ಸಾಕಾಗುವುದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ದು ನಾನು ಉಂಟು. ಅವ್ರಿಗೆ ಏನಾದ್ರು ನೋವಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮ ಒತ್ತಡ ಏನಂದ್ರೆ ನಮಗೆ ಮಾತ್ರ ಗೊತ್ತಾಗ್ತದೆ. ಎಲ್ಲರಿಗೂ ಇರ್ತದೆ ಕೆಲಸ, ನಾನು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನಮ್ದು ಪಬ್ಲಿಕ್ ಸೆಕ್ಟರ್ ನಲ್ಲಿ ಯಾವ ತರ ಕೆಲಸ ಹೋಗ್ಬೇಕು ಅದು ಅದೇ ತರ ಶೈಲಿಯಲ್ಲಿ ಹೋಗ್ಬೇಕು ವಿನಃ ನಾವು ಆಚೆ ಈಚೆ ಇದಾದ್ರೆ ನಮಗೆ ನಾವೇ ಆನ್ಸರೇಬಲ್, ಅಲ್ಲಿ ಬೇರೆ ಯಾರು ಬರುದಿಲ್ಲ. ಸರಿ ಮಾಡ್ಕೊಂಡು ಹೋಗುದಾದ್ರೆ ಆ ಕೆಪಾಸಿಟಿ ಅವರವರಿಗೆ ಇದ್ರೆ ಅದು, ಆದ್ರೆ ಸಮಯಾವಕಾಶ ಕಮ್ಮಿ ಇರ್ತದೆ. ಯಾಕಂದ್ರೆ ಅಷ್ಟು ಪ್ರಾಜೆಕ್ಟ್, ಅಷ್ಟು ವರ್ಕ್ಗಳು, ಒತ್ತಡದ ಮೇಲೆ ಒತ್ತಡ ತುಂಬಾ ಇರುತ್ತದೆ.
ಆದ್ರಿಂದ ಆ ವಿಷಯದಲ್ಲಿ ಅವರಿಗೆ ಏನಾದ್ರೂ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅವರ ಮನಸ್ಸಿನ ಪರಿಶುದ್ಧವಾದ ಮನಸ್ಸಿನಿಂದ ಇಲ್ಲಿಯ ಚಿತ್ರಣವೇ ಹೇಳ್ತದೆ ಅವರ ಮಕ್ಕಳಿಗಾಗಿ ಎಷ್ಟು ಕಾಳಜಿಯನ್ನು ವಹಿಸಿಕೊಂಡು ಈ ಸಂಸ್ಥೆಯನ್ನು ಒಂದು ಬೆಳೆಸ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲಿ ಎರಡು ಮಾತಾಡ್ಲಿಕ್ಕೇನಿಲ್ಲ. ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ಇವರು ಇಷ್ಟೊಂದು ಶುದ್ಧವಾದ ಮನಸ್ಸಿನಿಂದ ಮಕ್ಕಳ ಬಗ್ಗೆ ಶಿಕ್ಷಣಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದಾರಂದ್ರೆ ಅದು ಒಂದು ಬಹಳ ಹೆಮ್ಮೆಯ ವಿಷಯ. ಇದು ಎಲ್ಲರಿಗೂ ಮಾದರಿ ಆಗ್ಬೇಕು ಅಷ್ಟೇ ಜೀವನದಲ್ಲಿ. ಹಾಗೇನೆ ಇನ್ನೊಂದು ವಿಷಯ, ನಿರೂಪಕರು ಹೇಳಿದಾಗೆ ಖಾಲಿ ದಾನಿಗಳು ಬಂದು ದಾನವನ್ನು ಕೊಡ್ತಾ ಇದ್ದಾರೆ, ಸರಿಯಾದ ವಿಷಯ ಹೌದು. ಆದರೆ ಅದರೊಂದಿಗೆ ಅವ್ರು ಹೇಳಿದ್ದನ್ನೇ ನಾನು ಇನ್ನೊಂದ್ಸಲ ಹೇಳ್ತೇನೆ. ಅದರೊಂದಿಗೆ ಇನ್ನೊಂದು ವಿಷಯ, ಅದೇ ವಿಷಯವನ್ನು ನಾನು ಹೇಳ್ತೇನೆಂದ್ರೆ ಮಕ್ಕಳ ಸಂಖ್ಯೆಯು ಶೈಕ್ಷಣಿಕವಾಗಿ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಹೋಗ್ಬೇಕು ಅಂತೇಳಿ ನಾನು ಸಂಸ್ಥೆಯು ಇಷ್ಟಪಡ್ತದೆ, ನಾನು ವೈಯಕ್ತಿಕವಾಗಿ ಇಷ್ಟಪಡ್ತೇನೆ. ಯಾಕೆಂದ್ರೆ ಈಗ ಉದಾಹರಣೆಗೆ CSR ಅನುದಾನದಲ್ಲಿ ನಮಗೆ ಅಪ್ಲಿಕೇಶನ್ ಬೇಕಾದಷ್ಟು ಬರ್ತದೆ ಸಂಸ್ಥೆಗೆ. ನಮಗೆ ಕಳೆದ ವರ್ಷದ ಬಜೆಟ್ ಅಲ್ಲಿ ಕೂಡ ನಮಗೆ ಎಲ್ಲಾ ಶಾಲೆಗಳಿಗೆ ನಾವು ಕೊಡ್ಲಿಕ್ಕೆ ಆಗಿಲ್ಲ. ಅದು ಮುಂದಿನ ವರ್ಷದ ಬಜೆಟ್ಗೆ ಅದನ್ನು ನೋಡ್ಬೋದು, ಅದು ಕನ್ಸಿಡರ್ ಆಗ್ಬೋದು. ಅದು ಮ್ಯಾನೇಜ್ಮೆಂಟ್ಗೆ ಬಿಟ್ಟ ವಿಷಯ. ಅಲ್ಲಿ ನಾವು ಮೊದಲಾಗಿ ನಾವು ನೋಡುವುದೇನಂದ್ರೆ ಈ ಶಾಲೆಯಲ್ಲಿ ಮಕ್ಕಳು ಎಷ್ಟಿದ್ದಾರೆ ಅಂತ, ಕಲಿತಾ ಇದ್ದಾರೆ ಅಂತ ಹೇಳಿ. ಯಾಕೆಂದ್ರೆ ನಾವು ಕೊಡುವ ಒಂದು ಅನುದಾನ ಅಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಆಗಿ ಮುಂದೊಂದು ದಿವಸ ಆ ಶಾಲೆ ಮುಚ್ಚಿ ಹೋಗಬಾರ್ದು, ಆ ಪರಿಸ್ಥಿತಿ ಬರಬಾರ್ದು ಅಂತೇಳಿ ನಮ್ಮ ಸಂಸ್ಥೆಯ ಕೂಡ ಒಂದು ಆಶಯವಾಗಿರ್ತದೆ. ಆದ್ದರಿಂದ ನಾನೇನು ಹೇಳ್ತಾ ಇದ್ದೇನೆಂದ್ರೆ ಶಾಲೆಯ ಮುಖ್ಯಸ್ಥರಾಗ್ಲಿ ಅಥವಾ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಲಿ ಅಥವಾ ಪೋಷಕರಾಗಲಿ ಶೈಕ್ಷಣಿಕವಾಗಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡುವಲ್ಲಿ ಎಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಆಶಿಸ್ತೇನೆ. ಆದ್ದರಿಂದ ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಂತೇಳಿ ಈ ಸಮಯದಲ್ಲಿ ನಾನು ಹೇಳ್ತೇನೆ. ಖಾಲಿ ಅನುದಾನವನ್ನು ತೆಗೆದುಕೊಂಡು ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು ಅಂತೇಳಿ ನಮ್ಮ ಅನಿಸಿಕೆ. ಈ ಒಂದು ಅವಕಾಶಕ್ಕಾಗಿ ನನಗೆ ನಾನು ಇಲ್ಲಿಗೆ ಇನ್ನೊಂದು ವಿಷಯ, ನಾನು ಇಲ್ಲಿಗೆ ಬರುವುದು ನಾನು ನಿರ್ಧಾರ ಮಾಡಿದ್ದೆ ರಾತ್ರಿ 9:30 ಗಂಟೆಗೆ ನಿನ್ನೆ. ನನಗೆ ಗೊತ್ತಿಲ್ಲ ನಾನು ಇಲ್ಲಿ ಇವತ್ತು ಸ್ಪೀಚಿಗೆ ಇಲ್ಲಿಗೆ ವೇದಿಕೆಯಲ್ಲಿ ಬರ್ತೇನೆ, ಇಷ್ಟು ದೊಡ್ಡ ಗಣ್ಯ ವ್ಯಕ್ತಿಗಳೊಂದಿಗೆ ನಾನು ವೇದಿಕೆಯನ್ನು ಹಂಚಿಕೊಳ್ತೇನೆ ಅಂತ ಹೇಳಿ ನಾನು ಎಣಿಸಿರ್ಲಿಲ್ಲ. ಯಾಕೆಂದ್ರೆ ನನಗೆ ರಾತ್ರಿ 6-7 ಗಂಟೆಗೆ ಬಾಸ್ ಕಾಲ್ ಮಾಡಿ, ಇಲ್ಲ ನೀವೇ ಹೋಗ್ಬೇಕು, ಅವರು GGM ಹೋಗುದಿಲ್ಲ, ಅವರಿಗೆ ತುಂಬಾ ತುರ್ತು ಕೆಲಸ ಇದೆ. ನಮಗೂ ಕೆಲಸ ಪ್ಲಾನ್ ಆಗಿದೆ, ಆದ್ರೆ ಏನ್ ಮಾಡುದು, ಬಾಸ್ ಹೇಳಿದ ತಕ್ಷಣ ನಾವು ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದೇ ಇಲ್ಲ, ಖಂಡಿತ ಆಗುದಿಲ್ಲ. ಬೇರೆ ಕೆಲಸವನ್ನು ಮತ್ತೆ ನೋಡುವ ಏನು ಅಂತ ಹೇಳಿ ಹಾಗೆ. ಸೊ ರಾತ್ರಿ 6-7 ಗಂಟೆಗೆ ನನಗೆ ವಿಷಯ ಗೊತ್ತಾದ್ರೂ ಕೂಡ ನನಗೆ ವಾಹನದ ವ್ಯವಸ್ಥೆಯನ್ನು ನಾನು ಮತ್ತೆ ಕಂಪನಿ ವತಿಯಿಂದ ನಾನು ಮಾಡ್ಬೇಕು. ರಾತ್ರಿ 9:30-10 ಗಂಟೆಗೆಲ್ಲ ವೆಹಿಕಲ್ ಎಲ್ಲ ನಮ್ದು ವ್ಯವಸ್ಥೆ ಆಗಿ ಬಂದು ಈ ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳೊಂದಿಗೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಅದೇ ಅಧ್ಯಕ್ಷರಿಗೆ ಹಾಗೂ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಹಾಗೂ ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರಿಗೂ ಹಾಗೂ ನೆರೆದಿರುವಂತಹ ಎಲ್ಲ ಪೋಷಕರಿಗೂ ಮಕ್ಕಳಿಗೂ ನಾನು ಇನ್ನೊಂದ್ಸಲ ನಾನು ಸಂಸ್ಥೆಯ ಪರವಾಗಿ ನಮಸ್ಕಾರವನ್ನು ಹೇಳುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಂದರ್ಭೋಚಿತವಾಗಿ ಬಹಳ ಸುಂದರವಾದಂತಹ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ MRPL ನ CSR ಮ್ಯಾನೇಜರ್ ಆಗಿರುವಂತಹ ಮಾನ್ಯ ಹರೀಶ್ ಅವರನ್ನ ಅಭಿನಂದಿಸಿಕೊಂಡು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರು ಮಾನ್ಯ ಖಾದರ್ ಶಾ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಅರ್ಪಿಸಿಕೊಂಡು ನಮ್ಮ SJLC ಅಧ್ಯಕ್ಷರು ಮಾನ್ಯ ರಾಮಚಂದ್ರ ಭಟ್ ಅವರು ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಬಂಧುಗಳೇ, ನಾನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದೆ, ಕುದ್ಲೂರು ವಿದ್ಯಾಸಂಸ್ಥೆಗೆ ಕೃಷಿ ರತ್ನ ಪ್ರಶಸ್ತಿ ಸಿಕ್ಕಿದ ಕೂಡಲೇ ರಾಮಚಂದ್ರ ಭಟ್ ಮತ್ತವರ ತಂಡದವರು ಸೀದಾ ಹೋದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಪೂಜ್ಯ ಖಾವಂದರು ಹಲವಾರು ದಶಕಗಳಿಂದ ಚತುರ್ಧಾನ ಪರಂಪರೆಯ ಮೂಲಗಿಡಿ ನಾಡಿನೆಲ್ಲೆಡೆ ಪ್ರಸಿದ್ಧಿಯನ್ನ ಪಡೆದವರು. ಅವರು 2.5 ಲಕ್ಷವನ್ನ ಕೃಷಿ ಅಭಿವೃದ್ಧಿ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅಂದು ಆರ್ಥಿಕ
ಸಹಕಾರವನ್ನು ನೀಡಿ ಪ್ರೋತ್ಸಾಹ ಮಾಡಿದ್ರು. ಈ ಸಂಸ್ಥೆ ಮೂಲಭೂತ ಸೌಕರ್ಯದ ಕೊರತೆ ಇದ್ದಾಗ ಜ್ಞಾನದೀಪ ಶಿಕ್ಷಕರನ್ನ ಒದಗಿಸಿಕೊಂಡು ಈ ಊರಿನ ಮಕ್ಕಳಿಗೆ ಜ್ಞಾನದ ಬೆಳಕನ್ನ ನೀಡುವಂತಹ ದೊಡ್ಡ ಶಕ್ತಿಯನ್ನು ಒದಗಿಸಿಕೊಟ್ರು. ಪೀಠೋಪಕರಣಗಳನ್ನ ಜ್ಞಾನದೀಪ ಯೋಜನೆ ಅಡಿಯಲ್ಲಿ ಶಾಲೆಗಳಿಗೆ ಒದಗಿಸಿಕೊಟ್ರು. ಇನ್ನು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅದೆಷ್ಟು ಬಂಧುಗಳಿದ್ದಾರೆ, ಅವರು ಈ ಸಂಸ್ಥೆಯನ್ನ ಸರಸ್ವತಿ ಮಂದಿರವನ್ನ ಯಾವ ನಿಟ್ಟಿನಲ್ಲಿ ಕೊಂಡೋಗ್ಬೇಕಾ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರೋತ್ಸಾಹ, ಮಾರ್ಗದರ್ಶನ, ಆ ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನ ಅನಾದಿ ಕಾಲದಿಂದ ಕೂಡ ಇವರಲ್ಲಿ ಹಾಕಿಕೊಂಡು ಬಂದವರು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಧರ್ಮೋತ್ಥಾನ ಟ್ರಸ್ಟ್ ನ ಕಾರ್ಯದರ್ಶಿಯಾದಂತಹ ವೀರಶಂಕಿ ಅವರು ಕೂಡ ಆಗಮಿಸಬೇಕಿತ್ತು. ಆದ್ರೆ ಕಾರ್ಯಕ್ರಮದ ಒತ್ತಡದಿಂದ ಅವರು ಬಂದಿಲ್ಲ. ಆದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮಾನ್ಯ ಅನಿಲ್ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ಕ್ಷೇತ್ರದ ಪ್ರತಿನಿಧಿಯಾಗಿ ನಮ್ಮ ಜೊತೆ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮಗೆ ಕೊಟ್ಟಂತಹ ಜ್ಞಾನದ ಬೆಳಕು, ಆ ಕ್ಷೇತ್ರ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಕೊಟ್ಟಂತಹ ಕೊಡುಗೆ ಅದು ಶ್ರೇಷ್ಠವಾದುದು, ಮಹತ್ತರವಾದುದು, ಅನುಪಮವಾದುದು ಎನ್ನುವ ಮಾತನ್ನು ಹೇಳಿಕೊಂಡು ಆ ಮಂಜುನಾಥ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಿಸಿಕೊಂಡು ಪೂಜ್ಯ ಕಾವಂತರಿಗೆ ನಮಿಸಿಕೊಂಡು ಶ್ರೀ ಕ್ಷೇತ್ರದ ವತಿಯಿಂದ ಮಾನ್ಯ ಅನಿಲ್ ಕುಮಾರ್ ಅವರನ್ನ ಈ ಸುಂದರವಾದಂತಹ ವೇದಿಕೆಯಲ್ಲಿ ಸನ್ಮಾನಿಸಬೇಕು, ಅಭಿನಂದಿಸಬೇಕು ಅಂತ ಸಲಹೆ ಕೊಡ್ಲಿಕ್ಕೆ ಬೇಕು. ಸಲಹೆಗಳಿಂದ ಸಲಹೆ ಪಡ್ಕೊಂಡು ಅವ್ರು ಮಾಡ್ತಾರೆ. ಹಾಗಾಗಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ಇವತ್ತು ಕುತ್ನೂರು ಶಾಲೆ ರಾಜ್ಯಾದ್ಯಂತ ಹೆಸರು ಮಾಡಿದೆ. ಕುತ್ನೂರು ಶಾಲೆಯನ್ನ ರಾಜ್ಯದಲ್ಲಿ ಮಾದರಿ ಶಾಲೆಯನ್ನ ಮಾಡಬಹುದು, ಖಂಡಿತ ಮಾಡಬಹುದು. ಎರಡು ವಿಚಾರದಲ್ಲಿ ನಾನು ಮಾದರಿ ಶಾಲೆ ಅಂತ ಹೇಳ್ತೀನಿ. ಮಾದರಿ ವಿಚಾರದ ಬಗ್ಗೆ ಹೇಳ್ತೀನಿ. ಒಂದು, ಕುತ್ನೂರು ಶಾಲೆ ರಾಜ್ಯಕ್ಕೆ ಮಾದರಿ. ಅಷ್ಟೇ ದರ್ಜೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಪತ್ರಕರ್ತರ ಸಂಘ, ಬೆಳ್ತಂಗಡಿ ತಾಲೂಕಿನ ಪತ್ರಕರ್ತರ ಸಂಘ ಕೂಡ ಇದೆ. ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಮಾದರಿ. ಎಲ್ಲಾ ನಮ್ಮ ರಾಜ್ಯದ ಜಿಲ್ಲಾ ಪತ್ರಕರ್ತರ ಸಂಘ ಇಂಥ ಕಾರ್ಯಕ್ರಮ ಮಾಡಿದ್ರೆ ಬಹುಶಃ ನಾವು ಶಾರದೆಯ ಪುತ್ರರು ನಿಜಕ್ಕೂ ಶಾಲೆಗೆ ಹೆಚ್ಚಾಗಿರ್ತಕ್ಕಂಥ ಮಾತು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದೆ ಎಲ್ಲ ಪತ್ರಕರ್ತರಿಗೆ ಮಾದರಿಯನ್ನ ಅನುಸರಿಸ್ತೇವೆ ಅಂತ ನಾನು ಆಶಿಸ್ತೇನೆ. ನಮ್ಮ ಶ್ರೀನಿವಾಸ ಸಿಂಗಾಜಿಯವರು ಬಹಳ ಬುದ್ಧಿವಂತ, ಚಾಣಾಕ್ಷರು. ಸಮಾಜಕ್ಕೆ ಸೇವೆಯನ್ನು ಕೊಡುವುದರಲ್ಲಿ ತಮ್ಮ ಚಾಣಾಕ್ಷತನವನ್ನು ಉಪಯೋಗಿಸ್ತಾರೆ. ಅವ್ರು ಹೇಗೆ ನೋಡಿ, ಈ ರಾಜ್ಯಕ್ಕೆ ಇದನ್ನ ಮಾದರಿ ಮಾಡ್ಬೇಕಂದ್ರೆ ಅವ್ರು ಹೇಗೆ ಡೈರೆಕ್ಟ್ ಸರ್ವರ್ನ ಕನೆಕ್ಟ್ ಆಗಿದ್ದಾರೆ ನೋಡಿ. ಇವತ್ತು ಮುಖ್ಯಮಂತ್ರಿ ಮನಸ್ಸು ಮಾಡಿದ್ರೆ ರಾಜ್ಯದಲ್ಲಿ ಯಾವ್ದು ಬೇಕಾದ್ರೆ ಮಾದರಿ ಆಗ್ತದೆ. ಮುಖ್ಯಮಂತ್ರಿಗಳ ಮನಸ್ಸು ಮಾಡ್ಬೇಕಂದ್ರೆ ಅವ್ರಿಗೆ ಸಲಹೆಗಳು ಬರಬೇಕು. ಆ ಸಲಹೆಗಳನ್ನ ಡೈರೆಕ್ಟ್ ಆಗಿ ಟಚ್ ಮಾಡಿದ್ದಾರೆ. ಹಾಗಾಗಿ ಈ ಶಾಲೆ ರಾಜ್ಯದಲ್ಲಿ ಮಾದರಿ ಆಗ್ತಕ್ಕಂಥದ್ದು ದಿನಗಳು ಬಹಳ ದೂರ ಇಲ್ಲ ಅಂತ ನಾನು ಆಶಿಸ್ತೇನೆ. ಇದೊಂದು ಬಹಳ ಸಂತೋಷ. ಯಾಕಂದ್ರೆ ಅವರು ಈ ಶಾಲೆಯನ್ನು ಖುದ್ದಾಗಿ ಬಂದು ಗಮನಿಸಿ ಇದರಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಿಜವಾಗ್ಲೂ ನೋಡಿ ಇದು ಸುಮ್ಮನೆ ಮಾದರಿ ಮಾಡುವುದಲ್ಲ, ಯಾವುದೋ ಒಂದು ಬೇರೆ ರೀತಿಯಲ್ಲಿ ಅದನ್ನ ಅಥವಾ ಒಂದು ಪ್ರಭಾವವನ್ನ ಬಳಸಿ ಮಾದರಿ ಮಾಡೋದಲ್ಲ, ಅರ್ಹತೆ ಇದ್ದು ಮಾದರಿ ಮಾಡ್ತಕ್ಕಂಥದ್ದನ್ನ ಅವ್ರ ಗಮನದಲ್ಲಿ ಇಟ್ಟುಕೊಂಡು ಉಳಿದ ರೀತಿಯಲ್ಲಿ ಬೇಕಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಡ್ತಾರೆ. ಧನ್ಯವಾದಗಳು ಸರ್. ತಾವು ಈ ಒಂದು ಶಾಲೆಗೆ ಅಷ್ಟು ದೂರದಿಂದ ಬಂದು ಈ ರೀತಿ ಗುರುತಿಸಿ ಈ ರೀತಿ ಮಾಡತಕ್ಕಂಥದ್ದು ಪೂಜ್ಯ ತಾವೊಂದು ಶಿಕ್ಷಣಕ್ಕೆ ಎಲ್ಲಿಲ್ಲದ ಪ್ರೋತ್ಸಾಹ ಕೊಟ್ಟರೆ, ಮುಖ್ಯವಾಗಿ ಗ್ರಾಮೀಣ ಶಿಕ್ಷಣ. ಯಾಕಂದ್ರೆ ಗ್ರಾಮೀಣದಲ್ಲಿ ಶಿಕ್ಷಣವನ್ನ ಮಕ್ಕಳು ಪಡ್ಕೊಂಡ್ರೆ ಗ್ರಾಮ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಎಲ್ಲಿಲ್ಲದ ಪ್ರಾಧಾನ್ಯತೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೀಡಲಾಗ್ತದೆ. ಪ್ರತಿ ವರ್ಷ ನಾವು ಶಿಕ್ಷಕರನ್ನ ನೇಮಕ ಮಾಡ್ತೇವೆ. ಈ ವರ್ಷ 1030 ಶಿಕ್ಷಕರನ್ನ ನಾವು ನೇಮಕ ಮಾಡಿದ್ದೇವೆ. ಎಲ್ಲೆಲ್ಲಿ ಸರ್ಕಾರಿ ಶಾಲೆಗೆ ಒಂದೊಂದು ಟೀಚರ್ ಇದೆಯೋ ಅಲ್ಲಿಗೆ ಒಂದು ಯೋಜನೆಯಿಂದ ಕೊಡ್ತೇವೆ. ಇಲ್ಲಿಯವರೆಗೆ 72,000 ಡೆಸ್ಕ್ ಬೆಂಚ್ ಅನ್ನ ಸರ್ಕಾರಿ ಶಾಲೆಗೆ ಈ ಶಾಲೆಯನ್ನು ಅದರಲ್ಲಿ ಒಂದು ಅಂತ ಹೆಮ್ಮೆಯಲ್ಲಿ ಹೇಳ್ತೇವೆ. ಸಮುದಾಯ ಕಟ್ಟಡಗಳಿಗೆ ಸುಮಾರು 6,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಕಟ್ಟಡಗಳಿಗೆ ನಿರ್ಮಾಣಕ್ಕೆ, ಶಾಲಾ ವನಗಳಿಗೆ ಅನೇಕ ಕಾರ್ಯಕ್ರಮಗಳಿಗೆ ಪೂಜನೆ ಕೊಡ್ತಾರೆ. ಯಾಕಂದ್ರೆ ಸರ್ಕಾರಿ ಶಾಲೆಗೆ ಬಡ ಮಕ್ಕಳು ಬರ್ತಾರೆ. ಆ ಬಡ ಮಕ್ಕಳು ಶಿಕ್ಷಣ ವಂಚಿತರಾದ್ರೆ ಬೇರೆ ಎಲ್ಲೂ ಹೋಗೋದು, ಅವ್ರು ಶಿಕ್ಷಣ ವಂಚಿತರಾಗಿ ಕಾಯಂ ಆಗಿ ಉಳಿತಾರೆ. ಅದು ನಿಲ್ಲಬೇಕು ಅಂದ್ರೆ ಸರ್ಕಾರಿ ಶಾಲೆಗಳು ಉನ್ನತೀಕರಣ ಆಗ್ಬೇಕು. ಅದರಲ್ಲಿ ಒಂದಿಷ್ಟು ಕಿಂಚಿತ್ ಅಳಿಲು ಸೇವೆಯನ್ನ ಪೂಜ್ಯರ ಆಶಯದಂತೆ ಆಶೀರ್ವಾದದಿಂದ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಇವತ್ತು ಎಲ್ಲ ಸಂಘ ಸಂಸ್ಥೆಗಳು MRPL ನಾನು ಅಭಿನಂದಿಸ್ತೇನೆ. ನಮ್ಮ ಬೆಸ್ಟ್ ಫೌಂಡೇಶನ್ ಶ್ರೀಯುತ ರಕ್ಷಿತ್ ಶಿವರಾಮ್ ಸರ್ ಅವರು ಕೂಡ ಗ್ರಾಮೀಣ ಅಭಿವೃದ್ಧಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಅವರು ಪ್ರಾಧಾನ್ಯತೆ ಕೊಡೋದ್ರಿಂದ ಇದೆಲ್ಲ ಸಾಧ್ಯವಾಗಿದೆ. ಲಾಸ್ಟ್ ಕೊನೆಯದಾಗಿ ನಾನು ಶ್ರೀಯುತ ರಾಮಚಂದ್ರ ಭಟ್ರವರ ಬಗ್ಗೆ ಹೇಳ್ಬೇಕು. ಬಹುಶಃ ಒಂದೊಂದು ಊರಲ್ಲಿ ಒಂದೊಂದು ರಾಮಚಂದ್ರ ಭಟ್ರಿದ್ರೆ ಬಹುಶಃ ಆ ಊರು ಖಂಡಿತ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಅವಿರತವಾದ ಶ್ರಮವನ್ನು ವಹಿಸಿದ್ದಾರೆ. ನಿಮ್ಗೆ ಯಾರಿಗೂ
ಗ್ರಾಮಸ್ಥರಿಗೆ ಗೊತ್ತಿರ್ಬೋದು, ಬಟ್ ವೇದಿಕೆಯಲ್ಲಿ ಇಲ್ಲದೆ ಇರೋರಿಗೆ ನಾನು ವೇದಿಕೆಯಲ್ಲಿ ಇರ್ತಕ್ಕಂಥ ಮಾನ್ಯರಿಗೆ ನಾನು ಹೇಳ್ತಕ್ಕಂಥದ್ದು, ರಾಮಚಂದ್ರ ಭಟ್ರು ಆರ್ಥಿಕವಾಗಿ ಬಹಳ ಸದೃಢರಲ್ಲ. ಅವ್ರು ಇದೇ ಕೆಲಸವನ್ನ ಮನೆಯಲ್ಲಿ ಮಾಡಿದ್ರು ಅವರು ಎಷ್ಟೋ ಅವರು ಆರ್ಥಿಕವಾಗಿ ಬೇರೆ ಬೇರೆ ಆಕ್ಟಿವಿಟಿ ಮಾಡಬಹುದಿತ್ತು. ಒಂದು ಸಾಮಾನ್ಯ ಆರ್ಥಿಕ ಹಿನ್ನೆಲೆ ಹೊಂದಿಕೊಂಡು ಬಹಳ ಸರಳವಾದ ಬದುಕನ್ನ ಮಾಡಿ ಇಲ್ಲಿರ್ತಕ್ಕಂಥ ಮಕ್ಕಳ ಬದುಕನ್ನ ಕಟ್ಟಿಕೊಡ್ಬೇಕಂತ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಎಲ್ಲರೂ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಳ್ತೇನೆ. ಹಾಗೆ ಈ ಒಂದು ದೊಡ್ಡ ಯಜ್ಞಕ್ಕೆ, ವಿದ್ಯಾ ಯಜ್ಞಕ್ಕೆ ಸಹಕರಿಸಿದ ಎಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಲು ನಮ್ಮ ಥ್ಯಾಂಕ್ ಯು. ಬಹಳ ಮನೋಜ್ಞವಾದಂತಹ ನುಡಿಗಳಿಗೆ ಮಾನ್ಯ ಅನಿಲ್ ಕುಮಾರ್ ಅವರನ್ನ ಅಭಿನಂದಿಸಿಕೊಂಡು ಈ ಸಂಸ್ಥೆಯಲ್ಲಿ ಇವತ್ತು ನಡೆದಂತಹ ಕಾಮಗಾರಿಗಳಲ್ಲಿ ಟೈಲ್ಸ್ ಅಳವಡಿಕೆ ಇರಬಹುದು ಅಥವಾ ಶೌಚಾಲಯ ನಿರ್ಮಾಣ ಇರಬಹುದು, ಎಲ್ಲ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ನೀಡಿದಂತಹ ಇಂಜಿನಿಯರ್ ಆಗಿರುವಂತಹ ರಾಕೇಶ್ ಅಮೀನ್ ಅವರನ್ನು ಅಭಿನಂದಿಸಿಕೊಂಡು ಅವರು ಉಪಸ್ಥಿತರಿದ್ದರೆ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಪಡ್ಕೊಳ್ಬೇಕು ಅಂತ ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಟೆಕ್ನಿಕಲ್ ವರ್ಕ್ ಮತ್ತೆ ಪೇಂಟಿಂಗ್ ವರ್ಕಿನ ಕೆಲಸವನ್ನು ನಿರ್ವಹಿಸಿಕೊಟ್ಟಂತಹ ಮಾನ್ಯ ಹರ್ಷಿತ್ ಕೋಕ್ರಾಡಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಒಂದು ವೇಳೆ ಪುತ್ತೂರು ಶಾಲೆಯ ಹೊರಗೋಡೆಗಳು ಮತ್ತು ಒಳಗೋಡೆಯಲ್ಲಿ ಬಹಳ ಉತ್ತಮವಾದಂತಹ ಚಿತ್ರೀಕರಣವನ್ನು ನಾವು ಗಮನಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖ್ಯಾತ ಆರ್ಟಿಸ್ಟ್ ಅಂತ ಹೆಸರು ಪಡೆದಂತಹ ಮಾನ್ಯ ಸುಧಾಕರ್ ಮೂಡ್ಬಿದ್ರಿ ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನು ಈ ವಿದ್ಯಾಸಂಸ್ಥೆಯ ಅತ್ಯುತ್ತಮವಾದಂತಹ ತೋಟಗಾರಿಕೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡಿರುವಂತಹ ಶೇಖರ್ ನಾರಾವಿ ಇವರನ್ನ ಕೂಡ ಗುರುತಿಸ್ತಾ ಇದ್ದೇವೆ. ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶೇಖರ್ ಅವರು ಬನ್ನಿ. ಬಹಳಷ್ಟು ಕಲಿಕಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ, ಊಟ ಇತ್ಯಾದಿ ನಡೆಯಬೇಕಾಗಿರುವುದರಿಂದ ಕಾರ್ಯಕ್ರಮದ ಸಂಘಟಕರ ನಿರ್ದೇಶನದಂತೆ ಅಗತ್ಯವಾಗಿ ಮಾತಾಡಬೇಕಾಗಿರುವಂತಹ ಎಲ್ಲ ಅತಿಥಿಗಳು ಸಮಯದಾನವನ್ನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಬೇಕು ಅಂತ ಸಂಘಟಕರ ಪರವಾಗಿ ಅವರ ನಿರ್ದೇಶನದಂತೆ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಂಡು ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ SDMC ಅಧ್ಯಕ್ಷರು ಮಾನ್ಯ ರಾಮಚಂದ್ರ ಭಟ್ರವರು ಈಗಾಗಲೇ ಎಲ್ಲ ಅತಿಥಿಗಳು ಅವರ ಬಗ್ಗೆ ಬೇಕಾದಷ್ಟು ಹೇಳಿದರು. ಒಂದು ವ್ಯಕ್ತಿ ಒಂದು ಸಮಾಜದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಯೋಚಿಸಿದ್ರೆ ಅದಕ್ಕೆ ಪೂರಕವಾಗುವಂತ ಎಲ್ಲಾ ಶಕ್ತಿಗಳು ಕೂಡ ತನ್ನಿಂದ ತಾನೇ ಒದಗಿ ಬರುತ್ತದೆ ಎನ್ನುವುದಕ್ಕೆ ರಾಮಚಂದ್ರ ಭಟ್ರು ಅತ್ಯುತ್ತಮವಾದಂತ ನಿದರ್ಶನ. ಅವರ ಅತ್ಯುತ್ತಮವಾದಂತಹ ಇಚ್ಛಾಶಕ್ತಿಗೆ ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘದವರು ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ದೊಡ್ಡದಾದಂತಹ ಮೆದುಳು ಮತ್ತು ಹೃದಯವಾಗಿ ನಮ್ಮ ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರರಾಗಿರುವಂತಹ ಸನ್ಮಾನ್ಯ KV ಪ್ರಭಾಕರ್ ಅವರ ಜೊತೆ ಸೇರಿದ್ದಾರೆ. ಯಾವ ವ್ಯಕ್ತಿ ಒಂದು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಭಾವಿಸ್ತಾರೋ ಖಂಡಿತವಾಗಿ ಕೂಡ ಅದಕ್ಕೆ ಎಲ್ಲಾ ಶಕ್ತಿಗಳು ಒದಗಿ ಬರುತ್ತವೆ ಎನ್ನುವುದಕ್ಕೆ ಇದು ಉತ್ತಮವಾದಂತಹ ಉದಾಹರಣೆ. ರಾಮಚಂದ್ರ ಭಟ್ರವರು ಜ್ಞಾನ ದೇಗುಲವನ್ನ ಬೆಳೆಸಲಿಕ್ಕೆ ಅಥವಾ ಅದು ಬೆಳಗಲಿಕ್ಕೆ ಎಲ್ಲ ರೀತಿಯ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಅವರ ಮಗ 7ನೇ ತರಗತಿ ಅಥವಾ 8ನೇ ತರಗತಿ ತನಕ ಈ ಸಂಸ್ಥೆಯಲ್ಲಿ ಇರಬಹುದು.
ಮತ್ತೆ ಅವರ ಅಧ್ಯಕ್ಷರಾಗಿರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವರು ಮಾಡಿದಂತ ಕೆಲಸ ಅದು ಯಾವತ್ತೂ ಕೂಡ ನೆನಪಲ್ಲಿ ಇರ್ತದೆ. ಈ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನ ಮುನ್ನಡೆಸಿದಂತಹ ಮಾನ್ಯ ರಾಮಚಂದ್ರ ಭಟ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ನೀಡಿ ಅವರಿಗೆ ಶುಭಾಶಯಗಳನ್ನ ಅರ್ಪಿಸಿ ಅವರ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಡ್ಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಂ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರು, ನಾನು ಪ್ರತ್ಯೇಕವಾಗಿ ಯಾರ ಹೆಸರು ಹೇಳಲಿಕ್ಕೆ ಹೋಗುವುದು ಯಾಕೆಂತಂದ್ರೆ ಈಗಾಗಲೇ 2:30 ಗಂಟೆ ಆಗಿದೆ, ಮಕ್ಕಳು ತುಂಬಾ ಹಸಿಯುತ್ತಿದ್ದಾರೆ. ಹಾಗಾಗಿ ನಾನು ಪ್ರತ್ಯೇಕವಾಗಿ ಹೆಸರು ಹೇಳಲಿಕ್ಕೆ ಹೋದ್ರೆ ತಮ್ಮಲ್ಲಿ ಕ್ಷಮೆ ಕೇಳುತ್ತಾ, ನಾನು ಈ ಶಾಲೆಗೆ ಎಂಟ್ರಿ ಕೊಟ್ಟದ್ದು ಒಂದು ಸಂದರ್ಭ ನಾನು ನಿಮ್ಮ ಹತ್ರ ಹೇಳ್ಬೇಕಾಗ್ತದೆ. ಇದೇ ಪತ್ರಕರ್ತರ ಗ್ರಾಮೋತ್ಸವ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿದಾಗ ಕೆಲವೊಂದು ವ್ಯಕ್ತಿಗಳು, ಕೆಲವರು ನನ್ನ ಆತ್ಮೀಯರಿಗೆ, ನನ್ನ ಮಗನನ್ನು ನಿಮ್ಮ ಮಕ್ಕಳು ಇಂಗ್ಲಿಷ್ ತರಗತಿಗೆ ಖಾಸಗಿ ಶಾಲೆಗೆ ಹೋಗಿ ನೀವು ಇಲ್ಲಿ ಬಂದು ಎಂತ ಮಾತಾಡುದು ಅಂತ ಹೇಳುವ ಭಾವನೆ ವ್ಯಕ್ತಪಡಿಸಿದ್ರು. ಆದರೆ ಆ ಭಾವನೆ ಇವತ್ತು ನನ್ನ ಗ್ರಾಮದ ಅಭಿವೃದ್ಧಿಯ ಕಡೆ ಹೋಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಆ ನಂತರ ದಿನಗಳಲ್ಲಿ ನಾನು ಆ ಗ್ರಾಮೋತ್ಸವ ಕಾರ್ಯಕ್ರಮದ ಪ್ರತಿ ಒಂದು ಗ್ರಾಮದ ಅಭಿವೃದ್ಧಿಯ ಕೆಲಸಗಳತ್ತ ನನ್ನ ಮನಸ್ಸನ್ನು ಹಾಕಿದೆ. ಯಾಕಂತ ಹೇಳಿದ್ರೆ ಜಿಲ್ಲಾ ಮಟ್ಟದ ಪತ್ರಕರ್ತರವರು ಶಾಲೆಯ ಬಗ್ಗೆ ಆಗಲಿ ಗ್ರಾಮದ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಇದೇ ಕಾರ್ಯಕ್ರಮಗಳು ಕಾರಣ. ನಿರಂತರವಾಗಿ ಅವರ ಸಂಪರ್ಕದಲ್ಲಿದ್ದು ಶಾಲೆಯ ಬಗ್ಗೆ ಪ್ರತಿ ಸಲ ಚರ್ಚೆ ಮಾಡ್ತಿದ್ದೆ. ಶ್ರೀನಿವಾಸ ಇಂದಾಜಿಯವರು ಕೆಲವೊಂದ್ಸಲ ನನ್ಗೆ ಇವರು ಪದೇ ಪದೇ ಏನಪ್ಪ ನನಗೆ ಫೋನ್ ಮಾಡ್ತಾ ಇದ್ರು, ಫೋನ್ ಕಟ್ ಮಾಡ್ತಾ ಇದ್ರು. ಆದ್ರೂ ನಾನು ಕೆಲವು ಸಲ ಅವರಿಗೆ ತಪ್ಪಾಗಿ ಜೋರಾಗಿ ಮಾತಾಡಿದ್ದಿದೆ. ನಾನು ತಪ್ಪಾಗಿ ಜೋರಾಗಿ ಸಹ ಮಾತಾಡಿದ್ದೇನೆ. ಅವರು ಯಾವಾಗಲೂ ಅವರು ಹೇಳುದು ನನ್ನ ಹತ್ರ ಬನ್ನಿ, ಅವರನ್ನು ಭೇಟಿ ಮಾಡುವ, ಇವರನ್ನು ಭೇಟಿ ಮಾಡುವ. ಎಷ್ಟೋ ಅರ್ಜಿಗಳು ನಾನು ನಮ್ಮ ಮುಖ್ಯೋಪಾಧ್ಯಾಯರ ಬರೆಸಿ ಅವರ ಹತ್ರ ತೆಗೆದುಕೊಂಡು ಹೋಗುದುಂಟು. ಅವರು ಇವತ್ತು ಅವ್ರು ಬನ್ನಿ ಸರ್, ಯಾಕೆ ನಮ್ಗೆ ಇದು, ಯಾರೂ ನಮ್ಮನ್ನು ಕಡೆಗಣಿಸ್ತಾರೆ, ಯಾರೂ ನಮ್ಗೆ ಸರಿಯಾದ ಸೂಕ್ತ ಮಾರ್ಗದರ್ಶನ ಕೊಡುದಿಲ್ಲ ಅಥವಾ ಬೇಡಿಕೆಗಳನ್ನು ಈಡೇರಿಸುದಿಲ್ಲ ಅಂತೇಳಿ ಹೇಳಿದ್ದುಂಟು ನಾನು ಅವರ ಹತ್ರ. ನಾನು ಒಂದು ಉದಾಹರಣೆ ಹೇಳ್ತೇನೆ. ಒಂದು ಸಲ ನಾವಿಬ್ರು DC ಅವರ ಮುಖೇನ ನಮ್ಮ ಶಾಲೆಗೆ ಟೈಲ್ಸ್ ಅಳವಡಿಸಬೇಕು ಮತ್ತು ಶಾಲೆಗೆ ಪೈಂಟಿಂಗ್ ಆಗ್ಬೇಕು, ಆಮೇಲೆ ಸುಸಜ್ಜಿತವಾದ ಶೌಚಾಲಯ ಬೇಕು ಅಂತೇಳಿ ನಾನು ಶಾಲಾ ವಾರ್ಷಿಕೋತ್ಸವದ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರ ಹತ್ರ ಹೇಳಿ ಲೆಟರ್ ಮಾಡಿಸಿದೆ. ಲೆಟರ್ ಮಾಡಿ DC ಅವರ ಕೈಗೆ ಕೊಂಡೋಗಿ ಕೊಡ್ಬೇಕು ಅಂತೇಳಿ ಕೊಟ್ಟೆವು. ಆಗ ಕೊಟ್ಟಾಗ ಉದೇ MRP ಅವರಿಗೆ ಅವರು ಲೆಟರ್ ಮಾಡಿದ್ರು. ಲೆಟರ್ ಮಾಡಿ ಅದನ್ನು ಅವರ ವ್ಯವಸ್ಥೆಯ ಮುಖಾಂತರ ಕಳಿಸಿದ್ರು, ನಾವು ಸಹ ಕಳಿಸಿದೆವು. ಆದ್ರೆ ಅದರ ರಿಪ್ಲೈ ಇಲ್ಲವೇ ಇಲ್ಲ, ಏನು ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಅವರಿಗೆ ನನಗೆ ತಿಳಿದ ಮಟ್ಟಿಗೆ 100 ಸಂಖ್ಯೆ ಮೇಲೆ ಇದ್ರೆ ಮಾತ್ರ ಶಾಲೆಯ ಯಾವುದೇ ಕಾಮಗಾರಿಗಳು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವ ಒಂದು ರಿಪ್ಲೈ ನಮಗೆ ಬಂತು. ನಾನು ನನ್ನ ಆತ್ಮೀಯರು, ತುಂಬಾ ಆತ್ಮೀಯರು ಇದೆ, ನಾನು ಈ ಸಂದರ್ಭದಲ್ಲಿ ಅವ್ರು ನೆನಪು ಮಾಡ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ನಾನು ನೆನಪು ಮಾಡದಿದ್ರೆ ಅದು ದೊಡ್ಡ ತಪ್ಪಾಗ್ತದೆ. ನನ್ನ ಆತ್ಮೀಯರವರು ನಮ್ಮ ಕುದುರೆಮುಖ ವನ್ಯಜೀವಿ ವಿಭಾಗದ DF ಆಗಿದ್ರು. ಆ DFO ಈಗ ನಮ್ಮ MRP ಯಲ್ಲಿ ವಿಜಿಲೆನ್ಸ್ ಆಫೀಸರ್ ಆಗಿ ಗಣೇಶ್ ಭಟ್ ಎಂಬವರು ಅಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ನಾನು ಅವರಲ್ಲಿ ಹೋಗಿ ಹೀಗೆ ಫೋನಲ್ಲಿ ಮಾತಾಡುವಾಗ ಹೇಳಿದೆ, ನಾನು ಇದಕ್ಕಿಂತ ಮೊದಲೇ ನಿಮ್ಗೆ ಹೇಳಿದ್ದೆಲ್ಲ, ನೀವು ಮನವಿ ಇದ್ರೆ ತೆಗೊಂಬನ್ನಿ, ನಾನು ಮಾತಾಡ್ತೇನೆ. ಹಾಗೆ ನಾನು ಅವರನ್ನು ಭೇಟಿಯಾದೆ. ಆ MRPL ಕಂಪನಿಯ ಒಳಗೆ ಹೋಗ್ಬೇಕಾದ್ರೂ ಭಾರಿ ಕಷ್ಟ ಇದೆ. ಆ ಕಂಪನಿಗೆ ಒಳಗೆ ಹೋಗ್ಬೇಕಾದ್ರೂ ಭಾರಿ ಕಷ್ಟ ಇದೆ. ಅದರಲ್ಲಿ ರೆಕಮೆಂಡ್ ಇಲ್ಲದೆ ಖಂಡಿತ ಯಾರಿಗೂ ಒಳಗೆ ಸಾಧ್ಯ ಇಲ್ಲ. ಹಾಗೆ ಅವರನ್ನು ಭೇಟಿ ಆಗ್ಲಿಕ್ಕೆ
ನಾನು ನನ್ನ ಆಧಾರ್ ಕಾರ್ಡ್ ಅನ್ನು ತೆಕೊಂಡೋಗಿ ಅದನ್ನು ಪರ್ಮಿಷನ್ ಮಾಡಿಸಿದೆ. ಒಳಗೆ ಹೋದ ತಕ್ಷಣ ಅವರು ನಾನು ಕಾರು ಇದ್ದಲ್ಲಿಗೆ ಬಂದು ಅವರ ಚೇಂಬರ್ಗೆ ಕರ್ಕೊಂಡು ಹೋಗಿ ನನ್ನನ್ನು ಅಲ್ಲಿ ನೀವು ಶಾಲೆ ವಿಷಯಕ್ಕೆ ಬರುದಲ್ಲ, ಶಾಲೆಗೆ ಏನಾಗ್ಬೇಕು ಅಂತೇಳಿ ನಾನು ಎರಡು ಮನವಿ 8 ಲಕ್ಷದ ಮತ್ತು 8 ಲಕ್ಷದ 2 ಮನವಿಯನ್ನು ತೆಕೊಂಡೋಗಿದ್ದೆ. ಅಲ್ಲಿ ಅವರು ಅದೇ ಚೇಂಬರ್ಗೆ ಅವರ ಆಫೀಸರ್ ಅನ್ನು ಕರೆಸಿ ಇದು ನನ್ನ ಒಂದು ಮನವಿ ಅಂತ ತಿಳ್ಕೊಂಡು ನೀವು ಇದನ್ನು ಮಾಡಿ ಕೊಡ್ಲೇಬೇಕು ಅಂತೇಳಿ ಹೇಳಿದ್ರು ಸರ್. ಹಾಗೆ ಅಲ್ಲಿ ಕೂಡಲೇ 1 ತಿಂಗಳೊಳಗೆ ಹರೀಶ್ ಸರ್ ನನಗೆ ಆಗಾಗ ಫೋನ್ ಮಾಡಿ ಅದಾಗ್ಬೇಕು ಇದೇ ಆಗ್ಬೇಕು ಎಲ್ಲ ಅದಕ್ಕೆ ಬೇಕಾದಂತ ಎಸ್ಟಿಮೇಟ್ಗಳನ್ನೆಲ್ಲ ಮಾಡಿಸ್ಬೇಕು ಅಂತೇಳಿ ಎಲ್ಲ ಹೇಳಿದಾಗ ನಾನು ಆ ಎಸ್ಟಿಮೇಟಿಗೆ ಸಲಾಗಿ ನಾನು 5 ಸಲ ಇದೇ ಇಂಜಿನಿಯರ್ ಅವರ 5 ಸಲ ಬದಲಾವಣೆ ಮಾಡಿ ಕೊಟ್ಟಿದ್ದೇನೆ. ಅದು ಹೇಗೂ ಮತ್ತೆ ಕಡೆಗೆ ಎಸ್ ಆಯಿತು. ಅದು ನಾನು ಮೊದಲನೇದಾಗಿ ನಾನು MRPL ಕಂಪನಿಯವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ನಾನು ಇಷ್ಟೆಲ್ಲ ಬೆಳವಣಿಗೆ ಆಗ್ಬೇಕು ಅಂತಾದ್ರೆ ನಮ್ಮ ಮಾಧ್ಯಮ ಸಲಹೆಗಾರರು ಅಂತ ಕೆ ಪ್ರಭಾಕರ್ ಅವರು ಹಾಗೆ ಭಯಂಕರ ಬಿಸಿ. ಯಾಕೆ ಅಂತ ಹೇಳಿದ್ರೆ ನಾನು ಕಾಲ್ ಮಾಡುವಾಗ ಅವರಿಗೆ 7 ಗಂಟೆಯಿಂದ 8 ಗಂಟೆ ಒಳಗೆ ಕಾಲ್ ಮಾಡಿ, ಇಲ್ಲದಿದ್ರೆ ಅವರು ರಿಪ್ಲೈ ಖಾಲಿ ನಾನು ಫೋನಲ್ಲಿ ಮಾತ್ರ ಮಾಡ್ಬೇಕದಲ್ಲದೆ ಅದನ್ನು ನಾನು ಅವರೇ ಹೇಳಿದೆ, ಏನಿದ್ರು ನೀವು ಫೋನಲ್ಲಿ ನನಗೆ ವಾಟ್ಸಪ್ ಮಾಡಿ ಅಂತೇಳಿ ನಾನು ಪದೇ ಪದೇ ಅವರಿಗೆ ಹಾಕ್ತಿದ್ದೆ. ನನಗೆ ಮೇನ್ ಬೇಕಾದ್ದು ಶಾಲೆಯ ಒಂದು ಫೈಟಿಂಗ್ ಮತ್ತು ಶಾಲೆಯ ವಾಹನ. ಹಾಗೆ ನಾನು ಮುಖ್ಯಮಂತ್ರಿಗಳ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರು ಅವರು ನೋಡಿ ನಮ್ಮ ಶಾಲೆಯ ಕಾಳಜಿ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗೂ ನಾನು ಅದೇ ದಿವಸ ನಾನು ಬೆಳಿಗ್ಗೆ ಪೋಷಕರ ಸಭೆ ಕರೆದಿದ್ದೆ. ಆ ಸಭೆಯಲ್ಲಿ ಸಹ ನಮ್ಮ ಶಾಲೆಗೆ LKG UKG ಆಗ್ಬೇಕು ಅಂತೇಳಿ ಅಲ್ಲಿ ಸಹ ಚರ್ಚಿಸಿದೆ. ಆಮೇಲೆ ಸಂಜೆ ದಿವಸ ಅದೇ ಸಂಜೆ ತುರ್ತಾಗಿ ಇವರು ಭೇಟಿ ನೀಡುವಾಗ ಬರ್ತೇನೆ, ನಾನು ಹೀಗೆ ಬರ್ತೇವೆ ಅಂತ ಹೇಳಿದ್ರು. ನಾನು ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದೆ. ಇಲ್ಲೆಲ್ಲ ಅವರಿಗೆ ಮಾಡಿದ ಚಟುವಟಿಕೆಗಳನ್ನ ಖುಷಿಯಾಗಿ ನಾನು ಹೇಳಿದ್ರು, ನಾವು ಇದರಲ್ಲಿ ಸ್ವಲ್ಪವನ್ನು ಮುಖ್ಯಮಂತ್ರಿಗಳಿಗೆ ತರಕಾರಿ ಕೊಡಿ ಅಂತ ಹೇಳುವಾಗ ಬೇಡ ನಿಮ್ಮನ್ನೇ ನಾನು ಅಲ್ಲಿಗೆ ಭರಿಸುವಾಗ ಮಾಡ್ತೇನೆ ಅಂತೇಳಿ ಅವರು ನಮ್ಮ ಆಫೀಸಲ್ಲಿ ಕೂತ್ಕೊಂಡು CM ಅವರಿಗೆ ಫೋನ್ ಮಾಡಿ ಇಂತಿಂತ ನಾನು ಶಾಲೆಗೆ ಹೋಗಿದ್ದೆ, ಆ ಶಾಲೆಯಲ್ಲಿ ಇಂಥ ಚಟುವಟಿಕೆಗಳು ನಡೀತಿದೆ, ತರಕಾರಿ ಇಲ್ಲಿ ತುಂಬಾ ಬೆಳೀತಾ ಇದ್ದಾರೆ. ಅದಕ್ಕೆ ಅವರು ನೇರವಾಗಿ ಹೇಳಿದ್ರು, ನೀವು ಆ ಮಕ್ಕಳನ್ನ ನನ್ನ ಬಳಿ ಬ್ಯಾಂಗ್ಳೂರಿಗೆ ಬರ್ಲಿಕ್ಕೆ ಹೇಳಿ ಅವರನ್ನು ಭೇಟಿ ಮಾಡಿಸಿ ಅಂತೇಳಿ ಖುದ್ದಾಗಿ ಹೇಳಿದ್ರು. ಅಲ್ಲಿ ಅವರು ಹೇಳಿದ್ರು, ಯಾವ ದಿನ ನಿಗದಿ ಮಾಡ್ತೇನೆ ಆ ದಿವಸ ಕರ್ಕೊಂಡು ಬನ್ನಿ ಅಂತೇಳಿ ಕೆ ಪ್ರಭಾಕರ್ ಹೇಳಿದ್ರು. ಹಾಗೆ ನಾವು ಒಳ್ಳೆಯ ವ್ಯವಸ್ಥೆಗಳನ್ನು ಇಲ್ಲಿ ಶಾಲೆಯಲ್ಲಿ ಬೆಳೆದಂತ ತರಕಾರಿಗಳು, ಅದಲ್ಲದೆ ನಮ್ಮ ಗ್ರಾಮದಲ್ಲಿ ಆದಂತ ಜೇನುತುಪ್ಪ, ಹಾಗೆ ಬುಟ್ಟಿ ಮೇಯ್ದಂತ ಬುಟ್ಟಿಗಳು, ಹಾಗೆ ಇಲ್ಲಿ ಬೆಳೆದಂತ ಮಲ್ಲಿಗೆಯ ಮಾಲೆ, ನಾನೇ ಕೊಟ್ಟಂತ ಗಿಡದ ಮಲ್ಲಿಗೆಯ ಮಾಲೆಯನ್ನೆಲ್ಲ ಕರ್ಕೊಂಡು ನಾವು ಮಕ್ಕಳ ಜೊತೆ ಹೋದೆವು. ಸಂತೋಷದಿಂದ ಆ ಮುಖ್ಯಮಂತ್ರಿಯರು ಆ ದಿವಸ ಮಕ್ಕಳಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಹೆಸರು, ನೀವು ಹೇಗೆ ತರಕಾರಿ ಬೆಳಿತೀರಿ ಅಂತೇಳಿ ಎಲ್ಲ ವಿಮರ್ಶಿಸಿ ಅವರಿಗೆ ಕಡೆಗೆ ಖುಷಿಯಾಗಿ ನಮ್ಗೆ ಕಂಪ್ಯೂಟರ್ ಹಾಗೂ ಪ್ರೊಜೆಕ್ಟರ್ ಅನ್ನು ನೀಡಿದ್ದಾರೆ. ನಾನು ಮತ್ತೊಮ್ಮೆ ಕೆ ಪ್ರಭಾಕರ್ ಅವರಿಗೂ ಮುಖ್ಯಮಂತ್ರಿಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್, ನಮ್ಮ ಬೇಡಿಕೆ, ನಾನು ಈಗಾಗಲೇ ಅವತ್ತು CM ಅವರಲ್ಲಿ ನಮ್ಮ ಶಾಲಾ ಒಂದು 4 ಕೊಠಡಿಗಳಿಗೂ ಮತ್ತು ಶಾಲೆಯ ಮೇಲ್ಚಾವಣಿ ದುರಸ್ತಿ ಹಾಗೂ ಇನ್ನಿತರ ಕಾಮಗಾರಿಗಳಿಗೆ ನಾನು 76 ಲಕ್ಷ ಒಂದು ಬೇಡಿಕೆಯನ್ನು ಕೊಟ್ಟಿದ್ದೇನೆ. ಖಂಡಿತವಾಗಿಯೂ ಇದನ್ನು ತಾವು ಅವರ ಗಮನಕ್ಕೆ ತಂದು ಇದನ್ನು ನೆರವೇರಿಸಿ ಕೊಡ್ತೀರಿ ಅಂತ ಹೇಳಿ ಖಂಡಿತ ನಮ್ಮ ಗ್ರಾಮಸ್ಥರಿಗೆ ಅದು ನಂಬಿಕೆ ಇದೆ. ತಾವು ಖಂಡಿತ ಇದನ್ನು ನೆರವೇರಿಸಿ ಕೊಡ್ತೀರಿ ಅಂತ ಸಹ ನಾನು ಅರ್ತಿದ್ದೇನೆ. ಅಲ್ಲದಲ್ಲದೆ ನಮ್ಗೆ ಇಲ್ಲಿಯ ಸಮಸ್ಯೆ ಅಂತ ಹೇಳಿ ಗುಡ್ಡಗಾಡು ಪ್ರದೇಶದಿಂದ ಬರುವಂತ ಹೆಚ್ಚಿನ ಮಕ್ಕಳು ಬರ್ತಾ ಇದ್ದಾರೆ. ಬಂದಾಗ ಅವರಿಗೆ ಖಾಸಗಿ ಶಾಲೆಯ ವಾಹನಗಳು ಅವರ ಮನೆಯ ಬಾಗಿಲಿಗೆ ಹೋಗುತ್ತದೆ. ಆದ್ರೆ ನಾನು ಹೋದಾಗ ಸಂಪರ್ಕ ಮಾಡಿದಾಗ ಪೋಷಕರನ್ನು ಅವರು ಒಂದೇ ಹೇಳಿದ್ರು, ನನ್ಗೆ ಶಾಲೆಗೆ ಬಂದು ಬಿಡುವಂತ ವ್ಯವಸ್ಥೆ ನಿಮ್ಮಲ್ಲಿ ಇಲ್ಲದ ಕಾರಣ ನಾವು ಖಾಸಗಿ ಶಾಲೆಗೆ ಕಳಿಸ್ಬೇಕಾಗ್ತದೆ ಅಂತೇಳಿ. ಅದಕ್ಕೆ ನಾನು ತಮ್ಮಲ್ಲಿ ನಾವೇ ಇದಕ್ಕಿಂತ ಒಂದು
ಖಾಸಗಿ ವಾಹನಗಳನ್ನು ಮಾಡಿದೆವು. ಆದ್ರೆ ಇವತ್ತು ನಮ್ಗೆ ನೀವು ಹೇಳಿದ ಒಂದು 15 ದಿವಸದೊಳಗೆ ವಾಹನ ಕೊಡ್ತೇನೆ ಅಂತೇಳಿ ತರಿಸ್ತೇನೆ ಅಂತೇಳಿ ಹೇಳಿದಕ್ಕೆ ನಾನು ತಮ್ಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲ ಪೋಷಕರು ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟು ಆ ಶಾಲೆಯ ಆ ಬಸ್ಸು ನಮ್ಮ ಅಂಗಳದಲ್ಲಿ ನಿಲ್ಲುವಂತ ಸುದಿನ ನಮ್ಗೆ ಆದಷ್ಟು ಬೇಗ ಬರಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನಾನು ನೆನೆಸಬೇಕು ಪೂಜ್ಯ ಕಾವಂದರನ್ನು. ಯಾಕೆಂತ ಹೇಳಿದ್ರೆ ನಮ್ಮ ಶಾಲೆ ಕಡು ಬಡವರು ಇಲ್ಲಿ ಇರುವಂತ ಪೋಷಕರು ಈ ಶಾಲೆಗೆ ನಾನು ರೈತ ರತ್ನ ಪ್ರಶಸ್ತಿ ಬಂದಾಗ ಆ ಶಾಲೆಯ ಆ ಫಲಕವನ್ನು ರತ್ನ ಪ್ರಶಸ್ತಿಯನ್ನು ಅವರ ಬಳಿಗೆ ತೆಗೆದುಕೊಂಡು ಹೋದಾಗ ಅವರಿಗೆ ತುಂಬಾ ಖುಷಿ ಆಯಿತು. ಮಕ್ಕಳನ್ನು ನೋಡಿ ಭಾರಿ ಖುಷಿ ಆಯಿತು. ಆ ಸಂದರ್ಭದಲ್ಲಿ ಅವರು ಶಾಲೆಗೆ ಏನು ಬೇಕು ಅಂತ ಕೇಳಿಕೊಂಡಾಗ ಇಂಥ ಎಲ್ಲ ವಿಷಯಗಳನ್ನು ಹೇಳಿದೆ. ಅವರು ಈ ಶಾಲೆಗೆ 2.5 ಲಕ್ಷದಷ್ಟು ಅನುದಾನವನ್ನ ನೀಡಿ ಅಲ್ಲಿಯ ಶಾಲೆಯ ಬೇಡಿಕೆಗಳನ್ನೆಲ್ಲ ಪೂರೈಸಬೇಕು ಅಂತೇಳಿ ಕೂಡಲೇ ಅವರು ಯೋಜನಾ ನಿರ್ದೇಶಕರಿಗೆ ಅವರು ಅದಕ್ಕೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಯೋಜನಾ ಅವರು ಎನ್ಎಲ್ ಸರ್ ಇದ್ದಾರೆ, ಅವರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಎಲ್ಲ ನಮ್ಮ ಶಾಲೆಗೆ ನಾನು ಅವತ್ತೇ ಹೇಳಿದಾಗೆ ನಮ್ಮ ಜಿಲ್ಲಾ ಮಟ್ಟದ ಪತ್ರಕರ್ತರ ಸಂಘರು ಈ ಶಾಲೆಯ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣೀಕರ್ತರು. ತುಂಬಾ ನನ್ನ ಏನಿದ್ರು ನನ್ನ ಮನವಿಗೆ ಸ್ಪಂದಿಸ್ತಾ ಇನ್ನು ಮುಂದೆ ತುಂಬಾ ಕೆಲಸಗಳು ಇಲ್ಲಿ ಆಗ್ಲಿಕ್ಕಿದೆ, ಅದನ್ನೆಲ್ಲ ನಮ್ದೇ ಶಾಲೆ ಅಂತ ಹೇಳಿ ದತ್ತು ತೆಗೊಂಡಾಗಿ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲ ತಾಲೂಕು ಮಟ್ಟದ ಪತ್ರಕರ್ತರ ಸಂಘದವರಿಗೂ ಹಾಗೂ ಜಿಲ್ಲಾ ಮಟ್ಟದ ಪತ್ರಕರ್ತರ ಸಂಘದವರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಾವೆಲ್ಲರೂ ಇನ್ನೊಂದ್ಸಲ ಜಿಲ್ಲಾ ಮಟ್ಟದ ಪತ್ರಕರ್ತರ ಸಂಘದವರಿಗೂ ಮತ್ತು ತಾಲೂಕು ಮಟ್ಟದ ಪತ್ರಕರ್ತರ ಸಂಘದವರಿಗೂ ಅಭಿನಂದನೆ ಸಲ್ಲಿಸುವ ಚಪ್ಪಾಳೆ ಮುಖಾಂತರ ಅವನನ್ನು ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಗ್ರಾಮ ಪಂಚಾಯಿತಿ ಸಹ ಹಾಗೆ ನಾವು ಏನು ಕೇಳಿದ್ರು ನಮ್ಮ ಗ್ರಾಮ ಪಂಚಾಯಿತಿಯವರು ಇಷ್ಟೆಲ್ಲ ಕೆಲಸ ಆಗಬೇಕಾದ್ರು ನಮ್ಮ ಗ್ರಾಮ ಪಂಚಾಯಿತಿಯವರು ಪದೇ ಪದೇ ಸಹಕಾರ ನೀಡುತ್ತಾ ಎಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಅಥವಾ ಇಲ್ಲಿಯ ನಾನು ಹೇಳ್ಬೇಕಾಗ್ತದೆ ಕುಟ್ಟೂರಿಗೆ ಸಂಬಂಧಪಟ್ಟ ಎಲ್ಲಾ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಶಾಲಾ ಅಭಿವೃದ್ಧಿಯ ಎಲ್ಲ ಕಾರ್ಯಕ್ರಮಗಳ ಕೈ ಜೋಡಿಸ್ಬೇಕು ಅಂತ ಕೇಳಿಕೊಳ್ತಾ ನಾನು ಮತ್ತೊಮ್ಮೆ ಹೇಳ್ಬೇಕಾಗ್ತದೆ. ನಾನು ಎಷ್ಟೆಲ್ಲ ಕೆಲಸ ಮಾಡ್ಬೇಕಾದ್ರೆ ನನ್ನ ಮನೆಯವರು ನನ್ನಕ್ಕಿಂತ ಜಾಸ್ತಿ ಈ ಶಾಲೆಯಲ್ಲಿ ಒಳಗಿದ್ದವ ನನ್ನ ಮಗ ಮತ್ತು ನನ್ನ ಹೆಂಡತಿ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಈ ಶಾಲೆಯ ನಾನು ತುಂಬಾ ಸಲ ಬೇಸರ ಬೇರೆ ಬೇರೆ ರೀತಿಯಲ್ಲಿ ನನಗೆ ಆದ ಅವಮಾನ ಇದನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ. ಯಾಕೆಂತೇಳಿ ಅದನ್ನೆಲ್ಲ ನಾವು ಚುಚ್ಚು ಮಾತುಗಳು, ನನ್ನ ಮೇಲೆ ಆದಂತ ಕಷ್ಟದ ದಿನಗಳು, ಅದನ್ನು ಈಗ ನಾನು ಮೆಲುಕು ಹಾಕ್ಬೇಕಾಗ್ತದೆ. ನಾನು ಖಂಡಿತವಾಗಿ ಈ ಶಾಲೆ ಬಿಡ್ಲಿಕ್ಕೆ ತಯಾರಿಲ್ಲ. ಈ ಶಾಲೆಯನ್ನು ಈ ಅಭಿವೃದ್ಧಿ ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಮಾನಸಿಕವಾಗಿ ನನಗೆ ನೆನಪುಂಟು. ನನ್ನ ಮನೆಯವರಿಗೆ ಎಷ್ಟು ಸಲ ಬೇಸರ ಆಗಿದೆ, ನೀವು ಹೋಗ್ಬೇಡಿ ಆಚೆ, ಹೋಗ್ಬೇಡಿ ಅಂತೇಳಿ. ಆದ್ರೂ ನಾನು ನನ್ನ ಗ್ರಾಮ, ನನ್ನ ಶಾಲೆ, ನನ್ನ ಊರು ಇದನ್ನು ಬಿಟ್ಟು ಹೋಗುವ ಖಂಡಿತ ಅಲ್ಲ. ಎಷ್ಟೇ ಅವಮಾನ ನನ್ನ ಮೇಲೆ ಎಟಕಾದ್ರೂ ಪರವಾಗಿಲ್ಲ. ಯಾಕೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ನಾನು ಅಷ್ಟು ಅನುಭವಿಸಿದ್ದೇನೆ ಈ ಶಾಲೆಗೋಸ್ಕರ. ಆದ್ರೆ ಇವತ್ತು ನಾನು ನನ್ನ ಮಗ 8ನೇ ಕ್ಲಾಸಿಂದ ಬಿಟ್ಟು 9ನೇ ಕ್ಲಾಸಿಗೆ ಹೋಗುವಾಗ ನಾನು ಈ ಮಾತನ್ನು ಹೇಳಬೇಕಾಗ್ತದೆ. ನಾನು ಈ ಶಾಲೆಯಲ್ಲಿ ಇನ್ನು ಏನು ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನು ಸರ್ಕಾರದ ಸುತ್ತೋಲೆ ಪ್ರಕಾರ ಬದಲಾವಣೆ ಮಾಡಬೇಕಾಗ್ತದೆ. ಆದ್ರೆ ನಾನು ಶಾಲೆಯನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಖಂಡಿತ ಮನಸ್ಸಿಲ್ಲ. ಅದಕ್ಕೆ ಯಾವ ತರ ಎಲ್ಲ ಮಾಡ್ಬೇಕಾ ನಾನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ, ಆದ್ರೂ ಆಗ್ಲಿಲ್ಲ. ಆದ್ರೆ ಆ ಶಾಲೆ ನಾನು ಮುಖ್ಯೋಪಾಧ್ಯಾಯರು ಸಹ ಹೇಳ್ತಾರೆ, ಎಲ್ಲ ಶಿಕ್ಷಕ ವೃಂದದವರು ಸಹ ಹೇಳ್ತಾರೆ, ಸರ್ ನೀವು ಇನ್ನೂ ಬಿಟ್ಟು ಹೋದ್ರೆ ನಮ್ಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡುವವರು ಯಾರಿದ್ದಾರೆ ಅಂತೇಳಿ.
ಆದ್ರೆ ನಾನು ಹೇಳ್ತೇನೆ ಮುಖ್ಯೋಪಾಧ್ಯಾಯರ ಹತ್ರ, ಖಂಡಿತ ಅವರ ಆರೋಗ್ಯ ಲೆಕ್ಕಿಸದೆ ಈ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಸರ್ ಅವರು ಮೊನ್ನೆ 25 ದಿವಸ ಇದೇ ಉದ್ಯಾವರ ಟ್ರೀಟ್ಮೆಂಟಿಗೆ ತಗೊಳ್ಳಿಕ್ಕೆ ಹೋಗ್ತಿದ್ರು, ಆದ್ರೂ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿದ್ರು ಇದೇ ಮುಖ್ಯೋಪಾಧ್ಯಾಯರು. ಸರ್ ಅವರಿಗೆ ಹೆಲ್ತ್ ಸರಿ ಇಲ್ಲ, ಆದ್ರೂ ಅವರು ನನ್ನ ಜೊತೆ ಇವತ್ತು ಬರ್ತಾ ಇದ್ದಾರೆ. ಅದೇ ಶಿಕ್ಷಕ ವೃಂದದವರು ಸಹ ಪ್ರತಿಯೊಬ್ಬರು ಈ ಶಾಲೆಯ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಎಲ್ಲ, ಅದರಲ್ಲೂ ನಾನು ಮುಖ್ಯವಾಗಿ ಇಲ್ಲಿ ಹೇಳಬೇಕಾಗ್ತದೆ, ನಮ್ಮ ಬಿಸಿಯೂಟದವರು ಸಹ ಪ್ರತಿಯೊಬ್ಬರು ಬಿಸಿಯೂಟದ 2 ಶಕ್ತಿ, ನಮ್ಮ ಶಾಲೆಯ ಶಕ್ತಿ ಅಂತ ಹೇಳುದು ಈ ಬಿಸಿಯೂಟ. ಈ ಸೆಲ್ಲ ನನಗೆ ತರಕಾರಿ ಬೆಳಿಬೇಕಾದ್ರೆ ಆ ಬಿಸಿಯೂಟದವರು ಮಕ್ಕಳಿಗೆ ರುಚಿಯಾದ ಆಹಾರ ನೀಡಿ ಎಲ್ಲಿಯೂ ಶಾಲೆಯಲ್ಲಿ ಇಲ್ಲದ ಆಹಾರವನ್ನಲ್ಲಿ ನೀಡ್ತಿದ್ದಾರೆ. ಅದನ್ನೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ ನನಗೆ ತುಂಬಾ ಬೇಸರ ಆಗ್ತದೆ. ದಯವಿಟ್ಟು ತಾವೆಲ್ಲರೂ ಪೋಷಕರಾಗ್ಲಿ ಅಥವಾ ಶಾಲೆಯ ಬಗ್ಗೆ ಕಾಳಜಿ ಇರುವಂತ ಎಲ್ಲರೂ ಒಟ್ಟಾಗಿ ನಾವು ಜೊತೆಗೂಡಿ ಕೆಲಸ ಮಾಡುವ, ತಾವೆಲ್ಲರೂ ಇದಕ್ಕೆ ಸಹಕಾರ ನೀಡಬೇಕು. ಶಾಲೆಯನ್ನು ಮುಂದೊಂದು ದಿನ ಈ ಶಾಲೆಯಲ್ಲಿ 1 ಬಸ್ ಅಲ್ಲ 4 ಬಸ್ ನಿಲ್ಲುವ ತರ ತಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು, ತಾವೆಲ್ಲರೂ ನಮ್ಮ ಜೊತೆ ಇರಬೇಕು ಅಂತ ಕೇಳಿಕೊಳ್ಳುತ್ತಾ, ಇವತ್ತು ಇಷ್ಟು ಮಳೆ ಆದ್ರೂ ಸರ್ಕಾರದ ಸುತ್ತೋಲೆ ಬಂದ್ರು ಇವತ್ತು ಶಾಲೆ ಪ್ರಾರಂಭ ಇಲ್ಲ, ಶಾಲೆ ಪ್ರಾರಂಭೋತ್ಸವ ಅಂತ ನಾವು ಪ್ರಚಾರ ಮಾಡಿದ್ದೇವೆ ಅಥವಾ ಮಕ್ಕಳನ್ನು ಕರೆದಿದ್ದೇವೆ. ನನಗೆ ಪದೇ ಆಗದಿಂದ ಫೋನ್ ಬರ್ತಾ ಉಂಟು, ನೀವು ಶಾಲೆ ಪ್ರಾರಂಭೋತ್ಸವ ಅಂತ ಯಾಕೆ ನೀವು ಬ್ಯಾನರ್ ಇಲ್ಲಿವರೆಗೆ ಅಂತ ಹೇಳಿದ್ರೆ ಹಿಂದೆ ನೋಡಿ ಅದನ್ನು ಮುಚ್ಚಿ ಬಿಟ್ಟಿರು. ಆಗದಿಂದ ಒತ್ತಡ ಬರ್ತಾ ಉಂಟು. ನಾನು ಖಂಡಿತವಾಗಿ ಹೇಳ್ತೇನೆ, ರಾಜಕೀಯ ಮಾಡ್ಲಿಕ್ಕೆ ನಾನಿಲ್ಲಿ ಹೊರಟವನೇ ಅಲ್ಲ, ನಾನು ಏನಿದ್ರು ಶಾಲೆಯ ಅಭಿವೃದ್ಧಿ ಮಾತ್ರ ನನಗೆ ಬೇಕಾದ್ದು. ಶಾಲೆಯ ಅಭಿವೃದ್ಧಿ, ಅದು ಯಾರೇ ರಾಜಕೀಯದವರಾಗ್ಲಿ ಯಾರೇ ಆಗ್ಲಿ ಅವರ ಕೈ ಕಾಲಿಡಲಿಕ್ಕೂ ನಾನು ತಯಾರಿದ್ದೇನೆ. ಯಾವ ರಾಜಕೀಯದವರು ನಮ್ಗೆ ಯಾಕೆ ನಾನು ಇವತ್ತು ರಾಜಕೀಯದವರನ್ನು ಕರೆಯುವುದಿಲ್ಲ ಅಂತ ಹೇಳಿದ್ರೆ, ಇದಕ್ಕೆ ನಾನು ವಾರ್ಷಿಕೋತ್ಸವ ಮಾಡಿದ ಅವಮಾನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಶಾಲೆಯ ಬಗ್ಗೆ ವಾರ್ಷಿಕೋತ್ಸವಕ್ಕೆ ಮಾಡಿದ ಅವಮಾನ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಖಂಡಿತವಾಗಿ ನನ್ನ ಪೋಷಕರ ಹತ್ರ ಕೇಳಿಕೊಳ್ತೇನೆ, ಶಾಲೆಯಲ್ಲಿ ರಾಜಕೀಯ ಬೇಡ. ಶಾಲೆಯಲ್ಲಿ ಎಲ್ಲರೂ ಒಂದೇ, ಮಕ್ಕಳು ಮುಖ್ಯ. ಮಕ್ಕಳು, ಆ ಮಕ್ಕಳ ಮುಖದಲ್ಲಿ ನಾನು ದೇವರನ್ನು ಕಾಣ್ತೇನೆ. ಶಾಲೆ ಅಂತೇಳಿ ನಾನು ದೇವಸ್ಥಾನ ಅಂತ ನಾನು ಪ್ರತಿ ಸಲ ಹೇಳಿಕೊಂಡು ಬಂದವ. ಆದ್ರಿಂದ ಖಂಡಿತವಾಗಿ ನನಗೆ ಫೋನ್ ಮಾಡ್ಲಿಕ್ಕೆ ಆಗದಿದ್ರು ಆ ಮುಖ್ಯೋಪಾಧ್ಯಾಯರಿಗೆ ಯಾರ್ಯಾರಿಂದ ಫೋನ್ ಮಾಡಿಸ್ಬೇಡಿ. ನಾನು ಓಪನ್ ಹೇಳುದು, ಯಾರ್ಯಾರಿಂದ ಫೋನ್ ಮಾಡಿಸಿ ಶಾಲೆಯ ಬಗ್ಗೆ ತಮ್ಮೆಲ್ಲರೂ ಸರ್ಕಾರಿ ಶಾಲೆ ನನ್ನ ದೊಡ್ಡಪ್ಪ ಮಾಡಿ ಪ್ರಾರಂಭ ಮಾಡಿದಂತ, ಅವರು STMC ಆದಂತ ಅಧ್ಯಕ್ಷರಾದಂತ 2054ರಲ್ಲಿ ಅವರು STMC ಅಧ್ಯಕ್ಷರಾದಂತ ಶಾಲೆ ಕೃಷ್ಣ ಭಟ್ ಅಂತ ನಿಮ್ಗೆ ಗೊತ್ತಿರಬೇಕು. ಅಲ್ಲಿಂದ ಇಲ್ಲಿವರೆಗೆ ಶಾಲೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಖಂಡಿತವಾಗಿಯೂ ಇದನ್ನು ಯಾವುದೇ ರೀತಿಯಲ್ಲಿ ರಾಜಕೀಯಕ್ಕೆ ಬಳಸಬೇಡಿ. ಇನ್ನೊಮ್ಮೆ ತಮ್ಮೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರೂ ಮತ್ತೊಮ್ಮೆ ಒಂದಿಷ್ಟ ನನ್ನ ಕಾರ್ಯಕ್ರಮಕ್ಕೆ ಮುಕ್ತಾಯ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಗೊಂದು ಆಂಗ್ಲ ಮಾಧ್ಯಮ ಬೇಕು ಅಂತ ನಾನು ಈಗಾಗಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅವರು 80ರ ಮೇಲೆ ಸ್ಟ್ರೆಂತ್ ಇದ್ರೆ ಖಂಡಿತ ನಾವು ಆಂಗ್ಲ ಮಾಧ್ಯಮ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಶಾಲಾಭಿವೃದ್ಧಿ ಸಮಿತಿ ಮುಖ್ಯಸ್ಥರು BO ಅವರ ಮೂಲಕ ಒಂದು ಪ್ರಪೋಸಲ್ ಮೂವ್ ಮಾಡಿದ್ರೆ ಅದು ಬೆಂಗಳೂರಿನಲ್ಲಿ ಅದಕ್ಕೆ ಒಪ್ಪಿಗೆ ಕೊಡಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದೆ. ಟೀಕೆಗಳು ಸಾಯ್ತವೆ, ಸಾಧನೆಗಳು ಮಾತ್ರ ಉಳಿತವೆ ಅಂತ. ನಮ್ಮ ಭಟ್ರು ಬೇಜಾರು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನಿಮ್ ಕೆಲಸ ಮಾಡಿ, ನಿಮಗೆ ಸಿಗಬೇಕಾದಂತ ಗೌರವ ನಿಮ್ಗೆ ಸಿಗುತ್ತೆ. ನೀವು ಮಾಡಿರುವಂತ ಸಾಧನೆ ಇತಿಹಾಸದಲ್ಲಿ ಉಳಿಯುತ್ತೆ. ದಯವಿಟ್ಟು ಬೇಜಾರಾಗಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಂಧುಗಳೇ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಹೇಳಿದ ಹಾಗೆ ಈ ಸಂಸ್ಥೆಯಲ್ಲಿ ಆಂಗ್ಲ ಮಾಧ್ಯಮದೊಂದಿಗೆ ಶಿಕ್ಷಣವನ್ನ ಪ್ರಾರಂಭ ಮಾಡುವಂತಹ ಸುಯೋಗ ಚೆನ್ನಾಗಿದೆ. ಆಗ ಆಟೋಮೆಟಿಕ್ ಆಗಿ ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ತುಂಬಿ ತುಳುಕ್ತಾರೆ ಎನ್ನುವಂತಹ ಆಶಯ. ಈ ನಿಟ್ಟಿನಲ್ಲಿ SDMC ಅವರು, ಊರವರು ಮತ್ತೆ
ಶಿಕ್ಷಕ ಬಂಧುಗಳ ಜೊತೆಯಾಗಿ ಒಂದು ಬೇಡಿಕೆಯನ್ನ ಶಿಕ್ಷಣ ಇಲಾಖೆಯ ಮೂಲಕ ಇಟ್ಟಾಗ ಖಂಡಿತವಾಗಿ ಮಾನ್ಯ ಕೆ.ವಿ. ಪ್ರಭಾಕರ್ ಸರ್ ಅವರು ಅದನ್ನು ಒದಗಿಸಿಕೊಡುವಂತಹ ಭರವಸೆಯನ್ನ ನೀಡಿದ್ದಾರೆ. ಮಾನ್ಯ ರಾಮಚಂದ್ರ ಭಟ್ರವರ ಅಧ್ಯಕ್ಷೀಯ ಭಾಷಣದಲ್ಲಿ ಬಹಳ ಉದ್ವೇಗಗೊಳಪಟ್ಟು ಮನಸ್ಸಿನ ನೋವನ್ನ ಈ ಸಂದರ್ಭದಲ್ಲಿ ಅವರು ಹಂಚಿಕೊಂಡಿದ್ರು. ನಾನು ನಿನ್ನೆ ರಾತ್ರಿ ಈ ಸಂಸ್ಥೆಗೆ ಬಂದಿದ್ದೆ. ಬಹಳಷ್ಟು SDMCಯ ಉಪಾಧ್ಯಕ್ಷರು, ಸರ್ವ ಸದಸ್ಯರು ಊರವರಲ್ಲಿ ಇದ್ದುಕೊಂಡು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ರು. ನಮ್ಮ ರಾಮಚಂದ್ರ ಭಟ್ರ ಹೆಂಡತಿ, ಅವರಿಬ್ಬರು ಮಕ್ಕಳು ಕೂಡ ನೆಲ ಒರೆಸುವುದಿರ್ಬೋದು ಅಥವಾ ಗುಡಿಸುವುದಿರ್ಬೋದು, ಸ್ವಚ್ಛತೆ ಮಾಡುವಂತ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಈ ಸಂಸ್ಥೆ ಅಭಿವೃದ್ಧಿಗೆ ಅವರು ತನ್ನನ್ನು ಅಹರ್ನಿಶಿಯಾಗಿ ಗಮನಿಸಿಕೊಂಡಿದ್ದಾರೆ. ಮಾನ್ಯ ರಾಮಚಂದ್ರ ಭಟ್ರವರಿಗೆ ಮತ್ತೊಮ್ಮೆ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಕರ್ಮಣ್ಯವಾಧಿಕಾರಸ್ಥೆ ಮಾಪಲೇಶು ಕದಾಚನ ಎನ್ನುವ ಒಂದೇ ತತ್ವದಲ್ಲಿ ತಾವು ಮುನ್ನುಗ್ಗಿ ನೀವು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿ ಪರಮಾತ್ಮ ಅನುಗ್ರಹಿಸ್ತಾನೆ, ತನ್ನಷ್ಟಕ್ಕೆ ಎಲ್ಲ ರೀತಿಯ ದಾರಿಗಳು ಸುಭಿಕ್ಷೆಯಿಂದ ಕೂಡುತ್ತವೆ ಎನ್ನುವಂತಹ ಮಾತಿನೊಂದಿಗೆ ನನ್ನ ಅನುಭವವನ್ನು ಈ ವೇದಿಕೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಮಾನ್ಯ ಮಾಧ್ಯಮ ಸಲಹೆಗಾರರಿದ್ದಾರೆ. ಒಬ್ಬ ವ್ಯಕ್ತಿ SDMC ಅಧ್ಯಕ್ಷನಾಗಿ ಹೊರಗೆ ಹೋದ್ರು ಕೂಡ ಒಂದು ಸಂಸ್ಥೆಗೆ ಬೆಟರ್ಮೆಂಟ್ ಟ್ರಸ್ಟ್ ಮಾಡುವಂತ ಒಂದು ಅವಕಾಶ ಇದೆ. ಯಾಕಂದ್ರೆ ಅಭಿವೃದ್ಧಿ ಮಾಡುವಂತ ಟ್ರಸ್ಟ್ ನಮ್ಮ ಕೊಕ್ರಾಡಿ ಪ್ರೌಢಶಾಲೆಯಲ್ಲಿ ಬೆಟರ್ಮೆಂಟ್ ಟ್ರಸ್ಟ್ ಇದೆ. ಯಾರು SDMC ಬರಲಿ ಹೋಗ್ಲಿ ಆ ಟ್ರಸ್ಟ್ ನಾವು ಶಾಶ್ವತವಾಗಿ ಸಂಸ್ಥೆಯಲ್ಲಿ ಇರ್ತಾರೆ. ಅವರ ಧ್ಯೇಯ ಒಂದೇ, ಸಂಸ್ಥೆ ಅಭಿವೃದ್ಧಿ ಮಾತ್ರ, ಮತ್ತೆ ಯಾವ ಆಡಳಿತಕ್ಕೂ ಅವರು ಕೈ ಹಾಕುವುದಿಲ್ಲ. ಹಾಗಾಗಿ ರಾಮಚಂದ್ರ ಭಟ್ರಿಗೆ ಈ ಮಣ್ಣಿನಲ್ಲಿ ಸೇವೆ ಮಾಡುವ ಯೋಗ ಭಾಗ್ಯ ಇದ್ರೆ ದೇವರನ್ನ ಕರುಣಿಸ್ತಾರೆ ಅಂತ ಹೇಳಿಕೊಂಡು ಮತ್ತೊಮ್ಮೆ ತಮಗೆ ಶುಭಾಶಯಗಳನ್ನು ಅರ್ಪಿಸಿಕೊಂಡು ಮುಂದೆ ನಮ್ಮ ಧನ್ಯವಾದ ಸಮರ್ಪಣೆ ಮತ್ತೆ ಮಾಡ್ತೇವೆ. ಮುಖ್ಯವಾಗಿರುವಂತಹ ಮಕ್ಕಳು ತುಂಬಾ ಅದನ್ನ ಒಂದೇ ಕಣ್ಣಲ್ಲಿ ನೋಡ್ತಾ ಇದ್ದಾರೆ. ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ಸಾಂಕೇತಿಕವಾಗಿ ನೆರವೇರಿಸಲಿಕ್ಕೆ ಎಲ್ಲ ಗಣ್ಯಮಾನ್ಯರುಗಳಿಗೆ ಧಾವಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ದೈಹಿಕ ಶಿಕ್ಷಕರು ಆಗಿರುವಂತಹ ಶ್ರೀ ಅಜಿತ್ ಕೊಕ್ರಾಡಿ ಇವರಿಗೆ ಅಭಿನಂದನಾ ಕಾರ್ಯಕ್ರಮ. ಕೆ.ವಿ. ಪ್ರಭಾಕರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಅನಿಸ್ಕೊಳ್ತಾ ಇದ್ದೇನೆ. ಮಕ್ಕಳಿಗೆ ಮುಂದೆ ನೋಟ್ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣೆ ಆಗಲಿಕ್ಕಿದೆ. ಇದನ್ನು ಅನಿಲ್ ಕುಮಾರ್ ಅವರು ನೆರವೇರಿಸಬೇಕು. ಮಾನ್ಯ ಹರೀಶ್ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದಾರೆ.